ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀಂ ಸುವಾಸಿನಿಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಅನೇಕರ ಬಾಳಿಗೆ ಬೆಳಕಾಗಿರುವಂತಹ ಸಾಯಿ ಪರಿವಾರ್ ಟ್ರಸ್ಟ್ ಕಳೆದ ಒಂದು ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ನಾಡಿನಾದ್ಯಂತ ಹೆಸರನ್ನು ಪಡೆದಂಥ ಒಂದು ಮಹಾನ್ ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ವಿ. ಒಳಿತು ಮಾಡು ಮನುಷ್ಯ ನೀ ಇರುವುದು 3 ದಿವಸ ಎನ್ನುವ ಹಾಗೆ ಅಂತಹ ಒಂದು ಮಹಾನ್ ಸತ್ಯವನ್ನು ಜೀವನದುದ್ದಕ್ಕೂ ಪರಿಪಾಲನೆ ಮಾಡುತ್ತಾ ಅನೇಕರ ಬಾಳಿಗೆ ಬೆಳಕಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಂಗಳದಲ್ಲಿ ನೇತ್ರದಾನ ಅಭಿಯಾನ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದು. ಬಹಳಷ್ಟು ಜನರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಎನ್ನುವ ಹಾಗೆ ತಮ್ಮ ಸೌಭಾಗ್ಯವನ್ನು ನೇತ್ರದಾನ ಮಾಡುವಂಥ ಅಭಿಯಾನದಲ್ಲಿ ಕೂಡ ಪಾಲ್ಗೊಂಡು ತಮ್ಮ ಬಾಳಿನ ಭಾಗ್ಯದ ಬಾಗಿಲನ್ನು ತೆರೆಯುವಂಥ ಕಾರ್ಯ ಸಾಯಿ ಪರಿವಾರ್ ಟ್ರಸ್ಟ್ ಮಾಡಿದೆ. ಇವತ್ತು ಅದಕ್ಕಿಂತಲೂ ವಿಭಿನ್ನವಾದಂತಹ ಅಗ್ನಿಪಥ್ ಸೇವಾ ಯೋಜನೆಯ ಮಾಹಿತಿ ಕಾರ್ಯಾಗಾರವನ್ನು ನೀಡುವುದಕ್ಕೆ ಮುನ್ನಡಿ ಇಡ್ತಾ ಇದ್ದೇವೆ. ಬಂಧುಗಳೇ, ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಜ್ಯೋತಿ ಶ್ಯಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ ವಿಷಿತ ಅಂತ ಹೇಳಿದ ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಶಬ್ದ ಸುಮನಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸತೀಶ್ ಕೊಂಪಳ ಅವರು ಆಗಮಿಸಿದ ಎಲ್ಲರನ್ನ ಶಬ್ದ ಸುಮನಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ. ಬಂದಿರುವಂಥ ವಿದ್ಯಾರ್ಥಿಗಳು ಜೈ ಹಾಕುವಾಗ ನಮಗೆ ಖುಷಿ ಆಗ್ತದೆ. ಯಾಕೆಂದರೆ ಸೈನ್ಯಕ್ಕೆ ಈಗ ಸರ್ ನೀವು ಕಲಿಸಿದ್ರು ಅವರು ಹೋಗುವ ಒಂದು ಉತ್ಸಾಹದಲ್ಲಿದ್ದಾರೆ. ಅದಕ್ಕೋಸ್ಕರ ನಿಮಗೆ ವಿಶೇಷವಾಗಿ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಯಕ್ರಮದ ಈ ಒಂದು ಮಾಹಿತಿ ಕಾರ್ಯಾಗಾರ ನಿಜವಾಗಿ ನಮಗೆ ನಮ್ಮ ಸರ್ಗೆ ಮೈಕಿದ್ದು ಕರೆಕ್ಟ್ ಆಗಲಿಲ್ಲ. ಯಾಕೆಂದರೆ ಅವರೊಂದು ಮಾಸ್ಟರ್ ಅವರು ಒಂದು ಉದ್ದೇಶ ಇಟ್ಟುಕೊಂಡು ಬಂದಿದ್ದಾರೆ. ಇವತ್ತು ಸಾಯಿ ಪರಿವಾರ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯ ಪ್ರಶಸ್ತಿ ವಿಜೇತ ಒಂದು ಸಂಘಟನೆಯಾಗಿ ಕಳೆದ 2-3 ವರ್ಷಗಳಿಂದ ಉಳ್ಳಾಲ ತೊಕ್ಕೊಟ್ಟು ಪರಿಸರದಲ್ಲಿ ಸಾಮಾಜಿಕವಾಗಿ ಅನೇಕ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಬಡ ಜನರಿಗೆ ಊಟ ಉಪಚಾರಗಳು ಇಲ್ಲದ ಇಂಥ ಸಂದರ್ಭದಲ್ಲಿ ಅವರಿಗೆ ಊಟ ಉಪಚಾರದಿಂದ ಹಿಡಿದು ಅವರಿಗೆ ವಸತಿ ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವುದರ ಮುಖಾಂತರ ಜೊತೆಗೆ ಸುಮಾರು ಒಂದು 2-3 ತಿಂಗಳ ಹಿಂದೆ ನೇತ್ರದಾನವನ್ನು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಮಾಡುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳೇ ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಒಟ್ಟು ಈ ಭಾಗದಲ್ಲಿ ಪುರುಷೋತ್ತಮ್ ಮತ್ತು ಪ್ರವೀಣ್ ಎಸ್ ಕುಂಪಲ ಮತ್ತು ಅವರ ಇಡೀ ತಂಡ ಸಾಯಿ ಪರಿವಾರ ಸಂಘಟನೆ ಕೇವಲ 2 ವರ್ಷದಲ್ಲಿ ಒಂದು ರಾಜ್ಯ ಜಿಲ್ಲಾ ಪ್ರಶಸ್ತಿಗೆ ಕಾರಣ ಆಗಿರುವಂಥ ಜಿಲ್ಲೆಯ ಒಂದು ಸಂಘಟನೆ ಇದ್ರೆ ಅದು ತೊಕ್ಕೊಟ್ಟಿನ ಸಾಯಿ ಪರಿವಾರ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಅದೇ ರೀತಿ ಇವತ್ತು ಅಗ್ನಿಪಥ್ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ, ಚರ್ಚೆಯನ್ನು ನೋಡಿದ್ದೀರಿ. ಟಿ ವಿ ನೋಡಿದವರು ಒಂದು ಸಲ ನಿಮ್ಮ ಮನಸ್ಸಿಗೆ ಏನೇನೋ ಭಾವನೆಗಳು ಬಂದಿರ್ಬೋದು, ಈ ದೇಶದಲ್ಲಿ ಏನಾಗ್ತಿದೆ ಅಂತ. ಆದರೆ ನರೇಂದ್ರ ಮೋದಿ ಅವರು ಈ ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ನೆಲೆಯಲ್ಲಿ ದೇಶ ಪ್ರೇಮದತ್ತ ತಕೊಂಡು ಹೋಗುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ. ಅಗ್ನಿಪಥ್ ಮುಖಾಂತರ ಕೂಡ ಇಂಥದೇ ಒಂದು ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ನಾನು ಹೇಳೋದಕ್ಕಿಂತ ಜಾಸ್ತಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಇದರ ಬಗ್ಗೆ ಎಲ್ಲವನ್ನು ಮಾಹಿತಿಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಈ ಅಗ್ನಿಪಥ್
ಮಾಹಿತಿ ಕಾರ್ಯಾಗಾರವನ್ನು ಮಾಡುವ ಮುಖಾಂತರ ಉಳ್ಳಾಲ ಭಾಗದಲ್ಲಿ ವಿಶೇಷವಾಗಿ ಈ ತೊಕ್ಕೊಟ್ಟಿನ ಪರಿಸರದಲ್ಲಿ ಈ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯತ್ ಮತ್ತು ಭಾರತದ ಭವಿಷ್ಯತ್ತಿನ ಬಗ್ಗೆ ಅಗ್ನಿಪಥಿನ ಮಾಹಿತಿ ಕಾರ್ಯಾಗಾರವನ್ನು ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕಾರ್ಯಾಗಾರವನ್ನು ನಡೆಸಿಕೊಡಬೇಕು ಅಂತ ನಾನು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಮಾಜಿ ಶಾಸಕರು, ನಮ್ಮೆಲ್ಲರ ಹಿರಿಯರು ಆಗಿರುವಂಥ ಸನ್ಮಾನ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರ ಹತ್ರ ವಿನಂತಿ ಮಾಡಿಕೊಂಡಾಗ, ನಿಜವಾಗಿ ನಾನು ಅವರ ಹತ್ರ ವಿನಂತಿ ಮಾಡುವಾಗ ಅವರು ಲಕ್ನೋದಲ್ಲಿದ್ದರು, ಮತ್ತೊಂದು ದಿನ ಕೇಳುವಾಗ ಅಯೋಧ್ಯೆಯಲ್ಲಿದ್ದೇನೆ ಅಂತ ಹೇಳಿದರು. ಅವರು ಎಲ್ಲಿ ಹೋಗ್ತಾರಂತ ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ಏನಾದರೂ ಮಾಡಿ ಸರ್, ಒಂದು ತೊಕ್ಕೊಟ್ಟಿನ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ನೀವೊಂದು ಬರಬೇಕು ಅಂತ ಹೇಳಿದೆ. ನಿಜವಾಗಿ ಅವರು ಇವತ್ತು ಚಿತ್ರದುರ್ಗ, ದಾವಣಗೆರೆ, ಬೇರೆ ಎಲ್ಲಿಯಾ ಹೋಗಬೇಕಿತ್ತು ಸರ್. ನಮ್ಮ ಸಣ್ಣ ಕಾರ್ಯಕ್ರಮ ಆಗಿರ್ಬೋದು, ಇದೊಂದು ಸಣ್ಣ ಮಾಹಿತಿ ಕಾರ್ಯಾಗಾರ ಆಗಿರ್ಬೋದು, ಆದರೆ ಉಳ್ಳಾಲದಂಥ ಒಂದು ಪ್ರದೇಶದಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ಒಂದು ಕಾರ್ಯಾಗಾರಕ್ಕೆ ಬರುವುದರ ಮುಖಾಂತರ ನಮ್ಮ ಯುವಕರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಗ್ನಿಪಥಿನ ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಒಬ್ಬರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿರುವಂಥ ಮುರಳಿ ಮೋಹನ್ ಅವರಿದ್ದಾರೆ. ಅವರು ತುಂಬ ವರ್ಷದಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ನಮ್ಮ ಜಿಲ್ಲೆಯ ಸಾವಿರಾರು ಜನರಿಗೆ ಅವರ ವೃತ್ತಿ ಜೀವನವನ್ನು ಕೊಡುವುದರ ಮುಖಾಂತರ, ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿಯನ್ನು ಕೊಡುವುದರ ಮುಖಾಂತರ ನಮ್ಮ ಒಳ್ಳೆಯ ಒಂದು ಗೃಹ ರಕ್ಷಕ ದಳ ಇದಕ್ಕೆ ಒಂದು ಮುಖ್ಯಸ್ಥರಾಗಿ ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಅವರು ಮಾಹಿತಿ ಕಾರ್ಯಾಗಾರ ಹೇಳುವ ತಕ್ಷಣ ಈ ಒಂದು ಕಾರ್ಯಾಗಾರಕ್ಕೆ ಬರುವುದನ್ನು ಒಪ್ಪಿಕೊಂಡು ಸಮಯಕ್ಕೆ ಒಬ್ಬರು ದ್ರೋಣಾಚಾರ್ಯ ಅಕಾಡೆಮಿಯ ಮುಖ್ಯಸ್ಥರು ವಿಜಯನ್ ಇದ್ದಾರೆ. ನಾನು ಅವರ ಬಗ್ಗೆ ಹೇಳಲೇಬೇಕು ಸರ್, ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮುಖಾಂತರ ಸೈನಿಕ ಶಾಲೆ ಪ್ರಾರಂಭ ಮಾಡುವಂಥ ಏನಾದರೂ ಒಂದು ಕಾನ್ಸೆಪ್ಟ್ ಬಂದಿದ್ದರೆ ಅದಕ್ಕೆ ವಿಜಯನ್ನ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂದರೆ ರಾಜ್ಯದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರ ಆ ಖಾತೆ ಇರುವುದರಿಂದ ಅವರು ನಿರಂತರವಾಗಿ ನಮ್ಮ ಉಚ್ಚಿಲದಲ್ಲಿ ಆ ಸೈನಿಕ ತರಬೇತಿಯನ್ನು ಕೊಡುವಂಥ ಒಂದು ಕೆಲಸ ಕಾರ್ಯನ ನಿರಂತರ ಮಾಡಿದರು. ಆ ಸಂದರ್ಭ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಶೋಕನ ಒಟ್ಟೊಟ್ಟಿಗೆ ನಿರಂತರ ಇದೊಂದು ಸೈನಿಕ ಶಾಲೆ ಪ್ರಾರಂಭ ಆಗಬೇಕು, ಇದರ ಶಾಲೆ ಇಡೀ ರಾಜ್ಯದಲ್ಲಿ ಬೇಕು ಅಂತ ಆಯಿತು. ವಿಜಯಣ್ಣನ ಮಾತನ್ನು ಕೇಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ಬಕ್ಕನ ಹೆಸರಿನಲ್ಲಿ ಸೈನಿಕ ತರಬೇತಿ ಶಾಲೆ ಪ್ರಾರಂಭ ಆಗ್ತದೆ. ಎಲ್ಲಿ ಆಗ್ತದೆ, ಏನಾಗ್ತದೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಸರ್, ನೀವು ಸಹ ಅವರೊಟ್ಟಿಗೆ ಇರಬೇಕು, ಅವರ ನೇತೃತ್ವದಲ್ಲೇ ಆಗಲಿಕ್ಕೆ ಮಿನಿಸ್ಟ್ರು ಕೂಡ ಸಹಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಅಬ್ಬಕ್ಕನ ಹೆಸರಿನಲ್ಲಿ ಸೈನಿಕ ತರಬೇತಿ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತದೆ. ಜೊತೆಗೆ ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯರ ಹೆಸರಲ್ಲಿ ಆಗ್ತದೆ. ಉತ್ತರ ಕನ್ನಡದಲ್ಲಿ ಒಬ್ಬರು ಅಲ್ಲಿಯ ಹಿರಿಯರ ನಾಯಕ್ ಎಂಬವರ ಹೆಸರಿನಲ್ಲಿ 3 ಕಡೆ ಪ್ರಾರಂಭ ಆಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ಕೂಡ ನಮಗೆ ಎಲ್ಲ ಮಾಹಿತಿಯನ್ನು ಒಟ್ಟು ನಮ್ಮ ಪ್ರಾಜೆಕ್ಟ್ ಮುಖಾಂತರ ತೋರಿಸುವಂಥದ್ದು ಸನ್ಮಾನ್ಯ ವಿಜಯನ್ನ ಮಾಡ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಸುರೇಶ್ ನಾಥ್, ನಮ್ಮ ಚೀಫ್ ಟ್ರಾಫಿಕ್ ವಾರ್ಡನ್ ಆಗಿರುವಂಥ ನಮ್ಮ ಹಿರಿಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯ ನಾಯಕರು, ಈ ಭಾಗದಲ್ಲಿ ನಿತ್ಯ ನಿರಂತರ ಓಡಾಟ ಮಾಡುತ್ತಿರುವಂಥ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಕಂಪನಿಯ ಇದರ ಅಧ್ಯಕ್ಷರು, ನಮ್ಮ ಆತ್ಮೀಯ ಮಿತ್ರರು ಆಗಿರುವಂಥ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಆತ್ಮೀಯ ಮಿತ್ರರು ಆಗಿರುವಂಥ ಹಳೆ ಅಲೆಮಾರಿ ನಿಗಮದ ರಾಜ್ಯದ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಉಳಿದೊಟ್ಟು ರವೀಂದ್ರ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಗಿಲ್ನಲ್ಲಿ ಎಂಥ ಹೋರಾಟ ಮಾಡಿದ್ದಾರೆ, ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅವರಿಗೆ ಪ್ರಥಮತ ನಮ್ಮ ಕಾರ್ಗಿಲ್ ವಿಜಯೋತ್ಸವದ ದಿವಸ ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿರುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದನ್ನು ವೆಂಕಟೇಶ್ ಕುಂಪಲ ತೋರಿಸಿಕೊಟ್ಟಿದ್ದರು. ಪ್ರವೀಣ್ ಶೆಟ್ಟರು ಆನಂತರ ಎಷ್ಟು ಕಡೆ ಅವರಿಗೆ ಸನ್ಮಾನ ಆಗಿದೆ ಅಂತ ಗೊತ್ತಿಲ್ಲ, ಅಷ್ಟು ಕಡೆ ಆಗಿದೆ. ಆದರೆ ಕಾರ್ಗಿಲ್ನಲ್ಲಿ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿದಂಥ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು, ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಯ ಜೊತೆಗೆ ನನ್ನ ಆತ್ಮೀಯರಾಗಿ ನಿವೃತ್ತ ಸೇನಾನಿಯಾಗಿ ನಮ್ಮ ಬಾಲಕೃಷ್ಣ ಮಂದಿರದ ಒಬ್ಬ ಹಿರಿಯ ಸದಸ್ಯನಾಗಿ ನಿರಂತರ ಕೆಲಸ ಮಾಡುತ್ತಿರುವಂಥ ವೆಂಕಟೇಶ್ ಕುಂಪಾಲ ಇದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಸಾಯಿ ಪರಿವಾರನ ಪ್ರಮುಖರಾದ ಗಣೇಶ್ ಅಂಚನ್, ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಆತ್ಮೀಯ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಮಾಧ್ಯಮದ ಮಿತ್ರರಿಗೆ, ನಮ್ಮ ಇಡೀ ಕಾರ್ಯಕ್ರಮದ
ಒಂದು ರೀತಿಯ ರೂವಾರಿಗಳಂದರೆ ಒಂದು ಪ್ರವೀಣ್ ಎಸ್ ಕುಂಪಲ ಮತ್ತೊಂದು ಪುರುಷೋತ್ತಮ್ ಕಲ್ಲಾಪು, ಬಾಕಿಯವರು ಕೂಡ ಇದ್ದಾರೆ. ಆದರೆ ಈ ಸಾಯಿ ಪರಿವಾರನ 2 ಕಂಬ ಯಾರಂದರೆ ಒಂದು ಪ್ರವೀಣ್ ಕುಂಪಲ ಮತ್ತೊಂದು ಪುರುಷೋತ್ತಮ್ ಕಲ್ಲಾಪು. ಇಬ್ಬರು ಕೂಡ ಒಂದು ಯೋಚನೆ ಮಾಡಿದರೆ ಅದನ್ನು ಪರಿಪೂರ್ಣವಾಗಿ ಅನುಷ್ಠಾನ ಮಾಡುವಂಥ ಅವರ ತಂಡಕ್ಕೆ ಮತ್ತು ನೆರೆದಿರುವಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ, ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಮಗೆ ಸಂಪೂರ್ಣ ಮಾರ್ಗದರ್ಶನ ಮತ್ತು ನಮ್ಮ ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮಗೆ ಸಹಕಾರ ನೀಡುತ್ತಾ ಬಂದಿರುವಂಥ ಸತೀಶ್ ಕುಂಬಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇವೆ. 250 ರೂಪಾಯಿ ನೋಂದಣಿ ಶುಲ್ಕ ಉಂಟು, ಅದು ಸರಕಾರಕ್ಕೆ. ಆದರೂ ಮಿಕ್ಕ ನಮ್ಮ ಅದನ್ನು ವ್ಯವಸ್ಥೆ ಮಾಡುವಂಥ ಎಂಥ ಶುಲ್ಕ ಉಂಟು ಅದನ್ನೆಲ್ಲ ಸಾಯಿ ಪರಿವಾರ ಟ್ರಸ್ಟ್ ಭರಿಸ್ತದೆ. ಅದಕ್ಕೆ ಪ್ರಥಮವಾಗಿ ಸತೀಶನ್ನ ಅದರೆಲ್ಲ ಖರ್ಚು ವೆಚ್ಚಗಳನ್ನು ಕೂಡ ನಾನು ಕೊಡ್ತೇನೆ ಎಂಬ ಹೇಳಿಕೆ ನೀಡಿದ್ರಿಂದ ನಾವು ಈ ರೀತಿಯಾಗಿ ನಮಗೆ ಮುಂದಡಿ ಇಡಲಿಕ್ಕೆ ಆಗಿದೆ. ಯಾಕಂದರೆ ನಾವು ಡೊನೇಷನ್ ಯಾರ ಹತ್ರ ಸಹ ಮಾಡೋದಿಲ್ಲ, ನಾವೆಲ್ಲ ಸೇವಕರು. ತನ್ನ ಸಂಪತ್ತಿನ ಉತ್ಪತ್ತಿಯಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡುವಂಥ ನಮ್ಮ 160 ಸೇವಕರಿರುವಂಥ ಒಂದು ಸಾಯಿ ಪರಿವಾರ ಟ್ರಸ್ಟ್. ಅದರಿಂದ ದನದ ಹಾಲಿನ ಹಾಗೆ ದನದ ಹಾಲು ಕೂಡ ಕರುವಿಗೆ ಕೊಟ್ಟು ಅದನ್ನು ಮಿಕ್ಕ ಸಮಾಜಕ್ಕೆ ಕೊಡು, ಹಾಗೆ ಸಾಯಿ ಪರಿವಾರ ಟ್ರಸ್ಟ್ ಕೂಡ ಒಂದು ದನದ ಹಾಲಿನ ಆಗಿರುವಂಥ ಸಂಸ್ಥೆ. ಈ ನೆಲೆಯಲ್ಲಿ ಇರುವಂಥ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರು ಭೂಸೇನೆಯಲ್ಲಿ ಅಧಿಕಾರಿಯಾಗಿ ವೃತ್ತಿಯನ್ನು ನಿರ್ವಹಿಸಿದ ಮೂಲಕ ಒಂದು ಭಾರತೀಯ ಸೇನೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂಥ ವ್ಯಕ್ತಿಗೆ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಗೌರವವನ್ನು ಸಲ್ಲಿಸುವಂಥ ಕಾಲಘಟ್ಟದಲ್ಲಿದ್ದೇವೆ. ಇದೀಗ ಗೀತೇಶ್ ಕುತ್ತಾರ್ ಮತ್ತು ಧೀರಜ್ ಗಟ್ಟಿ ಇವರು ಬಂದು ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಒಂದು ಗೌರವವನ್ನು ನಮ್ಮ ವಿಶೇಷ ಅತಿಥಿಗೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇರ್ತೇನೆ. ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಎಲ್ಲ ಕಾರ್ಯಕ್ಕೂ ನಮಗೆ ಸಹಕಾರ ನೀಡ್ತಿರುವಂಥ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ಮುರಳಿ ಮೋಹನ್ ಚೂಂತಾರ್ ಯಾವಾಗಲೂ ಕೂಡ ನಗುಮೊಗದ ವ್ಯಕ್ತಿ. ನಮ್ಮ ಗೃಹ ರಕ್ಷಕ ದಳದ ಒಂದು ಸಂವೇದನಾಗಿ ಒಂದು ಎಲ್ಲ ರೀತಿಯಲ್ಲೂ ಅದರಲ್ಲಿ ವೃತ್ತಿಯಲ್ಲಿ ಗೃಹ ರಕ್ಷಕ ದಳ ಆದರೂ ಕೂಡ ಪ್ರವೃತ್ತಿಯಲ್ಲಿ ಲೇಖಕರಾಗಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಇರುವಂಥ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಕೂಡ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಗೌರವವನ್ನು ಸಲ್ಲಿಸ್ತಿದ್ದೇವೆ. ಸಂಪತ್ ಪಿಲಾರ್ ಮತ್ತು ಸತೀಶ್ ಭಟ್ನಾಗರ್ ಇವರು ಬಂದು ಶಾಲು ಮತ್ತು ನೆನಪಿನ ಕಾಣಿಕೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಶ್ರೀಯುತ ಮುರಳಿ ಮೋಹನ್ ಚೂಂತಾರ್ ಇವರಿಗೆ. ಶ್ರೀಯುತ ವಿಜಯನ್ ಇವತ್ತಿನ ಕಾರ್ಯಕ್ರಮದಲ್ಲಿ PPT ಮುಖಾಂತರ ಭಾರತೀಯ ಸೇನೆಯ ಬಗ್ಗೆ PPT ಮುಖಾಂತರ ಪವರ್ ಪಾಯಿಂಟ್ನಲ್ಲಿ ನಿಮಗೆಲ್ಲ ಸ್ಲೈಡ್ ಶೋನಲ್ಲಿ ನಿಮಗೆಲ್ಲ ಮಾಹಿತಿಯನ್ನು ಒದಗಿಸಲಿಕ್ಕೆ ಲಯನ್ ವಿಜಯನ್ ಇದ್ದಾರೆ. ನೌಕಾ ಸೇನೆಯ ಮಾಜಿ ನಿವೃತ್ತ ಸೇನಾಧಿಕಾರಿ ಅವರಿಗೆ ಕೂಡ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಆತ್ಮೀಯವಾದ ಗೌರವವನ್ನು ಸಲ್ಲಿಸುತ್ತಾ ರಾಜಕೀಯ ಟ್ರಸ್ಟ್ನ ಮಾಲಕರಾದ ರಾಜೇಶ್ ಕಾಪಿಕಾಡ್ ಮತ್ತು ಹಿತೇಶ್ ಉಳ್ಳಾಲ್ ಬೈಲಿ ಇವರುಗಳ ಒಂದು ಶಾಲು ಮತ್ತು ನೆನಪಿನ ಕಾಣಿಕೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತೇನೆ. ಸುರೀಶಾಂತ್ ML ಇವರಿಗೂ ಕೂಡ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಗೌರವದ ಶಾಲು ಹಾಕಿ ಗೌರವಿಸಬೇಕಾಗಿ ನಮ್ಮ ಅಶೋಕ್ ಕುಚ್ಚಿಲ್ರವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಸಾಯಿ ಪರಿವಾರ ಟ್ರಸ್ಟ್ನ ಪ್ರತಿಯೊಂದು ಕೆಲಸ ಕಾರ್ಯ ಕೂಡ ನಮಗೆ ಆತ್ಮೀಯವಾಗಿ ಪ್ರೋತ್ಸಾಹ ಸಹಕಾರ ನೀಡ್ತಿರುವಂಥ ನಮ್ಮೆಲ್ಲರ ಗೌರವಾನ್ವಿತರಾಗಿರುವಂಥ ಸಂತೋಷ್ ಕುಮಾರ್ ರೈ ಬೋಲ್ಯಾರ್ ಇವರಿದ್ದಾರೆ. ಮೈಸೂರು ಇದರ ಅಧ್ಯಕ್ಷರು. ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ರತ್ನಾಕರ್ ಉಳ್ಳಲ್ರವರು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ. ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರು, ನಮ್ಮ ಸಾಯಿ ಪರಿವಾರನ ಗೌರವ ಸಲಹೆಗಾರರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಗಣೇಶ್ ಪಂಡಿತ್ ಮುಲಿತ್ಲಿ ಇವರು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಶ್ರೀಯುತ ಎಲ್ಲರೂ ಕೂಡ ಸಾಯಿ ಪರಿವಾರ ಟ್ರಸ್ಟ್ನ ಸೇವಕರು. ಅದರಿಂದ ಪ್ರವೀಣ್ ಆಗಿರ್ಬೋದು, ವೆಂಕಟ ಆಗಿರ್ಬೋದು, ಸತೀಶನ್ ಆಗಿರ್ಬೋದು, ಹಾಗೆ ಸತೀಶ್ ಕುಂಬಲ್ರಿಗೆ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಗೌರವವನ್ನು ಮಾಡುತ್ತಾ ಇವರಿಗೆ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಶ್ರೀಯುತ ಸತೀಶ್ ಕುಂಬಲ್ರಿಗೆ ಕೂಡ ಕುಶಾಲ್ ರಾಜ್ ಇವರು ಬಂದು ಶಾಲು ಹಾಕಿ ಗೌರವವನ್ನು ಮಾಡಬೇಕಾಗಿ ವಿನಂತಿ ಮಾಡುತ್ತಾ ತೆರಳುತ್ತಿದ್ದೇವೆ. ಅಗ್ನಿಪಥ್ ಯೋಜನೆಯ ಅಧಿಕೃತ ಉದ್ಘಾಟನಾ ಸಮಾರಂಭಕ್ಕಾಗಿ ಅಸ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಅಮೃತಂಗಮಯ ಎನ್ನುವ ಹಾಗೆ ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ
ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ. ಸರ್ವರ ಬಾಳಲ್ಲಿ ಬೆಳಕಾಗಲಿ, ದೇಶ ಸೇವೆ ಈಶ ಸೇವೆ ಎಂದು ಬಗೆದು ಮುಂದಡಿ ಇಟ್ಟಂತಹ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ದೇಶ ಸೇವೆ ಮಾಡುವಂಥ ಸೌಭಾಗ್ಯ ಬೆಳಗ್ಗೆ ಬರಲಿ ಎನ್ನುವಂತಹ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ಶುಭ ಭಾವನೆ, ಶುಭ ಕಾಮನೆ, ಶುಭ ಹಾರೈಕೆಯನ್ನು ಈತ ದೀಪವನ್ನು ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಅಗ್ನಿವೀರರಾಗಿ ಹೊರಗೆ ಬಂದರೆ ಈ ಸಮಸ್ಯೆ ಇರುವುದಿಲ್ಲ. ಅರ್ಥ ಆಯ್ತಾ ಯಾಕೆ ಅಗ್ನಿವೀರ ಒಳ್ಳೆಯದು ಅಂತ ಹೇಳಿ? ನನ್ನ ತಾಯಂದ್ರಿಗೆ ಯಾಕೆ ಅಭಿನಂದನೆ ಹೇಳ್ತೇನೆ ಹೇಳಿದರೆ, ಒಂದು ಮಗು ಅಬ್ಬಬ್ಬ ಹೇಳಿದರೆ 2 ಮಕ್ಕಳು ಇವತ್ತು ನಮ್ಮ ಕುಟುಂಬದಲ್ಲಿ. ನೀವು ನಿಮ್ಮ ಮಗನನ್ನು ಕರ್ಕೊಂಡು ನನ್ನ ಮಗ ಅಗ್ನಿವೀರ ಆಗಬೇಕು ಅಂತ ಕರ್ಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ಇದೇ ನಿಮ್ಮ ಕಾಲು ಅಂತ ಮುಟ್ಟಿ ನಿಮ್ಗೆ ನಮಸ್ಕಾರ ಮಾಡ್ತೇನೆ, ಅಭಿನಂದನೆಗಳು. ಆ್ಯಂಡ್ ದಿಸ್ ಇಸ್ ದ ಸ್ಪಿರಿಟ್, ದಿಸ್ ಇಸ್ ದಿ ಜೋಶ್. ಎರಡನೇ, ನಾನು ವೇದಿಕೆ ಎಲ್ಲ ಅಧ್ಯಕ್ಷರಿಗೆ ಇವರಿಗೆಲ್ಲ ನಮಸ್ಕಾರ ಹೇಳಿಲ್ಲ, ಅದು ರಾಜಕೀಯ ಭಾಷಣ ಆಗತ್ತೆ, ಅವರೇ ಇವರೇ ಅಂತ ಹೇಳೋದು, ಅದು ಅಗತ್ಯ ಇಲ್ಲ. ಅದು ಎರಡನೇದು, ಡಿಫೆನ್ಸ್ ಫೋರ್ಸ್ನಲ್ಲಿ ಇದು ಉದ್ಯೋಗ ಅಲ್ಲ, ಇದು ಯು ಮಸ್ಟ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಒಂದಷ್ಟು ಜನ ಟಿ ವಿ ಡಿಬೇಟಲ್ಲಿ ಕುಳಿತುಕೊಂಡು ಉದ್ಯೋಗದ ಬಗ್ಗೆ, ನಿರುದ್ಯೋಗದ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು. ಸೇನೆ ಹೇಳಿದರೆ ಏನಂತ ಗೊತ್ತಿಲ್ಲ, ಸೇನೆಯ ಕೆಲಸ ಏನು ಅಂತ ಗೊತ್ತಿಲ್ಲ, ಆದರೂ ತಮಗೆಲ್ಲ ಗೊತ್ತಿದೆ ಅಂತ ಮಾತಾಡ್ತಿದ್ದಾರೆ. ಅವರ ಮಾತುಗಳನ್ನು ಕೇಳಿ ದಾರಿ ತಪ್ಪಬೇಡಿ. ಇದು ಎರಡನೇದು. ಮೂರನೇದು, ನಾನು ಅಂದುಕೊಳ್ತೀನಿ, ಇಲ್ಲಿ ಬಂದಿರುವಂಥ ಎಷ್ಟು ಜನ ಒಂದ್ಸಲ ಕೈ ಎತ್ತಿ, ನಾವು ಸೇನೆಗೆ ಸೇರಬೇಕು ಅಂತ ಬಂದವರು ಕೈ ಎತ್ತಿ. ಮತ್ತೆಲ್ಲ ಸ್ವಲ್ಪ ಗೆಸ್ಟ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ. ಗುಡ್. ಇದರಲ್ಲಿ ಸೆಕೆಂಡ್ PU ಆಗಿದೆ, ಪಾಸಾಗಿ ಆಲ್ರೆಡಿ ಅಂತ ಹೇಳೋ ಕೈ ಎತ್ತಿ ನೋಡ. ನಂದು PUC ಓದ್ತಾ ಇದ್ದೇನೆ ಹೇಳಿದ್ರೆ ಎಷ್ಟು ಜನ ಇದ್ದೀನಿ? PUC ಓದ್ತಾ ಇದ್ದೀನಿ ನಾನು, ಪರೀಕ್ಷೆ ಆಗಿಲ್ಲ ಇನ್ನೂ ಸಹ. ಓಕೆ, SLC ಪಾಸ್ ಆಗಿದೆ, PUCಗೆ ಹೋಗಿಲ್ಲ, SLC ಪಾಸ್ ಆಗಿದೆ, ತೊಂದರೆ ಇಲ್ಲ, ಏನು ನಾಚಿಕೆ ಮಾಡಲಿಕ್ಕಿಲ್ಲ. ಇಷ್ಟು ಜನ ಇದ್ದೀರಿ. ಓಕೆ, ಯಾರಾದರೂ ಡಿಗ್ರಿ ಓದ್ತವ್ರು ಇದ್ದೀರಾ? ಓದ್ತಾ ಇರುವವರು ಡಿಗ್ರಿ ಓದ್ತಾ ಇದ್ದೀರಿ. ITI, ಓಕೆ, ಡಿಪ್ಲೊಮಾ, ಗುಡ್. ಅಗ್ನಿವೀರ್ ಇದಕ್ಕೆ ಆಲ್ರೆಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಷ್ಟು ಜನ ಇದ್ದೀರಿ? ಒಬ್ಬರೇ ಇರೋದು. ಫೈನ್. ಆ್ಯಕ್ಚುಲಿ ಇವರಿಗೆ ತುಂಬ ಮಾಹಿತಿ ಕೊಡಬೇಕಂತಿಲ್ಲ. ನೀವು ಸಾಕಷ್ಟು ಈಗಾಗಲೇ ಕೈಯ ಒಳಗೆ ನಿಮ್ಮ ಸ್ಮಾರ್ಟ್ಫೋನ್ ಬಂದಿರೋದ್ರಿಂದ ಒಂದು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಿ. ಬಹುಶಃ ಈ ಇನಾಗ್ರಲ್ ಸೆಷನ್ ಆದ ಮೇಲೆ ಇಂಟ್ರ್ಯಾಕ್ಷನ್ ಮಾಡುವಾಗ ಏನಾದರೂ ಸಂದೇಹಗಳಿದ್ದರೆ ಕೇಳಬಹುದು. ನಾನು ಪ್ರಾರಂಭದಲ್ಲಿ ಸೂಕ್ಷ್ಮವಾಗಿ ಸೇನೆಯ ಬಗ್ಗೆ ಮಾತಾಡ್ತೇನೆ. ಆಮೇಲೆ ಅಗ್ನಿವೀರ್ ಹೇಳುವಂಥ ನಿಮಗೆ ಈ ಸಿಕ್ಕಿರೋ ಅವಕಾಶ, ಅಗ್ನಿಪಥ್ ಯೋಜನೆಯ ಮೂಲಕ ಈ ಹಿಂದೆ ಏನು ಸೇನೆಗೆ ನೇಮಕಾತಿ ಆಗ್ತಾ ಇತ್ತು ಅದಕ್ಕಿಂತ ಹೇಗೆ ಭಿನ್ನವಾಗಿದೆ ಇದನ್ನು ಮಾತ್ರ ಹೇಳ್ತೇನೆ. ಆಗ್ಬೋದಾ? ಏನಾದರೂ ನಿಮಗೆ ಡೌಟ್ ಇದ್ದರೆ ಕೈ ಎತ್ತಿ, ವಿ ಕ್ಯಾನ್ ಇಂಟ್ರ್ಯಾಕ್ಟ್. ಮನಸ್ಸಿಗೆ ಏನಾದರೂ ಸಂದೇಹ ಇದ್ದರೆ ಹೇಗೆ ಕೇಳೋದು, ನಾಚಿಕೆ ಆಗ್ತದೆ, ಏನು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು, ಬಹಳ ಮುಕ್ತವಾಗಿ ಚರ್ಚೆ ಮಾಡಬೇಕು. ನಾನು ಪ್ರಾರಂಭದಲ್ಲಿ ಹೇಳಬೇಕಿತ್ತು, ನಮ್ಮ ಸಾಯಿ ಪರಿವಾರದವರಿಗೆ ಮತ್ತು ಸತೀಶ್ ಕುಂಪಲ್ ಅವರಿಗೆ ಈ ರೀತಿ ಒಂದು ಮಾಹಿತಿ ಶಿಬಿರ ಏರ್ಪಾಡು ಮಾಡಿದ್ದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಮೈಕ್ನವರಿಗೆ ಯಾಕೆ ಜೋರು ಮಾಡಿದೆ ಅಂತ ಹೇಳಿದರೆ, ಅದರಲ್ಲಿ ಒಂದು ನಿಮಗೆ ಸಂದೇಶ ಇದೆ. ಸೇನೆ ವೃತ್ತಿಪರತೆಯನ್ನು ಬೋಧಿಸುತ್ತೆ. ಅಂದರೆ ಪ್ರೊಫೆಷನಲಿಸಮ್ ಅಂತ ಹೇಳ್ತೀವಿ. ನಾನು ಯಾವ ಉದ್ಯೋಗ ಮಾಡಬೇಕು ಅದರಲ್ಲಿ ಪರ್ಫೆಕ್ಷನ್ ಇರಬೇಕು. ಈಗ ಈ ಹಾಲಿಗೆ ಸ್ವಲ್ಪ ಸಮಸ್ಯೆ ಇದೆ, ಅದರಲ್ಲಿ ಒಂದು ಮಿಕ್ಸರ್ ಅಂತ ಇದೆ, ಗ್ರಾಫಿಕ್ ಈಕ್ವಲೈಸರ್ ಅಂತ ಹೇಳ್ತೇವೆ. ನಾನಿವತ್ತು ಆ ಮೈಕ್ ಆಪ್ರೇಟರಾಗಿ ಕೂತ್ಕೊಂಡ್ರೆ ನನಗೆ ಆ ಮೈಕ್ ಹೇಳಿದರೆ ಏನು, ಆ ಗ್ರಾಫಿಕ್ ಈಕ್ವಲೈಸರ್ ಹೇಳಿದರೆ ಏನು, ಅದರಲ್ಲಿ ಬೇರೆ ಬೇರೆ ಬ್ಯಾಂಡಲ್ಲಿ ಸೌಂಡ್ ಇದೆ, ಆ ಸೌಂಡನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಗೊತ್ತಿರಬೇಕೋ ಬೇಡವಾ? ನಾನು ಕರೆದು ಕೇಳಿದರೆ ಈ ಹಾಲಲ್ಲಿ ಈಗ ಉಂಟು ಸಾರ್ ಅಂತ ಹೇಳಿಬಿಟ್ರು. ಮತ್ತು ನೀವ್ಯಾಕಿರೋದು? ಸೊ
ಯೋಗ ಕರ್ಮಸು ಕೌಶಲಂ ಅಂತ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಾನು ಮಾಡುವ ವೃತ್ತಿಯಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡ್ಕೊಳ್ಳುವಂಥದ್ದು. ನಾನು ಒಬ್ಬ ಟೆಕ್ನಿಷಿಯನ್ ಆದರೆ ನನಗಿಂತ ಇನ್ನೊಬ್ಬ ಒಳ್ಳೆಯ ಟೆಕ್ನಿಷಿಯನ್ ಇರಬಾರ್ದು. ನಾನೊಬ್ಬ ಡ್ರೈವರ್ ಆದರೆ ನನಗಿಂತ ಒಳ್ಳೆಯ ಡ್ರೈವರ್ ಇರಬಾರ್ದು. ನಾನೊಬ್ಬ ಡೆಂಟಲ್ ಡಾಕ್ಟರ್ ಆದರೆ ನನಗಿಂತ ಒಳ್ಳೆಯ ಡೆಂಟಲ್ ಡಾಕ್ಟರ್ ಇರಬಾರ್ದು. ನಾನೊಬ್ಬ ಪ್ರೊಫೆಸರ್ ಆದರೆ ನಮ್ಮ ಸುರೇಶ್ನಾಥ್ ಅವರಾಗೆ ನನಗಿಂತ ಒಳ್ಳೆಯ ಟೀಚರ್ ಇರಬಾರ್ದು. ನಾನೊಬ್ಬ ಟೆಕ್ನಿಷಿಯನ್ ಆಗಿ ಇಲ್ಲಿ ಉದಾಹರಣೆಗೆ ವೇದಿಕೆಯಲ್ಲಿ ನಾನು ಮಾತಾಡಿದ್ದು ಇವರಿಗೆಲ್ಲ ಸರಿ ಕೇಳೋದಿಲ್ಲ, ಯಾಕಂದರೆ ಫೀಡ್ಬ್ಯಾಕ್ ಇಲ್ಲ, ಮಾನಿಟರ್ ಇಲ್ಲ. ನನಗಿದು ಗೊತ್ತಿರಬೇಕೋ ಬೇಡವೋ? ಸೊ ಸೇನೆ ನಿಮ್ಮನ್ನು ಸೇನೆಗೆ ತೆಗೆದುಕೊಂಡ ಮೇಲೆ ಈ ರೀತಿ ತಮ್ಮನ್ನು ಯಾವ ಟ್ರೇಡಿಗೆ, ಯಾವ ವಿಭಾಗಕ್ಕೆ ನಿಮ್ಮನ್ನು ಜೋಡಿಸ್ತಾರೆ, ಅಲ್ಲಿ ಈ ರೀತಿಯ ವೃತ್ತಿಪರತೆಯನ್ನು ಅಪೇಕ್ಷೆ ಪಡ್ತಾರೆ. ಶಾಲಾ ಕಾಲೇಜಿಗೆ ಹೋಗಿ ಕಾಪಿ ಹೊಡೆದ್ರು ನಾನು ಪಾಸ್ ಆಗ್ತೇನೆ ಎಲ್ಲ ಮನಸ್ಸಲ್ಲಿ ಇರ್ತದಲ್ಲ, ಹಾಗಾಗುವುದಿಲ್ಲ. ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ ಪ್ರಶ್ನೆ, ಅಗ್ನಿವೀರ್ ಆಗಿ ತಾವು ಸೇನೆಗೆ ಸೇರಲಿಕ್ಕೆ ಅಗ್ನಿಪಥ್ ಯೋಜನೆಯ ಮೂಲಕ ಮೊದಲನೇ ಹೆಜ್ಜೆ ಇಡುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ? ಇದು ಒಂದು ಹೊಸ ಬದಲಾದ ಯೋಜನೆ ಸೇನೆಗೆ ಸೇರಲಿಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಅಗ್ನಿವೀರ್ ಮೂಲಕ ಒಳಗೆ ಬರೋದು, ನೇರ ಒಳಗೆ ಬರೋದು, ಈ ಎರಡು ಸಿಸ್ಟಮ್ ಇಲ್ಲ. ಹಳೆಯ ಸಿಸ್ಟಮ್ ಮುಂದುವರಿಯುವುದಿಲ್ಲ. ಸೇನೆಗೆ ಯಾರು ಸೈನಿಕರಾಗಿ ಸೇರಬೇಕು ಇನ್ನು ಮುಂದೆ, ಅದು ವಾಯುಸೇನೆ ಇರ್ಬೋದು, ಭೂಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ಅವರು ಅಗ್ನಿಪಥ್ ಯೋಜನೆಯ ಮೂಲಕನೇ ಒಳಗೆ ಬರಬೇಕು. ಓಕೆ? ಸೊ ಇಲ್ಲ ನಮಗೇನಾಗತ್ತೆ ಅವರು ಸಹ ಬರ್ತಾರಾ? ಇಲ್ಲ, ಆ ಥರ ಇರುವುದಿಲ್ಲ. ಕೇವಲ ಅಗ್ನಿಪಥ್ ಯೋಜನೆಯ ಮೂಲಕ ಮಾತ್ರ ಒಳಗೆ ಬರಲಿಕ್ಕೆ. ಎರಡನೇದ್ದು, ಇದು ಯಾಕೆ ಬದಲಾವಣೆ ಮಾಡಿದರು? ಹಿಂದಿನ ಸ್ಕೀಮಲ್ಲಿ ಏನಾದರೂ ಕೊರತೆ ಇತ್ತಾ? ಅನೇಕ ದೇಶಗಳಲ್ಲಿ ಬದಲಾಗ್ತಿರುವಂಥ ಯುದ್ಧದ ತಂತ್ರಜ್ಞಾನ ಮತ್ತು ಸೇನೆಯ ಸರಾಸರಿ ವಯಸ್ಸು, ಮೂರನೇದ್ದು ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನ ಆಧಾರಿತ ಯುದ್ಧ ಭೂಮಿಯಲ್ಲಿ ಪ್ರತಿಬಿಂಬಿತ ಆಗ್ತಿರುವಂಥದ್ದು. ಕಾರ್ಗಿಲ್ ಯುದ್ಧ ಆದ ಮೇಲೆ, ಯಾವಾಗದು ಕಾರ್ಗಿಲ್ ಯುದ್ಧ? ನಾನು ಹುಟ್ಟೇ ಇರಲಿಲ್ಲ ಅಂತ ಹೇಳ್ತೀನಿ, ಕೇಳಿದ್ರಿ. ಈಗ ಪ್ರವೀಣ್ ಶೆಟ್ಟಿ ಇದ್ದಾರೆ ಕಾರ್ಗಿಲಲ್ಲಿ ಭಾಗವಹಿಸಿದ್ರು ಯುದ್ಧದಲ್ಲಿ. ಕಾರ್ಗಿಲ್ ವಿಜಯ್ ದಿವಸ್ ಯಾವಾಗ ಮಾಡೋದು ನಾವು? ಯಾವ ತಿಂಗಳಿದು? ಕಾರ್ಗಿಲ್ ದಿನಾಚರಣೆ ಯಾವಾಗ? ನೋಡಿ, ಜೋಶ್ ಹೇಗಿದೆ ಕೇಳಿದ್ರೆ ಫುಲ್ ಜೋಶ್. ಕಾರ್ಗಿಲ್ ವಿಜಯ್ ದಿವಸ ಯಾವಾಗ ಅಂದರೆ ಯಾರಿಗೆ ಗೊತ್ತಿದೆ? ಎರಡನೇ ಕಾರಣ ಹೇಳಿದ್ದು ನಾನು, ಸೇನೆಯಲ್ಲಿ ಬದಲಾಗ್ತಿರುವಂಥ ಅನೇಕ ಯುದ್ಧ ಭೂಮಿಯ ಸಂಗತಿಗಳು. ಕಾರ್ಗಿಲ್ ಯುದ್ಧದ ನಂತರ ಸೇನೆಯ ಹಿರಿಯ ಜನರಲ್ಗಳಿಗೆ, ಕಮಾಂಡರ್ಗಳಿಗೆ ಗೊತ್ತಾದ ಸಂಗತಿ ಏನು ಅಂತ ಹೇಳಿದರೆ, 32ರಿಂದ 35 ಸರಾಸರಿ ವಯಸ್ಸಿರುವಂಥ ಸೇನೆಯ ಸರಾಸರಿ ವಯಸ್ಸನ್ನು ತಗ್ಗಿಸುವಂಥ ಅವಶ್ಯಕತೆ ಇದೆ. ಇನ್ನು ಮೂರನೆಯ ಬಹಳ ಪ್ರಮುಖವಾದ ಸಂಗತಿ, ನಮ್ಮ ಡಾಕ್ಟರ್ ಹೇಳ್ಬೋದು ನೀವು, ನಾವೆಲ್ಲ ತುಂಬ ಸಂದರ್ಭಗಳಲ್ಲಿ ಮಾತನಾಡ್ತೇವೆ. ಏನು ಮಾತನಾಡ್ತೇವೆ ಅಂತ ಹೇಳಿದರೆ, ಈ ದೇಶದ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಎಲ್ಲ ಯುವಕರಿಗೆ 2 ವರ್ಷ ಕಡ್ಡಾಯ ಸೇನೆಯ ಸರ್ವಿಸ್ ಬೇಕು. ಹೇಳ್ತೀರೋ ಇಲ್ವಾ? ಹೇಳ್ತೇವೋ ಇಲ್ವಾ? ಯಾಕೆ ಹೇಳಿ? ಯಾಕೆ ಹೇಳ್ತೇವೆ ಹಾಗೆ? ಶಿಸ್ತಿಲ್ಲ, ಸಮಯ ಪ್ರಜ್ಞೆ ಇಲ್ಲ, ಜವಾಬ್ದಾರಿ ಇಲ್ಲ ಅಲ್ವಾ? ಅಗ್ನಿಪಥ್ ಯೋಜನೆ ಏನಂತ ಗೊತ್ತಿಲ್ಲ, ರೈಲ್ ಸುಡ್ತೇವೆ. ಅಗ್ನಿಪಥ್ ಯೋಜನೆ ಏನಂತ ಗೊತ್ತಿಲ್ಲ, ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗೋ ಬಸ್ ನಿಲ್ಲಿಸ್ತೇವೆ. ಅಗ್ನಿಪಥ್ ಯೋಜನೆ ಏನು ಅಂತ ಗೊತ್ತಿಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗಿ ಲೂಟಿ ಮಾಡ್ತೇವೆ. ಈ ದೇಶವನ್ನು ಪ್ರೀತಿಸುವಂಥ ಒಬ್ಬ ನಾಗರಿಕ, ಪ್ರಜೆಯಾಗಿ ಜವಾಬ್ದಾರಿ ಗೊತ್ತಿರುವಂಥ ವ್ಯಕ್ತಿ ಇದನ್ನು ಮಾಡ್ತಾನ? ಯಾರಾದರೂ ಪ್ರತಿಭಟನೆ ಮಾಡುವಂಥ ಮೂರ್ಖ ಹೋಗಿ ತನ್ನ ಬೈಕಿಗೆ ಬೆಂಕಿ ಹಾಕಿದಾನ? ತನ್ನ ಮನೆ ಕಲ್ಲು ಹೊಡೆದಿದ್ದಾನ? ಸತ್ಯ ಹೇಳಿ. ಸೇನೆ ಇಂಥವರನ್ನು ದೇವರ ಹಣೆಗೆ ತಗೊಳ್ಳೋದಿಲ್ಲ. ಯಾರಾದರೂ ನಾವು ಪ್ರತಿಭಟನೆ ಮಾಡಿದ್ಮೇಲೆ ನಮಗೇನೋ ಕನ್ಸೆಂಟ್ ಒಳಗೆ ತಗೊಳ್ತಾರೆ ಹೇಳಿದರೆ, ಸೇನೆ ಆ ಥರದ ಒಂದು ಸಂಘಟನೆ ಅಲ್ಲ, ಸಂಸ್ಥೆ ಅಲ್ಲ ಅದು. ಯಾರು ಈ ದೇಶದ ಇಂಚಿಂಚು ಮಣ್ಣನ್ನು ಪ್ರೀತಿಸ್ತಾರೆ, ಕಾರ್ಗಿಲ್ನಂಥ ಘಟನೆ ನಡೆದ್ರೆ ಆ ಕಡೆ ಬರುವಂಥ ಗುಂಡು ನನ್ನ ಎದೆ ಒಳಗೆ ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಹೋಗಿ ಯುದ್ಧ ಮಾಡ್ತಾರಲ್ಲ. ಅಲ್ಲಿ ಕಸಂ ಪರೇಡ್ ಅಂತ ಮಾಡ್ತಾರೆ, ನಿಮಗೂ ಮಾಡ್ತಾರೆ ತರಬೇತಿ ಮುಗಿದ್ಮೇಲೆ ನೀವು ಸೇರಿದರೆ.
ಏನು ಪ್ರವೀಣ್ ಅವರೇ, ಕಸಂ ಪರೇಡಲ್ಲಿ ಏನು ಹೇಳ್ತಾರೆ? ದೇಶದ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ. ಬೇರೆ ಎಲ್ಲಾದರೂ ಹೇಳ್ತಾರಾ? 2 ಬಾರಿ ಶಾಸಕ ಆಗಿದ್ದೆ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ ನಾನು. ಅಲ್ಲಿತ್ತ ವಾಕ್ಯ ಹೇಳಿದಿರೇ ಇಲ್ವಾ ಕಸಂ ಪರೇಡಲ್ಲಿ? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ಸಿವಿಲಿಯನ್ ಸೊಸೈಟಿ. ಸೊ ಇಟ್ ಇಸ್ ನಾಟ್ ಎ ಜಾಬ್. ಫಸ್ಟಿಗೆ ನಮ್ಮ ಮನಸ್ಸಿನಲ್ಲಿ ಇದು ಸ್ಪಷ್ಟವಾಗಿರಬೇಕು. ಎರಡನೆಯ ಸಂಗತಿ ನಿಮಗೆ ಬಹಳ ಕಾಡ್ತಿರುವಂಥದ್ದು, ಪ್ರಾಯಶಃ ನಾನು 4 ವರ್ಷ ಮಾಡಿದ್ಮೇಲೆ ನನ್ನ ಗತಿ ಏನು ಇದೆಯಾ? ಮನಸ್ಸಲ್ಲಿದೆಯಾ? ಇಲ್ಲಲ್ವಾ? ವೆರಿ ಗುಡ್. ಯಾರು ತುಂಬ ಸಮರ್ಥರಾಗಿ ಕೆಲಸ ಮಾಡಿದ್ದಾರೆ, ಯಾರಲ್ಲಿ ಸಾಮರ್ಥ್ಯ ಇದೆ, ಯಾರಲ್ಲಿ ಕೌಶಲ್ಯ ಇದೆ, ಯಾರು ತುಂಬ ಒಳ್ಳೆಯ ಸೈನಿಕರಾಗಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ, ಅಂಥವರನ್ನು ಒಂದು ಅತ್ಯಂತ ಪಾರದರ್ಶಕವಾದ ಆಯ್ಕೆಯ ವ್ಯವಸ್ಥೆಯ ಮೂಲಕ ಯಾವನೋ ಒಬ್ಬ ವ್ಯಕ್ತಿ ಅದನ್ನು ಮಾಡದೆ ಒಂದು ಸಿಸ್ಟಮ್ ಮಾಡ್ತದೆ ಅದನ್ನು. ಈಗ ಉದಾಹರಣೆಗೆ ನಾವು ಆ್ಯನ್ಯುವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಬರೀತೇವೆ, ACR ಅಂತ ಕರೀತಾರೆ. ಯಾವನೋ ಒಬ್ಬ ಬರೆಯೋದಿಲ್ಲ. ಎರಡನೇದ್ದು ಬಹಳ ಸೊಗಸಾದ ಸಂಗತಿ ಆರ್ಮ್ ಫೋರ್ಸಸ್ಸಲ್ಲಿ ಹೇಳಿದರೆ, ನಿಮ್ಮ ಬಗ್ಗೆ ಏನು ACR ಇದೆ ಅದನ್ನು ನಿಮಗೆ ತೋರಿಸ್ತಾರೆ. ನೋಡು, ನಿನ್ನ ಬಗ್ಗೆ ಹೀಗೆ ಬರೆದಿದ್ದೀನಿ ನಾನು, ಯಾಕೆ ಬರೆದಿದ್ದೀನಿ ಅಂತ ಹೇಳಿದರೆ ನೀನು ಇದರಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ. ಇದೆಯಾ ಈ ಥರದಲ್ಲಿ ಆದರೂ? ಮತ್ತು ಒಬ್ಬ ಬರೆಯೋದಿಲ್ಲ, ನಿಮ್ಮ ಯೂನಿಟಿನ ಕಮಾಂಡರ್ ಬರೀತಾರೆ, ನಿಮಗೆ ತೋರಿಸ್ತಾರೆ. ಅದಾದಮೇಲೆ ಅದು ಬ್ರಿಗೇಡ್ ಕಮಾಂಡರಿಗೆ ಹೋಗ್ತದೆ, ರಿವ್ಯೂವಿಂಗ್ ಆಫೀಸರ್ ಅಂತ. ನಾನು ಬರೆದ ತಪ್ಪಿದ್ರೆ ಅವನು ಸರಿ ಮಾಡ್ತಾನೆ. ಅದಾದಮೇಲೆ ಡಿವಿಷನ್ ಕಮಾಂಡರಿಗೆ ಹೋಗ್ತದೆ. ಸೊ ಈ ರೀತಿಯ ವ್ಯವಸ್ಥೆ ಉಂಟಾ ಎಲ್ಲಿಯಾದರೂ? ಸೊ ಬಹಳ ಟ್ರಾನ್ಸ್ಪರೆಂಟಾಗಿ, ಓಪನ್ ಆಗಿ ನಿಮ್ಮ ಪರ್ಫಾರ್ಮೆನ್ಸ್ನ ಆಧಾರದಲ್ಲಿ. ನನಗೆ ಯಾರೋ ಪ್ರಶ್ನೆ ಕೇಳಿದರು ಟಿ ವಿಯಲ್ಲಿ ಡಿಬೇಟ್ ಮಾಡಬೇಕಾದ್ರೆ, ಆ 4 ವರ್ಷ ಸೇನೆಗೆ ಬಂದ ಹುಡುಗ ಅವನಿಗೆ ಗ್ಯಾರಂಟಿ ಇರುವುದಿಲ್ಲ, ಹಾಗೆ ಅವನಿಗೆ ಇಂಟ್ರೆಸ್ಟ್ ಇರುವುದಿಲ್ಲ ಅಂಥೇಳಿ. ನಾನು ಹೇಳಿದೆ, ನಿಮ್ಮ ಮೂರ್ಖತನವಾದ ನಿಲ್ಲಿಸಿಬಿಡಿ. ನಾನು 4 ವರ್ಷದ ನಂತರ ಸೇನೆಯಲ್ಲಿ ಮುಂದುವರಿಬೇಕು ಅಂತಿದ್ರೆ ಅವನು ರಿಲ್ಯಾಕ್ಸ್ ಮಾಡ್ತಾನೆ, ಹೆಚ್ಚು ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾನೆ. ಏನು ಮಾಡ್ತಾನೆ ಹೇಳಿ? ಮಾಡ್ತಾನೆ ಇಲ್ವಾ? ಒಳ್ಳೇದು ಹೌದೋ ಅಲ್ವಾ? 100 ಮೀಟರ್ ರೇಸಿಗೆ ನೀವು ಎಲ್ಲರನ್ನು ಓಡಿ ನಿಲ್ಲಿಸಿದ್ರೆ, ನಾನು ಗೆಲ್ಲುವುದಿಲ್ಲ ಅಂತ ಕೈ ಬಿಡ್ತೀರಾ? ನೀವು ಫುಲ್ ಜೋಶ್ ಹಾಕಿ ಓಡ್ತೀರಾ ಇಲ್ವಾ? ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಮಾಣದಲ್ಲಿ ಶಕ್ತಿ ಹಾಕಿ ಓಡ್ತೀರಾ ಇಲ್ವಾ? ನನ್ನ ಪಕ್ಕದಲ್ಲಿ ಓಡುವವನನ್ನು ಹಿಂದೆ ಹಾಕಿ ನಾನು ಮುಂದೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತೀರಾ ಇಲ್ವಾ? ಹಾಗೆ 4 ವರ್ಷಕ್ಕೆ ಯಾರು ಅಗ್ನಿವೀರರಾಗಿ ಸೇರಿಕೊಳ್ತಾರೆ ಅವರು ಪೂರ್ಣ ಪ್ರಮಾಣದಲ್ಲಿ ಶ್ರಮ ಹಾಕಿ ಏನು ಸೇನೆಯ ಅವಶ್ಯಕತೆ ಇದೆ ಅದಕ್ಕೆ ತನ್ನನ್ನು ಪೂರ್ತಿ ತೊಡಗಿಸ್ಕೊಳ್ತಾರೆ. ಡಿಗ್ರಿ ಆದವರು ಇದ್ದೀರಾ ಇಲ್ಲಿ? ಯಾರಾದರೂ ಡಿಗ್ರಿ ಆದವರು ಇದ್ದೀರಾ? ಹಾಂ. ನಿಮ್ಗೆ ಇವತ್ತು ಹೊರಗಡೆ ಹೋದರೆ ಕೆಲಸ ಸಿಗತ್ತೆ ಅಂತ ಗ್ಯಾರಂಟಿ ಇದೆಯಾ? ಹಾಂ, ಸಿಗ್ಬಹುದು ಅಷ್ಟೇ ಅಲ್ವಾ? ಸಿಗ್ತದೆ ಅಂತ ಗ್ಯಾರಂಟಿ ಇದೆಯಾ? ಬರೀ ಡಿಗ್ರಿ ಮಾಡಿದವರಿಗೆ ಯಾರಿಗೆ ಇವತ್ತು ತಿಂಗಳಿಗೆ 30,000 ರೂಪಾಯಿ ಸಂಬಳ ಕೊಡ್ತಾರೆ? ನನಗೆ ಗೊತ್ತಿಲ್ಲ BDS ಮಾಡಿ ಬಂದವ್ರಿಗೆ ಎಷ್ಟು ಕೊಡ್ತೀರಾ ಅಂತ. ನೋಡಿ, ಕೇಳಿದ್ರ? BDS ಡಾಕ್ಟರ್, ಡೆಂಟಲ್ ಡಾಕ್ಟರ್ ಆಗಿ ಹೊರಗೆ ಬಂದರೆ ತಿಂಗಳಿಗೆ ಎಷ್ಟು ಕೊಡೋದು? 5,000 ರೂಪಾಯಿ. ಇವತ್ತು SLC ಮಾಡಿ ನೀವು ಅಗ್ನಿವೀರರಾಗಿ ಸೇರಿಕೊಂಡ್ರೆ ನಿಮಗೆ ಪ್ರಾರಂಭದಲ್ಲಿ 30,000, ಅದರಲ್ಲಿ 9,000 ರೂಪಾಯಿ ಡಿಡಕ್ಟ್ ಆಗ್ತದೆ, 21,000 ಕೈಗೆ ಬರ್ತದೆ. ಇಂಜಿನಿಯರಿಂಗ್ ಎಷ್ಟು ಕೊಡ್ತಾರೆ? BE ಮಾಡಿದವರಿಗೆ, ಇಂಜಿನಿಯರಿಂಗ್ ಮಾಡಿದವರು ಎಷ್ಟು ಕೊಡ್ತಾರೆ? 8,000, 10,000, 12,000. 17.5 ವರ್ಷಕ್ಕೆ ಅಥವಾ 17.5ರಿಂದ ಈ ಬ್ಯಾಚಿಗೆ 23 ವರ್ಷ. ಈ ಬ್ಯಾಚಿಗೆ ಮಾತ್ರ 23 ವರ್ಷ ಮಾಡಿದ್ದಾರೆ. ಯಾಕಂದರೆ 2 ವರ್ಷ ಕೋವಿಡಿಂದಾಗಿ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಆರ್ಮಿಯಲ್ಲಿ. ಸುಮಾರು 1,60,000, 1,70,000 ಹುದ್ದೆ ಖಾಲಿ ಇದೆ. ಹಾಗಾಗಿ ಅವರಿಗೆ ಸಹ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ಬ್ಯಾಚಿಗೆ ಮಾತ್ರ ಏನು ಮಾಡಿದ್ದಾರೆ? 23 ವರ್ಷದವರೆಗೆ ಅವಕಾಶ ಕೊಟ್ಟಿದ್ದಾರೆ. ಮುಂದಿನ ವರ್ಷದಿಂದ ಇರುವುದಿಲ್ಲ. ಮುಂದಿನ ವರ್ಷದಿಂದ 17.5 ವರ್ಷದಿಂದ 21 ವರ್ಷ ವಯಸ್ಸಿನ ಒಳಗೆ ನೀವು ಅಗ್ನಿಪಥ್ ಯೋಜನೆಯ ಮೂಲಕ ಸೇನೆಯ ಬೇರೆ ಬೇರೆ ವಿಭಾಗಗಳಲ್ಲಿ ಸೇರಿಕೊಳ್ಬೇಕು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಈ 3ನೇ ಪ್ರಶ್ನೆಯ ಗೊಂದಲ ಬೇಡ, ನನಗೆ ಮುಂದೆ ಏನು ಅಂತ. ಅಕಸ್ಮಾತ್ ನೀವು 25% ಸೇರಿಕೊಳ್ಳಿಲ್ಲ ಹೇಳಿದರೆ ನಿಮಗೆ ಒಂದು ಟೆಕ್ನಿಕಲ್ ಸ್ಕಿಲ್ನ ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಸೇವ್ ಮಾಡಿದ ತಿಂಗಳಿನ 9,000 ರೂಪಾಯಿ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಚೇಂಜ್ ಆಗುತ್ತೆ. ಅದರದ್ದು 5,04,000 ರೂಪಾಯಿ ಮತ್ತು ಅದಕ್ಕೆ ಸರ್ಕಾರ ಕೊಟ್ಟ 5,04,000 ರೂಪಾಯಿ ಮತ್ತು ಅದರ ಮೇಲಿನ ಬಡ್ಡಿ
ಎಲ್ಲ ಸೇರಿಕೊಂಡು ಸುಮಾರು 11,71,000 ಹಣ ಸಿಗ್ತದೆ ನಿಮಗೆ. ಇನ್ನು ಸ್ಕಿಲ್ ಸರ್ಟಿಫಿಕೇಟ್ ಪ್ಲಸ್ ಒಂದು 10-12 ಲಕ್ಷ ರೂಪಾಯಿ ದುಡ್ಡು, 21,000 ರೂಪಾಯಿ ನೀವು ಸಿಯಾಚನ್ನಿಗೆ ಹೋದರೆ ಖರ್ಚೆ ಮಾಡೋದಿಲ್ಲ. ಪ್ರವೀಣ್ ಕಾರ್ಗಿಲಲ್ಲಿದ್ರಲ್ಲ, ನಿಮಗೆ ತಿಂಗಳಿಗೆ ಎಷ್ಟು ಖರ್ಚಾಗ್ತಿತ್ತು ದುಡ್ಡು ಖರ್ಚು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಲ್ವಾ? ಕೇಳಿ ಅವ್ರ ಹತ್ರ. ಅಲ್ಲಿ ಹೋಗಿ ಒಂದು ಚಹಾ ಕುಡಿಬೇಕಂದ್ರೆ ಹೋಟೆಲ್ ಕೂಡ ಇಲ್ಲ ಅಲ್ಲಿ. ಸೊ ನೀವು 4 ವರ್ಷ ನಿಮ್ಮನ್ನು ಬಾರ್ಡ್ರಲ್ಲೇ ಪೋಸ್ಟ್ ಮಾಡೋದು, ಬಾರ್ಡ್ರಲ್ಲೇ ಇರ್ತೀರಿ, ಗಡಿಯಲ್ಲೇ ಇರ್ತೀರಿ, ಖರ್ಚು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಏನಾದರೂ ಯೂನಿಟ್ನ ಬನಿಯಾ ಕ್ಯಾಂಟೀನ್ ಇದೆ, ಒಂದು ಸಮೋಸ ಒಂದು ಚಹಾ ಕುಡಿಬೋದು ಅಷ್ಟೇ, ಅದು ಬಿಟ್ಟರೆ ಬೇರೇನು ಖರ್ಚು ಮಾಡಲಿಕ್ಕೆ ಅವಕಾಶ ಇಲ್ಲ. ಊಟ, ತಿಂಡಿ, ಸಮವಸ್ತ್ರ, ಪ್ರಯಾಣ, ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಆದರೆ ಅದಕ್ಕೆ ಮೆಡಿಕಲ್ ಫೆಸಿಲಿಟಿ ಎಲ್ಲವನ್ನ ಸೇನೆ ಕೊಡುತ್ತೆ. ಈ 4 ವರ್ಷಗಳ ಕಾಲ ಸೇನೆಯಲ್ಲಿರಬೇಕಾದ್ರೆ ಸೇನೆಯ ಸೈನಿಕರಿಗೆ ಮತ್ತು ಅಗ್ನಿವೀರರಿಗೆ ಅಲ್ಲಿಯ ಫೆಸಿಲಿಟಿಯಲ್ಲಿ, ಅಲ್ಲಿಯ ಸವಲತ್ತುಗಳಲ್ಲಿ, ಅಲ್ಲಿಯ ಸೌಲಭ್ಯಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯು ವಿಲ್ ಬಿ ಲೈಕ್ ಎನದರ್ ಸೋಲ್ಜರ್, ದೆರ್ ಇಸ್ ನೋ ಡಿಫ್ರೆನ್ಸ್. ಓಕೆ. 4 ವರ್ಷ ಬಿಟ್ಟು ಬಂದ ಮೇಲೆ ಒಂದು ಸೇನೆಯ ಅದ್ಭುತ ಅನುಭವ. ನಾನು ಸಹ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ ಆಗಿ ಬಂದಿರೋದು. ನಲ್ಲಿ ಇವತ್ತಿಗೂ ಕೂಡ 1 ಇಂಚು ಆ ಸ್ಪಿರಿಟ್ ಕಡಿಮೆ ಆಗಲಿಲ್ಲ. ನಾನು ಮಾತಾಡೋದು ನಿಮ್ಗೆ ಅನಿಸೋದಿಲ್ವಾ? ಈಗ ಯುದ್ಧ ಆದರೆ ಮತ್ತೆ ರೆಡಿ ಅಂತ ಹೇಳ್ತೇನೆ ಹೋಗ್ಲಿಕ್ಕೆ ನಾನು. ದಿಸ್ ಇಸ್ ದ ಸ್ಪಿರಿಟ್. ಸೊ ಈ ರೀತಿಯ ಆತ್ಮವಿಶ್ವಾಸ, ದೇಶಕ್ಕಾಗಿ ಏನಾದರೂ ಮಾಡಬೇಕು ಹೇಳುವಂಥ ಭಾವನೆ. ಸಿವಿಲ್ ಸೊಸೈಟಿ ನೋಡಿದರೆ ನಂಗೆ ಕೆಲವು ಸಲ ಸಿಟ್ಟು ಬರ್ತದೆ. ಈಗ ಸಣ್ಣ ಸಣ್ಣ ಸಂಗತಿ ನೋಡಿ ಸಿಟ್ಟು ಬರ್ತದಲ್ಲ ನಮಗೆ. ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು ಹಿಂದುಳಿದವರು, ಬಡವರು ಶ್ರೀಮಂತರು, ಗ್ರಾಮಾಂತರದವರು ನಗರದವರು, ಕಲಿತವರು ಕಲಿದಿದ್ದವರು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು, APL ಕಾರ್ಡು BPL ಕಾರ್ಡು, ಆ ಪಾರ್ಟಿ ಈ ಪಾರ್ಟಿ. ಇಲ್ಲಿದ್ದಾನೆ ದಯಾನಂದ್ ಭಾರತೀಯ ಸಮಾವೇಶ ಮಾಡಿ ಬರ್ತಾರ? ಬರುವುದಿಲ್ಲ. ಜಾತಿ ಸಮಾವೇಶ ಮಾಡಿ ಎಲ್ಲ ಓಡಿ ಬರ್ತಾರೆ. ಏನಾಗಿದೆ ಈ ದೇಶಕ್ಕೆ? ಮೋದಿಯವರಿಗೆ ತಲೆ ಕೆಟ್ಟು ಹೋಗಿರಬೇಕು. ರಾಷ್ಟ್ರ ಮೊದಲು ಅಂತ ಹೇಳ್ತಾರೆ, ನೇಷನ್ ಫಸ್ಟ್ ಅಂತ ಹೇಳ್ತಾರೆ. ನನಗೆ ನಿಮ್ಗೆ ಅನಿಸಿದ್ಯಾ? ನಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ನಿರ್ಮಾಣದ ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ನಾನು ರಸ್ತೆ ದಾಟುವಾಗ ಮೊಬೈಲ್ ಮಾತಾಡ್ಕೊಂಡು ಹೋಗಬಾರ್ದು. ಇದಕ್ಕೇನು PhD ಆಗಬೇಕಾ ಹೇಳಲಿಕ್ಕೆ? ಟ್ರಾಫಿಕ್ ಜಂಕ್ಷನ್ಲಿ ರೆಡ್ ಸಿಗ್ನಲ್ ಇದೆ, ನಾನು ಜಂಪ್ ಮಾಡಬಾರ್ದು. ಇದಕ್ಕೆ ನಮಗೇನಾದರೂ ಕಾನೂನು ಹೇಳ್ಕೊಡ್ಲಿಕ್ಕೆ ಕಾಲೇಜ್ ಬೇಕಾ ನಮಗೆ? ನಮ್ಮಲ್ಲಿ ಆ ಭಾರತೀಯ ಹೇಳುವಂಥ ಹೆಮ್ಮೆಯ ಭಾವ ಜಾಗೃತ ಆಗಿಲ್ಲ. ಉರಿ ಪಿಕ್ಚರ್ ನೋಡಿಕೊಂಡು ಹವಿದ ಜೋಶ್ ಅಂತ ಹೈ ಸರ್ ಹೇಳಿದ ಪ್ರಯೋಜನ ಇಲ್ಲ. ಆ ಜೋಶ್ ಎಲ್ಲ ಸಂದರ್ಭಗಳಲ್ಲಿ ವ್ಯಕ್ತ ಆಗತ್ತಾ? ದಟ್ ಈಸ್ ವಾಟ್ ಇಸ್ ಸೋಲ್ಜರಿಂಗ್ ಇಸ್ ಆಲ್ ಅಬೌಟ್. ಏನು ಪ್ರವೀಣ್, ಹೌದಾ ಅಲ್ವಾ? ನನ್ನ ದೇಶದ ಧ್ವಜಕ್ಕೆ ಯಾರಾದರೂ ಅಗೌರವ ಸಲ್ಲಿಸ್ತಾನೆ ಅಂತ ಹೇಳಿದರೆ ನನ್ನ ರಿಯಾಕ್ಷನ್ ಹೇಗಿರುತ್ತೆ? ಸತ್ಯ ಹೇಳ್ತೀರಾ? ಸತ್ಯ ಹೇಳ್ತೀರಾ? ಪಕ್ಕ ಡೌಟ್ ಇದೆ. ಸತ್ಯ ಹೇಳ್ತೀರಾ? ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯೋತ್ಸವ ಇದೆ. ಹೈಸ್ಕೂಲ್ವರೆಗೆ ಕಂಪಲ್ಸರಿ ಟೀಚರ್ ಸಮಸ್ಯೆ ಮಾಡ್ತಾರೆ, ಹೋಗ್ತೇವೆ. ಹೈಸ್ಕೂಲ್ ಬಿಟ್ಟ ಮೇಲೆ ಎಷ್ಟು ಜನ ಆಗಸ್ಟ್ 15ನೇ ತಾರೀಕಿಗೆ ಶಿಸ್ತಿನಿಂದ ಹೋಗಿ ಪಕ್ಕದ ಶಾಲೆಯಲ್ಲೋ ಎಲ್ಲೋ ಒಂದು ಕಡೆ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸ್ತಾ ಇದ್ದಾರೆ? ಹೋಗಿ ನಿಂತ್ಕೊಂಡು ರಾಷ್ಟ್ರಧ್ವಜ ಗೌರವ ಸಲ್ಲಿಸಿದ್ದೇವೆ? ಇಲ್ಲಲ್ವಾ? ಮರ್ತು ಬಿಟ್ವಲ್ಲ? ಇಲ್ಲಿದ್ದ ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ಲಾ? ಅಗ್ನಿವೀರ ಆಗ್ಲಿಕ್ಕೆ ಹೊರಟಿದ್ದೀರಿ. ನಾಡ್ದು ಆಗಸ್ಟ್ 15ಕ್ಕೆ ಕಮ್ ವಾಟ್ ಮೇ, ಎಲ್ಲಿ ಬೇಕಾದರೂ ಇರಲಿ, ನನ್ನ ಪಕ್ಕದ ಪ್ರೈಮರಿ ಶಾಲೆ ಇರ್ಬೋದು, ಅಲ್ಲಿಯ ಕೋಆಪರೇಟಿವ್ ಸೊಸೈಟಿಯ ಬಿಲ್ಡಿಂಗ್ ಇರ್ಬೋದು, ಅಲ್ಲಿಯ ಯಾವುದೋ ಒಂದು ಸಂಸ್ಥೆಯಲ್ಲಿ ಒಂದು ಆಗ್ತಾ ಇದೆ ರಾಷ್ಟ್ರಧ್ವಜ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ. ನಾನು ಹೋಗ್ತೇನೆ. ಒಂದು ಸಂಕಲ್ಪ ಮಾಡ್ತೀರಾ? ಬೈಕ್ ಇದೆಯಾ? ಎಲ್ಲರ ಹತ್ರ ಬೈಕ್ ಇದೆಯಾ? ಲೈಸೆನ್ಸು ಉಂಟು ಅಂತ ಅಂದ್ಕೊಳ್ತೀನಿ. ಆಗಸ್ಟ್ 15ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ನನ್ನ ಬೈಕಲ್ಲಿ ಒಂದು ರಾಷ್ಟ್ರಧ್ವಜ ಹಾಕ್ಕೊಳ್ತೀನಿ ನಾನು. ನೀವು ಇಷ್ಟು ಜನ ನಿರ್ಣಯ ಮಾಡಿ, ಇಲ್ಲೊಂದು ಬದಲಾವಣೆ ಆಗತ್ತೆ. ಇಷ್ಟೊಂದು ನಿರ್ಣಯ ಮಾಡಿ ನನ್ನ ಮನೆಯಲ್ಲಿ ನಾನು ರಾಷ್ಟ್ರಧ್ವಜ ಹಾರಿಸ್ತೇನೆ ಆಗಸ್ಟ್ 15ನೇ ತಾರೀಕಿಗೆ. ಮಾಡಿದ್ದೀರಾ? ಮಾಡ್ತೀರಾ? ಸಿ ಹೌ ಯು ಕ್ಯಾನ್ ಬ್ರಿಂಗ್ ಎ ಸ್ಮಾಲ್ ಚೇಂಜ್, ಹೌ ಯು ಕ್ಯಾನ್ ಜಾಯಿನ್ ದ ಮೇನ್ ಸ್ಟ್ರೀಮ್. ದೇಶದಲ್ಲಿ ಪ್ರತ್ಯೇಕತೆಯ ಭಾವನೆ ಜಾಗೃತ ಆಗ್ತಾ ಇದೆ. ಸಮಾಜವನ್ನು ಒಡೆದು ಹಾಕ್ಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಗ್ನಿಪಥ್ ಯೋಜನೆ.
ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರು ಕನಿಷ್ಠ 4 ವರ್ಷ ಸೇನೆಯಲ್ಲಿ ಕೆಲಸ ಮಾಡಿಕೊಂಡು ಅದೇ ರಾಷ್ಟ್ರ ಪ್ರೇಮದ ಭಾವನೆಯಿಂದ, ಅದೇ ಬದ್ಧತೆಯಿಂದ, ಅದೇ ಶಿಸ್ತಿನೊಂದಿಗೆ ಮತ್ತೆ ಸಮಾಜಕ್ಕೆ ಬಂದು ಜವಾಬ್ದಾರಿಯ ಸ್ಥಾನ ವಹಿಸ್ಕೊಳ್ಬೇಕು ಅಂತೇಳಿ. ಪ್ರತಿ ವರ್ಷ 46,000 ಜನ ಅಗ್ನಿವೀರರು ಜಾಯ್ನ್ ಆಗ್ತಾರೆ. ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲೊಂದು 75% ವಾಪಸ್ ಬರ್ತಾರೆ ಹೇಳಿದರೆ, ಮುಂದಿನ 25 ವರ್ಷದಲ್ಲಿ ಭಾರತೀಯ ಸೇನೆಯ ಸರಾಸರಿ ವಯಸ್ಸು ಏನಾಗಬಹುದು? ಭಾರತೀಯ ಸೇನೆಯಲ್ಲಿ 4 ವರ್ಷ ತರಬೇತಿ ಕೊಡ್ಕೊಂಡು ಬಂದಂಥ ಅದೆಷ್ಟು ಯುವಕರು ಸಮಾಜದಲ್ಲಿರ್ಬೋದು. ನಾನು ಶಾರ್ಟ್ ಸರ್ವಿಸ್ ಕಮಿಷನ್ ಸೇವೆ ಮಾಡಿ ಹೊರಗೆ ಬಂದೆ. ನಾನು ಬಂದು ಕಿತ್ಕೊಳ್ಳಿಲ್ಲ. ಚರ್ಚೆ ಮಾಡ್ತಾರಲ್ಲ ಟಿ ವಿನಲ್ಲಿ, ಪ್ರವೀಣ್ ಅವರು ಕಾರ್ಗಿಲ್ ಯುದ್ಧದಲ್ಲಿ ಹೋಗಿ ಗನ್ ತಗೊಂಡೇ ಹೋಗಿದ್ರು ಯುದ್ಧ ಮಾಡಲಿಕ್ಕೆ. ಅವ್ರು ವಾಪಸ್ ಬಂದಿದ್ದಾರೆ, ಅವ್ರು ಗನ್ ಎತ್ಕೊಳ್ಳಿಲ್ಲ ಕೈನಲ್ಲಿ. ಇದಕ್ಕೆ ವಿರುದ್ಧವಾಗಿ 40 ವರ್ಷ ವಯಸ್ಸಾಗುವವರೆಗೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, JNU ಯೂನಿವರ್ಸಿಟಿ ದೆಹಲಿನಲ್ಲಿ ಅಲ್ಲಿ ಕೂತ್ಕೊಂಡು MPhil ಮಾಡೋದಂತೆ ಪ್ರೊಫೆಸರ್. ಅವ್ರು ಹೇಳ್ಕೊಡ್ತಾರೆ ಭಾರತ್ ತೆರೆ ಟುಕಡೆ ಹೋಂಗೆ ಅಂತ ಹೇಳಿ. ಸೊ ನಾವು ಎಲ್ಲಿ ಹೋಗ್ಬೇಕು ಆಲೋಚನೆ ಮಾಡಬೇಕಲ್ಲ. ನಾವು ಅಗ್ನಿವೀರರಾಗಬೇಕಾ, JNUನಲ್ಲಿ ಕೆಲಸಕ್ಕೆ ಬಾರದಂಥ ಪ್ರೊಫೆಸರ್ ಆಗಬೇಕಾ? ನಾವಲ್ಲಿ ನಮ್ಮ ರಕ್ತ ಕುದೀತದೆ. ನಮ್ಗೆ ಹೇಳ್ಕೊಟ್ಟಿರುವಂಥದ್ದು ದೇಶಕ್ಕಾಗಿ ರಕ್ತವನ್ನು ಚೆಲ್ಲಿಕ್ಕೆ ತಯಾರಾಗಿರು ಅಂತ ಹೇಳಿ. ಅದಕ್ಕೆ ವಿರುದ್ಧವಾಗಿ ನಾನು ನೀವು ಸುಖದ ನಿದ್ದೆ ಮಾಡಬೇಕಾದ್ರೆ ಪಾಪ ಸೈನಿಕರು ಗಡಿಯಲ್ಲಿ ಪಹರೆ ಕೊಡ್ತಾರಲ್ಲ, ಅವರ ತ್ಯಾಗ, ಅವರ ಬಲಿದಾನ, ಅವರ ಸಮರ್ಪಣಾ ಮನೋಭಾವದಿಂದ ನಾವಿಲ್ಲಿ ಏನು ಬೇಕಾದ್ರೆ ಮಾತಾಡ್ಬೋದು, ನಾವು ಏನು ಬೇಕಾದ್ರೆ ಮಾಡ್ಬೋದು, ದೇಶವನ್ನೇ ಮಾರಿಬಿಡ್ಬೋದು ಬೇಕಾದ್ರೆ ನಾವು. ಹಾಗಾಗಿ ನೀವು ಇವತ್ತು ಏನು ಆಯ್ಕೆ ಮಾಡಿಕೊಂಡಿದ್ದೀರಿ ಅದು ನಿಮ್ಮ ಬದುಕಿನಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಕೊರುವಂಥ ಒಂದು ಆಯ್ಕೆ ಅದು. ನಾನು ಇಲ್ಲಿವರೆಗೆ ಎಲ್ಲ ಶಾಲಾ ಕಾಲೇಜಿಗೆ ಹೋದಾಗ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ನನಗೆ ಗೊತ್ತಿಲ್ಲ ನೀವು ಜೀವನದಲ್ಲಿ ಮುಂದೆ ಏನು ಮಾಡ್ತೀರಾ ಅಂತ. ಆದರೆ ನೀವೊಂದು ನಿರ್ಣಯ ಮಾಡಿ, ಒಂದು ಸಣ್ಣ ನಿರ್ಣಯ ಮಾಡಿ, SLC ಆಯಿತು, PUC ಆಯಿತು, ಡಿಗ್ರಿ ಆಯಿತು, ನನ್ನ ಮೊದಲನೇ ಆಯ್ಕೆ ಸೇನೆ, ಇಷ್ಟು ನಿರ್ಣಯ ಮಾಡಿ. ನಾನು ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿದ ಮೇಲೆ ನನ್ನ ಮೊದಲನೇ ಆಯ್ಕೆ ಸೇನೆ ಅಂತ ಹೇಳಿದ ತಕ್ಷಣ ಸೇನೆ ತಗೊಳ್ತಾರೆ ಹೇಳಿದರೆ ಗ್ಯಾರಂಟಿ ಇಲ್ಲ. ಹೋದಾಗ ಹೇಳ್ತಾರೆ ನಿಮ್ಗೆ ಇಷ್ಟು ಹೈಟ್ ಇರಬೇಕು, ನಿಮಗೆ ಫ್ಲ್ಯಾಟ್ ಫುಟ್ ಇರಬಾರ್ದು, ನಿಮಗೆ ನಾಕ್ ನೀ ಇರಬಾರ್ದು, ಕಲರ್ ಬ್ಲೈಂಡ್ನೆಸ್ ಇರಬಾರ್ದು, ಚೆಸ್ಟ್ ಎಕ್ಸ್ಟೆನ್ಷನ್ ಮಿನಿಮಮ್ ಇಷ್ಟಿರಬೇಕು. ಕಾನೂನು ಇದೆ ನಮ್ಮದು. ಎಲ್ಲರೂ ಆಯ್ಕೆ ಆಗ್ತಾರಂತೇನು ಇರುವುದಿಲ್ಲ. ಆದರೆ ಯಾವಾಗ ಈಗ ನೀವೆಲ್ಲ ನಿರ್ಣಯ ಮಾಡಿದ್ದೀರಲ್ಲ, ನಾನು ಅಗ್ನಿಪಥ್ ಯೋಜನೆಯ ಮೂಲಕ ಸೇನೆಗೆ ಟ್ರೈ ಮಾಡ್ತೇನೆ ಅಂತ ಹೇಳಿದ್ರೆ ನಿಮ್ಮ ನಿರ್ಣಯ ಇದು ಅದ್ಭುತವಾದ ನಿರ್ಣಯ. ಇದು ನಿಮ್ಮ ಜೀವನದ ದೃಷ್ಟಿಕೋನವೇ ಪೂರ್ತಿ ಬದಲಾಗಿ ಬಿಡುತ್ತೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಿಮ್ಮ ತಾಯಂದ್ರಿಗೆ ಅಭಿನಂದನೆ ಹೇಳಿದ್ದು. ಬರೀ ಪರ್ಮಿಷನ್ ಕೊಟ್ಟದ್ದಲ್ಲ, ಮಕ್ಕಳನ್ನು ಕರ್ಕೊಂಡಿಲ್ಲಿ ಬಂದಿದ್ದೀರಲ್ಲ, ಯು ಆರ್ ಗ್ರೇಟ್. ನಿಜವಾಗಲೂ ತುಂಬ ಅಭಿನಂದನಾ ಕೆಲಸ ಮಾಡಿದ್ದೀರಿ ನೀವು. ಇನ್ನು ಉಳಿದ ಸಂಗತಿ ಅವ್ರು ಹೇಳ್ತಾರೆ, ಸೇನೆಗೆ ಅಗ್ನಿಪಥ್ ಯೋಜನೆಯ ಮೂಲಕ ಸೇರ್ಲಿಕ್ಕಿರುವಂಥ ಮಾನದಂಡಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅರ್ಥ ಆಯ್ತಾ? ಅಂದರೆ ಬೇರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಿದೆ, 1.6 ಕಿಲೋಮೀಟರ್ ಓಡಬೇಕಲ್ಲ ಪ್ರಾರಂಭದಲ್ಲಿ, ಅದರಲ್ಲಿ ಬದಲಾವಣೆ ಇಲ್ಲ. ಪುಷಪ್ ತೆಗಿಬೇಕು, ಅದರಲ್ಲಿ ಬದಲಾವಣೆ ಇಲ್ಲ. ಚಿನ್ನಪ್ ಮಾಡಬೇಕು, ಅದರಲ್ಲಿ ಬದಲಾವಣೆ ಇಲ್ಲ. ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಬದಲಾವಣೆ ಇಲ್ಲ. ಮೆಡಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಬದಲಾವಣೆ ಇಲ್ಲ. ರಿಟರ್ನ್ ಪರೀಕ್ಷೆ ಇದೆ, ಬಹಳ ದೊಡ್ಡ ಪರೀಕ್ಷೆ, ಕಷ್ಟದ ಪರೀಕ್ಷೆ ಅಲ್ಲ. ನೀವು SLC PUC ಚೆನ್ನಾಗಿ ಓದ್ಕೊಂಡಿದ್ರೆ ಹೀಗೆ ಪಾಸಾಗಿ ಬಿಡ್ತೀರಿ. ಅದರಲ್ಲಿ ಬದಲಾವಣೆ ಇಲ್ಲ. ಬದಲಾವಣೆ ಇರುವಂಥದ್ದು ಆ ಒಂದು ಪ್ರೊಸೀಜರ್ನಲ್ಲಿ ಮಾಡಿರುವಂಥ ಸಣ್ಣ ಚೇಂಜ್ ಅಷ್ಟೇ. ಹಾಗಾಗಿ ಅದರ ಬಗ್ಗೆ ಹೊರಗಡೆ ಏನು ಕಾಟಾಚಾರಕ್ಕೆ, ರಾಜಕೀಯ ಕಾರಣಕ್ಕೆ ಯಾರಾದ್ರೂ ಮಾತಾಡ್ತಾರೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಎಷ್ಟು ಜನ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಓಡ್ಲಿಕ್ಕೆ ಶುರು ಮಾಡಿದ್ದೀರಿ? ನಾಳೆ ಬೆಳಿಗ್ಗೆ ಅಗ್ನಿವೀರ ಆಗಲಿಕ್ಕೆ ಹೊರಟು ಸಿಲೆಕ್ಷನ್ ಇದೆ ಅಂತ ಓಡಿದರೆ ಪಾಸ್ ಆಗೋದಿಲ್ಲ, ಈಗಲೇ ಹೇಳ್ತೇನೆ. ಆಗ್ತದ ಪ್ರವೀಣ್? ಆಗೋದಿಲ್ಲ ಅಲ್ವಾ? ನಾನು ನನ್ನ ಬೇಸಿಕ್ ಸೆಲೆಕ್ಷನ್ ಪ್ರಾಸೆಸ್ ಎಲ್ಲ ಮುಗಿಸಿ ನಮ್ಮ ತರಬೇತಿ ಅವರಿಗೆ ಸ್ವಲ್ಪ ಕಷ್ಟ ಇರುತ್ತೆ, ಅಧಿಕಾರಿಗಳ ತರಬೇತಿ ಸ್ವಲ್ಪ ಕಷ್ಟ. ಆದಿತ್ಯವಾರ ನಮಗೆ ಫ್ರೀ. ಫಸ್ಟ್ ಟರ್ಮಲ್ಲಿ ಔಟ್ಪಾಸ್ ಕೊಡೋದಿಲ್ಲ, ಬೆಳಿಗ್ಗೆ 7 ಗಂಟೆಗೆ ವೆಪನ್ ಕ್ಲೀನಿಂಗ್ ಇರುತ್ತೆ. ಸೊ 2 ವಾರ ಅದನ್ನು ಮಾಡಿದ್ದು. 3ನೇ ವಾರ ಕೂಡ ಅದೇ ಇದೆ ಅಂತ ಅಂದ್ಕೊಂಡಿದ್ದು. 3ನೇ ವಾರ ಬೆಳಿಗ್ಗೆ ಉಸ್ತಾದ್ ಬಂದು ಹೇಳ್ತಾರೆ, ಲೆಟ್ಸ್ ಗೋ ಫಾರ್ ಎ ಕ್ರಾಸ್ ಕಂಟ್ರಿ ಅಂತ. ಜೆಂಟಲ್ಮೆನ್ ಕ್ಯಾಡೆಟ್ಸ್, ಲೆಟ್ಸ್ ಗೋ ಫಾರ್ ಎ ಕ್ರಾಸ್ ಕಂಟ್ರಿ. ಎಷ್ಟಿರ್ಬೋದು?
25 ಕಿಲೋಮೀಟರ್ಸ್. ನೋಡಿ ನಗ್ತೀರಿ ನೀವು ಹೇಳಿದ ತಕ್ಷಣ. ನನಗೆ ಅಂದ್ಕೊಂಡು 25 ಕಿಲೋಮೀಟರ್ ಓಡಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ. ನಿಮ್ಮ ಹಾಗೆ ಸ್ವಲ್ಪ 2 ಕಿಲೋಮೀಟರ್ 3 ಕಿಲೋಮೀಟರ್ ಎಲ್ಲ ನೋಡಿದೆವು ಸ್ವಲ್ಪ. ಮೊದಲನೇ ದಿವಸ ಮೂರನೇ ಸಂಡೇ ಓಡುವಾಗ 1, 2, 3, 5 ಆಗುವಾಗ 100ಕ್ಕೆ 100 ಎಲ್ಲ ಪ್ಯಾಚ್. ಮತ್ತು ಮೆಲ್ಲ ಸಣ್ಣ ಜಾಗ್ ಮಾಡೋದು, ನಡೆಯೋದು, ತೆವಳ್ಕೊಂಡು ಹೋಗೋದು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದು. ಕುದುರೆ ಮೇಲೆ ಒಬ್ಬರು ಕಮಾಂಡರ್ ಬರ್ತಾ ಇದ್ದು, ಒಂದು ಸ್ಟಿಕ್ ತೊಗೊಂಡು ಕಮಾಂಡ್ ಜಡ್ಜ್ಮೆಂಟ್ ಕೆಡೆಟ್ ರನ್ ಅಂತ ಹೇಳಿ ಒಂದು ಕೊಡ್ತಿದ್ರು ಹಿಂದ್ಗಡೆಯಿಂದ. ಮಾಡ್ತಾರಲ್ಲ ನೋಡಿ, ಎಸ್ ಅಂತ ಹೇಳ್ತಾರೆ ನೋಡಿ. ವಾರ ಆಗಬೇಕಾದ್ರೆ ಈ ಸಂಡೇ ಫಸ್ಟ್, ಸೆಕೆಂಡ್ ಸಂಡೇ, ಥರ್ಡ್ ಸಂಡೇ ಅಂತ ಹೇಳಿದರೆ ನಾವು ಸೇನೆಗೆ ಸೇರಿ 5ನೇ ವಾರ ಅಥವಾ 6ನೇ ವಾರ ತರಬೇತಿಗೆ ಸೇರಿ ಆಲ್ ಆಫ್ ಅಸ್ ಕುಡ್ ಕಂಪ್ಲೀಟ್ 25 ಕಿಲೋಮೀಟರ್ ಎಷ್ಟು ಟೈಮಲ್ಲಿ? 25 ಕಿಲೋಮೀಟರ್ ಓಡಲಿಕ್ಕೆ ಎಷ್ಟು ಹೊತ್ತು ಬೇಕು? ಹಾಫ್ ಡೇ 1 hour 40 minutes excellent, 2 hour 10 minutes pass. ಹಾಫ್ ಡೇ ನೀನು ಸಹ ಮಾಡ್ತಿ. ಆರ್ಮಿ ನಿನ್ನಲ್ಲಿ ಆ ಆತ್ಮವಿಶ್ವಾಸವನ್ನು ತುಂಬುತ್ತೆ. ನನ್ನೊಳಗೆ ಏನು ಅದ್ಭುತವಾದ ಸಾಮರ್ಥ್ಯ ಇದೆ ನನಗೆ ಗೊತ್ತಿರೋದಿಲ್ಲ, ಅದನ್ನು ಹೊರಗೆ ತರುತ್ತೆ. ನನಗೆ ಗೊತ್ತಿದ್ದ ಹಾಗೆ ನಾನು ಪಾಸ್ಔಟ್ ಆದ ಬ್ಯಾಚ್ ಇದ್ದು ಈ ವರ್ಷ ನಾವು ಸೇರ್ತಾ ಇದ್ದೇವೆ OT ಅಕಾಡೆಮಿನಲ್ಲಿ. ಆಗಸ್ಟ್ 26ಕ್ಕೆ ನಂದು ಪಾಸಿಂಗ್ ಔಟ್ ಇತ್ತು. ಈ ಸಲ ಆಗಸ್ಟ್ 25, 26, 27ಕ್ಕೆ ನಮ್ಮ ಬ್ಯಾಚ್ನವರೆಲ್ಲ ನಮ್ಮ ಅಕಾಡೆಮಿಯಲ್ಲಿ ಒಟ್ಟಾಗ್ತಾ ಇದ್ದೇವೆ. ನಾವು ಡಿಸೈಡ್ ಮಾಡಿದ್ದೇವೆ 25 ಕಿಲೋಮೀಟರ್ ಓಡಬೇಕು ಅಂತ. ಓಡ್ತೇವೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ಕ್ರಾಲ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಯು ಟೇಕನ್ ಪರ್ಮಿಷನ್. ನನ್ನ ಟ್ರೈನಿಂಗ್ನ ಅಕಾಡೆಮಿಗೆ ಸಾಧಾರಣ ಒಂದು 58-59 ವರ್ಷ ಆಯ್ತು. ಈಗ 60ನೇ ವರ್ಷ ಅಂತ ಕಾಣ್ತದೆ. 60 ವರ್ಷದ ಆ ಅಕಾಡೆಮಿಯಲ್ಲಿ ಇಲ್ಲಿವರೆಗೆ 25 ಕಿಲೋಮೀಟರ್ ಓಟದಲ್ಲಿ ಫೇಲ್ ಆಗಿ ಹಿಂದೆ ಬಂದವನು ಯಾರಿಲ್ಲ. ನಿಮಗೂ ಆಗ್ತದೆ ಮನಸ್ಸು ಮಾಡಿದರೆ. ಓಕೆ, ಸೊ ಇದು ಆರ್ಮಿಯ ತರಬೇತಿಯ ಅದ್ಭುತ. ಇದು ವಿಜಯ್ ನನ್ನ ಕೇಳಿ, ನಿಮ್ಗೆ ಗೊತ್ತಿಲ್ಲ, ನೀವೇಲಿ ಉಂಟಾ ಇಲ್ವಾ? ನಿಮ್ಗೆ ಗೊತ್ತಿರ್ತದಲ್ಲ, BPET ಅಂತ ಇರ್ತಿತ್ತು, ಬ್ಯಾಟಲ್ ಪ್ರೊಫಿಷಿಯನ್ಸಿ ಎಫಿಷಿಯನ್ಸಿ ಟೆಸ್ಟ್ ಅಂತ. ಯುದ್ಧಕ್ಕೆ ಹೋಗುವ ಎಲ್ಲ ಸಾಮಗ್ರಿಗಳು, ಬೂಟು, ಡಾಂಗ್ರಿ, ಓವರಾಲ್ ಕಾಂಬಿನೇಷನ್ ಹೇಳ್ತೇವೆ, ಮತ್ತು ನಿಮ್ಮದು ವೆಬ್ ಎಕ್ವಿಪ್ಮೆಂಟು, ಪ್ಯಾಕು, ರೈಫಲ್ ಎಲ್ಲ ತೊಗೊಂಡು ಓಡಬೇಕು. ಎಷ್ಟು ಓಡಬೇಕು? 10 ಮೈಲ್ ಓಡಬೇಕು. ಆ ಶೂ ಹೇಗಿರ್ತದೆ? ಪ್ರತಿ ವರ್ಷ ಓಡ್ತಿದ್ವಲ್ಲ, ನೋಡಿ 3 ತಿಂಗಳಿಗೊಂದ್ಸಲ ಓಡಿಸ್ತಾರೆ. ಆಗ್ತದ ಓಡಲಿಕ್ಕೆ 10 ಮೈಲು? ರೈಫಲ್ ಹೊತ್ಕೋಬೇಕು, ಪ್ಯಾಕ್ ಫುಲ್ ಇರಬೇಕು, ನಿಮ್ಮದು ಇಕ್ವಿಪ್ಮೆಂಟ್ ಹಾಕ್ಕೊಳ್ಬೇಕು, ಆ ಶೂ ಹಾಕೊಂಡು ನೋಡಬೇಕು. ಪಾಸ್ ಆಗ್ತಿದ್ದೋ ಇಲ್ಲ ಆರಾಮದಲ್ಲಿ? ಕೇಳಿ, ಪಾಸ್ ಆಗ್ತಿದ್ದು ಎಲ್ಲರೂ ಸಹ. ಪಾಸ್ ಆಗದೆ ಇದ್ದರೆ ಮತ್ತೆ ರಿಪೀಟ್ ಮಾಡಿ 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 ಪಾಸ್ ಮಾಡಬೇಕು. ನಮಗೆ ಅಕಾಡೆಮಿಯಲ್ಲಿ ನಿಮ್ಗೆ ಗೊತ್ತಿಲ್ಲ ಹೇಗಿರುತ್ತೆ. ಟ್ರೈನಿಂಗ್ ಆಗುವಾಗ ಈ 10 ಮೈಲ್ ಓಡಬೇಕು. 10 ಮೈಲ್ ಓಡಿ ಬಂದ ಮೇಲೆ ಒಂದು ಮಂಕಿ ರೋಪ್ ಅಂತ ಇರುತ್ತೆ. ಹತ್ಕೊಂಡು ಮೇಲೆ ಹೋಗಿ ಕಾಲು ಎತ್ತಿ ಹಗ್ಗದ ಮೇಲೆ ಹಾಕ್ಕೊಂಡು ಇನ್ನೊಂದು ಬದಿಗೆ ಹೋಗ್ಬೇಕು. ಮಂಕಿ ರೋಪ್ ಅಂತ ಹೇಳ್ತೇವೆ. ತುಂಬ ಜನರಿಗೆ ಸ್ಟೊಮಕ್ ಮಸಲ್ಸ್ ಇರೋದಿಲ್ಲ, ಕಾಲು ಏನು ಮಾಡಿದರೂ ಮೇಲೆ ಹೋಗೋದಿಲ್ಲ. ಪ್ರಯತ್ನ ಮಾಡಿ ಮಾಡಿ ಕಡೆಗೆ ಹೋಗ್ತಾರೆ. ಅದಾದ ಮೇಲೆ ಒಂದು ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ ಅಂತ ಇರುತ್ತೆ, ಅದನ್ನು ಮಾಡಬೇಕು. ಅದಾದಮೇಲೆ ವರ್ಟಿಕಲ್ ರೋಪ್ ಇದೆ, ಕ್ಲಾಸ್ 1, ಕ್ಲಾಸ್ 2 ಯಾವ್ದು ಬೇಕಾದ್ರೂ ಮಾಡ್ಬೋದು. ಅದಾದಮೇಲೆ ನಿಮ್ಮ ತೂಕದ ಇನ್ನೊಬ್ಬ ವ್ಯಕ್ತಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಫೈರ್ಮೆನ್ ಲಿಫ್ಟ್ ಅಂತ, ಅವನ ಬಂದೂಕನ್ನು ನೀವು ಎತ್ತಿಕೊಂಡು ಒಂದು ಫುಟ್ಬಾಲ್ ಗ್ರೌಂಡಿಗೆ ಆ ಕಡೆಯಿಂದ ಈ ಕಡೆಗೆ ಹೊತ್ಕೊಂಡು ಹೋಗಬೇಕು ಅವನನ್ನು, ಆಯಿತಾ? ಅದಾದ ಮೇಲೆ ನಿಮ್ಮ ರೈಫಲ್ ತಗೊಂಡು ಫೈರಿಂಗ್ ರೇಂಜಿಗೆ ಹೋಗಿ 6 ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಫೈರ್ ಮಾಡಬೇಕು. ಅಲ್ಲಿ ಮಿನಿಮಮ್ 60% ಟಾರ್ಗೆಟಿಗೆ ಹೊಡಿಬೇಕು ನೀವು. ಇದಿಷ್ಟರಲ್ಲಿ ಯಾವುದ್ರಲ್ಲಿ ಆದರೂ ಒಂದರಲ್ಲಿ ಫೇಲ್ ಆದರೆ ಏನು ದಯಾನಂದ್, ಅದು ಒಂದು ಮತ್ತೆ ಪರೀಕ್ಷೆ ಬರೀಲಿಕ್ಕಿರೋದಿಲ್ಲ, ಎಲ್ಲ ರಿಪೀಟ್ ಮಾಡಬೇಕು. ಮತ್ತೆ ಅಯ್ಯೋ ದೇವ್ರೆ ಅಂತ ಆಗ್ತದಲ್ವಾ? ಮತ್ತು ಈ ಕ್ಯಾರಿ ಓವರ್ ಎಲ್ಲ ಇಲ್ಲ ಇದರಲ್ಲಿ. ನಾನು ಬರೋ ವರ್ಷ ಮಾಡ್ತೇನೆ, ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಮಾಡ್ತೇನೆ, ಅದೆಲ್ಲ ಇಲ್ಲ. ನಾನು ನಿಮಗೆ ಗಾಬರಿ ಹುಟ್ಟಿಸ್ತಿಲ್ಲ. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈ ಎಲ್ಲ ಸಮಸ್ಯೆಗಳು ಕಠಿಣವಾಗಿದ್ದರೂ ಕೂಡ ಎಲ್ಲರೂ ಪಾಸಾಗಿ ಬರ್ತಾರೆ. ನಿಮ್ಮ ಮಕ್ಕಳನ್ನು ಹಾಗೆ ನೋಡ್ತಾರೆ, ಜೋರು ಮಾಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದು ನಿಮ್ಮನ್ನು ಮಕ್ಕಳ ಹಾಗೆ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸೊ ಸೇನೆಯ ಅನುಭವ ಅದ್ಭುತವಾದ ಅನುಭವ. ನಾನು ಸೇನೆಯಲ್ಲಿ ಕೆಲಸ ಮಾಡಿದ್ದೇನೆ, ನಿತ್ಯ ವಿದ್ಯಾಸಂಸ್ಥೆಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೇನೆ. 2 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. 2 ಬಾರಿ ನನಗೆ ಕ್ಯಾಬಿನೆಟ್ ರ್ಯಾಂಕ್ ಇತ್ತು ನನಗೆ.
ಇವತ್ತು ನನ್ನನ್ನು ಸತೀಶ್ ಕುಂಪಲ ಕೇಳಿದರೆ ಈ ಮೂರಲ್ಲಿ ಯಾವುದು ನಿಮ್ಗೆ ಇಷ್ಟ ಅಂತ ಕೇಳಿದರೆ ಆರ್ಮಿ ತೊಗೊಂಡ್ರೆ ಮತ್ತೆ ನಾನು ಆರ್ಮಿಗೆ ಹೋಗ್ತೇನೆ. ನಾನು ಮೊನ್ನೆ ಅಷ್ಟೇ ಹೋಗಿದ್ದೆ, ಒಂದು 4 ತಿಂಗಳ ಹಿಂದೆ. ನನ್ನ ಯೂನಿಟ್ ಝಾನ್ಸಿಯಲ್ಲಿದೆ. ನಮ್ಮ ಯೂನಿಟಿಗೆ ಒಂದು ಹೊಸ ಗನ್ ಕೊಟ್ಟಿದ್ದಾರೆ, K9 ವಜ್ರ ಅಂಥೇಳಿ. ಟ್ಯಾಂಕಿನ ಮೇಲೆ ಆರ್ಟಿಲರಿ ಗನ್ ಮೌಂಟ್ ಮಾಡಿರೋದು. ಅಲ್ಲಿ ಹೋದೊಂದು ಬೆಳಿಗ್ಗೆ ಅವರೊಟ್ಟಿಗೆ PT ಮಾಡಲಿಕ್ಕೆ ಹೋಗಿದ್ದೆ. ಆಮೇಲೆ ಅದು ಆ ಟ್ಯಾಂಕನ್ನು ಬಿಟ್ಟು ಬಂದಿದ್ದೇನೆ ಹೋಗಿ. ಸೊ ಈ ರೀತಿಯ ಅದ್ಭುತವಾದ ಒಂದು ಅನುಭವವನ್ನು ಆರ್ಮಿ ಕೊಡುತ್ತೆ ನಿಮಗೆ, ಬೇರೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆರ್ಮಿ ಹೇಳಿದರೆ ಒಂದು ಜೀವನದ ಆದರ್ಶ. ಅದು ಆರ್ಮಿ ಹೇಳಿದರೆ ಉದ್ಯೋಗ ಅಲ್ಲ. ಗಿವ್ ಯುವರ್ ಬೆಸ್ಟ್ ಫಾರ್ ಅಗ್ನಿಪಥ್, ಆಲ್ ಆಫ್ ಯು ವಿಲ್ ಗೆಟ್ ಇನ್. ಆಲ್ಸೋ ರನ್ ಮಾಡಿದರೆ ಆಗೋದಿಲ್ಲ. ನಮ್ಮ ಹತ್ರ ಒಳ್ಳೆಯ ಇಕ್ವಿಪ್ಮೆಂಟ್ ಇದೆ, ಮ್ಯೂಸಿಕ್ ಇದ್ದು, ಅದನ್ನು ಬೆಸ್ಟ್ ಯೂಸ್ ಮಾಡಬೇಕು. ಮಾಡ್ತೀರಾ? ನಿಮಗೆ ಇಷ್ಟು ಸೂಕ್ಷ್ಮವಾಗಿ ಹೇಳಿದೆ. ಹಾಗೆ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ಅಗ್ನಿಪಥ್ ಯೋಜನೆ ಹೇಳುವಂಥದ್ದು ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುವಂಥ ಯೋಜನೆ. ಅಗ್ನಿಪಥ್ ಯೋಜನೆ ಹೇಳುವಂಥದ್ದು ಈ ಸೇನೆಯ ಸರಾಸರಿ ವಯಸ್ಸನ್ನು ಕಡಿಮೆ ಮಾಡುವಂಥ ಯೋಜನೆ. ಅಗ್ನಿಪಥ್ ಯೋಜನೆ ಹೇಳುವಂಥದ್ದು ಬದಲಾದ ಯುದ್ಧ ಭೂಮಿಯ ಪರಿಸ್ಥಿತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನದ ಬಳಕೆ ಆಗ್ತಿರುವುದರಿಂದ ಆ ತಂತ್ರಜ್ಞಾನವನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲಂಥ ಯುವ ಮನಸ್ಸುಗಳು ಬೇಕು ಅನ್ನುವ ಕಾರಣಕ್ಕಾಗಿ ಹೆಚ್ಚು ಯುವಕರಿಗೆ ಅವಕಾಶ ಕೊಡುವಂಥ ಯೋಜನೆ. ನಿಮ್ಮ ಮಗನಿಗೆ ಎಷ್ಟು ವರ್ಷ? ಅವನೇ ಎಷ್ಟು ವರ್ಷ ಅವನಿಗೆ? ಹಾಂ, ಈಗ ನಿಮ್ಮ ಮೊಬೈಲ್ ಇದೆಯಲ್ಲ, ನಿಮಗೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಬರುತ್ತಾ? ನಿಮ್ಮ ಮಗನಿಗೆ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತಾ? ಅವನಿಗಲ್ವಾ? ಸೊ ತಂತ್ರಜ್ಞಾನ ಯಾರಿಗೆ ಸುಲಭದಲ್ಲಿ ಬರೋದು? ನನಗಲ್ಲ, ಮಕ್ಕಳಿಗೆ. ಅದಕ್ಕೆ ಯುವಕರು ಬೇಕು ಅಂಥೇಳಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನೋಡಿದ್ದೀರಾ ಟಿ ವಿಯಲ್ಲಿ? ಸೈನಿಕರು ಗನ್ ತಗೊಂಡು ಬಾರ್ಡ್ರಲ್ಲಿ ಫೈಟ್ ಮಾಡೋದು ನೋಡಿದ್ದೀರಾ? ಟ್ಯಾಂಕು, ಮಿಸೈಲ್, ಗನ್ಸ್, ವಿಮಾನ, ಅದು ನೋಡಿದ್ದೀರಾ? ಸೈನಿಕರು ಕಡಿಮೆ ಕಾಣೋದಲ್ವಾ? ಇವತ್ತಿನ ಯುದ್ಧ ಹಾಗೆ ನಡೀತದೆ. ದಿಸ್ ಇಸ್ ಎ ಚೇಂಜ್ಡ್ ಬ್ಯಾಟಲ್ ಸಿನಾರಿಯೋ. ಇಟ್ ಇಸ್ ಆಲ್ ಟೆಕ್ನಾಲಜಿ ಬೇಸ್ಡ್ ವಾರ್ಫೇರ್. ಆ್ಯಂಡ್ ವಿ ನೀಡ್ ಯಂಗ್ ಪೀಪಲ್ ಹೂ ಕ್ಯಾನ್ ಆಕ್ಸೆಸ್ ಟೆಕ್ನಾಲಜಿ ಆನ್ ದೇರ್ ಫಿಂಗರ್ ಟಿಪ್ಸ್ ಜಸ್ಟ್ ಲೈಕ್ ದಿಸ್. ಇನ್ನು ಕೊನೆಯ ಒಂದು ಮಾತೇಳಿ ಮಾತು ಮುಗಿಸ್ತೇನೆ. ಹೊರಗೆ ಬಂದ ಮೇಲೆ ಏನು? ಒಂದು ಸಣ್ಣ ಪ್ರಶ್ನೆ. ಬೈ ಚಾನ್ಸ್ ನನಗೆ ಮುಂದುವರಿಲಿಕ್ಕೆ ಆಗಲಿಲ್ಲಪ್ಪ, ಅಥವಾ ಅಲ್ಲಿರಬೇಕಾದ ಸಮಸ್ಯೆ ಆಯಿತು ನನಗೆ. ಒಂದು ನಿಮಗೆ ರಿಲೀಫ್ ಪ್ಯಾಕೇಜ್ ಇದೆ, ಲೈಫ್ ಇನ್ಶೂರೆನ್ಸ್ ಇದೆ. ಅಕಸ್ಮಾತ್ ಇನ್ ಸರ್ವಿಸ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಎಕ್ಸ್ಗ್ರಾಶಿಯ ಕೊಡ್ತಾರೆ. ಇನ್ಕೆಪಾಸಿಟೇಟ್ ಆದರೆ ಅದಕ್ಕೆ ಎಕ್ಸ್ಗ್ರಾಶಿಯ ಇದೆ. ಇನ್ನು ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಅಂತ ಹೇಳ್ತೀವಿ ನಾವು, ಪ್ಯಾರಾಮಿಲಿಟರಿ ಫೋರ್ಸ್ಗಳು ಯಾವುದೆಲ್ಲ ಇದೆ ಗೊತ್ತಿದೆಯಾ? ಯಾವುದೆಲ್ಲ ಪ್ಯಾರಾಮಿಲಿಟರಿ ಫೋರ್ಸ್ ಇದೆ? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF, ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ITBF, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO, ಅಸ್ಸಾಂ ರೈಫಲ್ಸ್, ಇನ್ನು ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಇಲ್ಲೆಲ್ಲದರಲ್ಲಿ ಮತ್ತು ಕೆಲವು ಒಳ್ಳೆಯ ಖಾಸಗಿ ಸಂಸ್ಥೆಗಳಲ್ಲಿ ಈಗಾಗಲೇ ಹೇಳಿದ್ದಾರೆ, ಈ 4-5 ಪ್ಯಾರಾಮಿಲಿಟರಿ ಫೋರ್ಸ್ಗಳಲ್ಲಿ 10% ರಿಸರ್ವೇಷನ್ಗೆ ಘೋಷಣೆ ಮಾಡಿದರೆ, ಡಾಕ್ಟರ್ ಮುರಳಿ ಅವರೇ, ಹೊರಗೆ ಬರುವಂಥ ಅಗ್ನಿವೀರರಿಗೆ ಅಲ್ಲಿ ಸಾಕಾಗೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆ ಇದೆ ಪ್ಯಾರಾಮಿಲಿಟರಿ ಫೋರ್ಸಲ್ಲಿ. 13-14 ಲಕ್ಷ ಸೇನೆಯಲ್ಲಿ ಸೈನಿಕರಿದ್ದರೆ 22-23 ಲಕ್ಷ ಜನ ಪ್ಯಾರಾಮಿಲಿಟರಿ ಫೋರ್ಸಲ್ಲಿದ್ದಾರೆ. ಸೊ ಯು ವಿಲ್ ಹ್ಯಾವ್ ವಂಡರ್ಫುಲ್ ಆಪರ್ಚುನಿಟೀಸ್. ಇವತ್ತು ಮಾಜಿ ಸೈನಿಕ ಹೊರಗೆ ಬಂದರೆ ಕೆಲವ್ರಿಗೆ ಬೇಡ ಅಂತ ಹೇಳ್ತಾರೆ, ಅದು ಸಾಧಾರಣವಾಗಿ ಕೆಲಸ ಸಿಗತ್ತಾ ಇಲ್ವಾ? ಪೊಲೀಸ್ ತಗೊಳ್ತಾರೆ, ಟೀಚರ್ ಆಗಿ ತಗೊಳ್ತಾರೆ, ಕ್ಲರ್ಕ್ ಆಗಿ ತಗೊಳ್ತಾರೆ. 10% ಎಲ್ಲ ಸ್ಟೇಟಲ್ಲಿ ರಿಸರ್ವೇಷನ್ ಇದೆ. ಸೊ ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ನಿಮಗೆ ಟೆಕ್ನಿಕಲ್ ಸ್ಕಿಲ್ ಬಂದಿದೆ ಅಂತ ಆದರೆ, ನಮ್ಮಲ್ಲಿ ಉದಾಹರಣೆಗೆ ಇಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಇದೆ, ಸಿಗ್ನಲ್ಸ್ ಅಂತ ಇದೆ, ಎಂಜಿನಿಯರಿಂಗ್ ಕೋರ್ ಅಂತ ಇದೆ, ಇನ್ನು ಆರ್ಮಿ ಮೆಡಿಕಲ್ ಕೋರ್ ಅಂತ ಇದೆ. ಇಲ್ಲೆಲ್ಲವೂ ಕೂಡ ಟೆಕ್ನಿಕಲ್ ಸ್ಕಿಲ್ ಇರುವಂಥ ವಿಭಾಗಗಳು. ಡ್ರೈವರ್ ಆಗಿ ಬರ್ತೀರಿ ಸೇನೆಯಲ್ಲಿ, ಗನ್ನರ್ ಆಗಿ ಬರ್ತೀರಿ, ರೇಡಿಯೋ ಆಪರೇಟರ್ ಆಗಿ ಬರ್ತೀರಿ. ಅಲ್ಲೆಲ್ಲ ಟೆಕ್ನಿಕಲ್ ಸ್ಕಿಲ್ ಕೊಡುವಂಥ ಕೋರ್ಸ್ಗಳು. 4 ವರ್ಷದ ಅನುಭವಕ್ಕೆ ನಿಮಗೆ ಒಂದು ಸ್ಕಿಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದಾದ ಮೇಲೆ ನೀವು 4 ವರ್ಷ ಸೇವೆ ಮಾಡಿದ್ದಕ್ಕೆ ನಿಮಗೆ ಕ್ರೆಡಿಟ್ಸ್ ಕೊಡ್ತಾರೆ. ಈಗ PUC ಆಗಿದೆ, ನಾನು ಡಿಗ್ರಿ ಮಾಡಿಲ್ಲ. ಈ 4 ವರ್ಷದ ಅನುಭವದಿಂದ ನೀವು ಯೂನಿವರ್ಸಿಟಿಗೆ ಸೇರಿದರೆ ನಿಮಗೆ ಡಿಗ್ರಿ ಮಾಡಲಿಕ್ಕೂ ಅವಕಾಶ ಕೊಡ್ತಾರೆ. ITI ಡಿಪ್ಲೊಮಾ ಮಾಡಿ ಸೇರಿದವರಿದ್ದ ಹೊರಗೆ ಬಂದರೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ಸೊ ತುಂಬ ಆಪರ್ಚುನಿಟೀಸ್ ಇದೆ. ಎಲ್ಲದಕ್ಕಿಂತ ಜಾಸ್ತಿ ಹೇಳಿದರೆ ನಿಮಗೆ ಒಂದು ಆತ್ಮವಿಶ್ವಾಸ. ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದ್ದಾನೆ, ದೇಶಕ್ಕಾಗಿ ಸೇವೆ ಮಾಡಿದ್ದಾನೆ, ಎಲ್ರಿಗೂ ಸಿಗೋದಿಲ್ಲ ಅವಕಾಶ ಅದು. ಅಂತಹ ಒಂದು ಅದ್ಭುತವಾದ ಅನುಭವ ನಿಮ್ಮದಾಗತ್ತೆ. ಹಾಗಾಗಿ ನೆಗೆಟಿವ್ಸನ್ನು ಹೊರಗೆ ಇಟ್ಟು ಅವ್ರು ಏನೆಲ್ಲ ಮಾಹಿತಿ ಕೊಡ್ತಾ ಅದನ್ನು ಸ್ವೀಕಾರ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್, ಮೊದಲನೇ ಹೆಜ್ಜೆ ಸರಿಯಾದ ದಿಕ್ಕಲ್ಲಿರಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮಗೆ ನಿಮ್ಮ ತಂದೆ ತಾಯಿಯರ ಆಶೀರ್ವಾದ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಈ ರೀತಿಯ ಒಳ್ಳೆಯ ಸಂಘ ಸಂಸ್ಥೆಗಳ ಶುಭಾಶಯಗಳಿರಲಿ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿ ಸಾಯಿ ಪರಿವಾರದವರಿಗೆ ಮತ್ತು ವಿಶೇಷವಾಗಿ ಸತೀಶ್ ಕುಂಪಲ್ ಅವರಿಗೆ ಧನ್ಯವಾದ ಹೇಳಿ, ವೇದಿಕೆಯಲ್ಲಿದ್ದ ಡಾಕ್ಟರ್ ಮುರಳಿ ಅವರಿಗೆ, ಸುರೇಶ್ ನಾಥ್ ಅವರಿಗೆ, ರವೀಂದ್ರ ಶೆಟ್ಟರಿಗೆ, ವಿಜಯನ್ ಅವರಿಗೆ, ಸತೀಶ್ ಕುಂಪಲ್ ಅವರಿಗೆ, ಗಣೇಶ್ ಅವರಿಗೆ, ನಮ್ಮ ಸೇನೆಯ ಕೊಲಿಗಾದ ಪ್ರವೀಣ್ ಶೆಟ್ಟರಿಗೆ, ಸಂತೋಷ್ ಬಾಳಿಯರ್ ನಮ್ಮ ಲೀಡರ್ ಇಲ್ಲಿದ್ದು, ತಮ್ಮ ಹೆಸರು ಮಾಡ್ತಾಯಿದ್ರು, ವೆಂಕಟೇಶ್ ಅವರಿಗೆ, ಎಲ್ಲರಿಗೆ ಧನ್ಯವಾದ ಹೇಳಿ, ನೋಡ ಜೋಶ್ ಎಷ್ಟಿದೆ ನೋಡ್ತೇನೆ. 2 ಮುಷ್ಟಿ ಬಿಗಿ ಮಾಡಿ 3 ಸಲ ಜಯ ಹಿಂದ್ ಹೇಳಬೇಕು. ಹವಿದ ಜೋಶ್ ಅಂತ ಕೇಳೋದಿಲ್ಲ, ನೋಡೋಣ. ಓಕೆ, ಬಡಖಾನದಲ್ಲಿ ಹೇಳಿಸ್ತಿದ್ವಲ್ಲ. ಹಾಂ, ಜಯ ಹಿಂದ್, ಜಯ ಹಿಂದ್, ಜಯ ಹಿಂದ್. ಧನ್ಯವಾದ. ಗಳನ್ನು ಹಂಚಿದ್ದಾರೆ. ಏನಾದರೂ ಪ್ರಶ್ನೋತ್ತರಗಳ ಸಮಸ್ಯೆ ಇದ್ದರೆ ಒಂದು ಕೇಳ್ಬೋದು, ಯಾಕೆಂದರೆ ಮತ್ತೆ ಸಭಾ ಕಾರ್ಯಕ್ರಮಕ್ಕೆ ಔಪಚಾರಿಕ ಮುಕ್ತಾಯ ಆಗ್ತದೆ ಅಧ್ಯಕ್ಷರ ಭಾಷಣದ ಬಳಿಕ. ಅದರಿಂದ ಮತ್ತೆ ವಿಜಯನ್ರವರಿಂದ ನೇರವಾಗಿ ಅವರ ನಿಮಗೆ ಕಾರ್ಯಾಗಾರ ಆರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ವಿಜಯನ್ರ ಜೊತೆ ಮಾತಾಡ್ಬೋದು. ಅದರಿಂದ ಸಂತೋಷ್ ಕುಮಾರ್ ಬೋಳಿಯರ್, ರವೀಂದ್ರ ಶೆಟ್ಟಿ ಉಳಿದಟ್ಟು ಎಲ್ಲರಿಗೂ ನಿಮಗೆ ಮನಸ್ಸಿನಲ್ಲಿ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಸಲ್ಲಿಸಿದ್ದಾರೆ. ಕಾರ್ಯಕ್ರಮದ ಮುರಳಿ ಮೋಹನ್ ಚೂಂತಾರ್ರವರಿದ್ದಾರೆ. ಅವರು ಅಧ್ಯಕ್ಷೆಯ ಮಾತುಗಳನ್ನು ಆಡಿ ಸಭಾ ಕಾರ್ಯಕ್ರಮ ವಿರಾಮ ಹೇಳ್ತೇವೆ. ಆ ಬಳಿಕ ಪ್ರೆಸೆಂಟೇಷನ್ ಪ್ರಾರಂಭ ಆಗ್ತದೆ. ಜೊತೆಯಲ್ಲಿ ನೋಂದಣಿ ಪ್ರಕ್ರಿಯೆಗಳು ಅಲ್ಲಿ ನಡೆಯುತ್ತಾ ಇರ್ತದೆ. ಅದರಿಂದ ಎಲ್ಲ ಭಾಗವಹಿಸಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಬಂದಿರುವಂತಹ ಎಲ್ಲ ಅಗ್ನಿ ವೀರರೇ, ಬಹಳ ಸುಂದರ ಸಂಜೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಾನು ಆರ್ಟಿಕಲ್ ಓದ್ತಾ ಇದ್ದೆ, ಚೇತನ್ ಭಗತ್ ಅವರು ಬರೆದದ್ದು. ನಿಮ್ಮೊಳಗೆ ಅಗ್ನಿ ಇಲ್ಲದಿದ್ದರೆ ನೀವು ವೀರರಾಗಲು ಸಾಧ್ಯವಿಲ್ಲ ಅಂತೇಳಿ. ಇಫ್ ದೇರ್ ಈಸ್ ನೋ ಅಗ್ನಿ ಯು ಕೆನಾಟ್ ಬಿಕಮ್ ವೀರ್. ನಮ್ಮೊಳಗಿನ ಬೆಂಕಿಯನ್ನು ಬಡಿದೆಬ್ಬಿಸಬೇಕಾಗಿದ್ದ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇಫ್ ದೇರ್ ಈಸ್ ನೋ ಫೈರ್ ಇನ್ ದ ಬೆಲ್ಲಿ ಯು ವಿಲ್ ನೆವರ್ ಸಕ್ಸೀಡ್ ಇನ್ ಲೈಫ್. ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಬೇಕಾದ್ರೆ ನಮ್ಮೊಳಗೆ ಇರುವಂಥ ಅಧಿಶಕ್ತಿಯನ್ನು ಬಡಿದೆಬ್ಬಿಸಬೇಕಾದಂಥ ಒಂದು ಕಾಲಘಟ್ಟ ಇದು. ನಮ್ಮೊಳಗೆ ಒಬ್ಬ ಸೈನಿಕ ಇದ್ದಾನೆ, ಪ್ರತಿಯೊಬ್ಬನಲ್ಲೂ ಇದ್ದಾನೆ. ಈ ದೇಶಭಕ್ತಿ ಯಾರಿಗಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ದೇಶಭಕ್ತಿ ಇದೆ. ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು, ಜೀವ ಕೊಡಬೇಕು ಅಂತೇಳೋ ಒಂದು ತುಡಿತ ಇದೆ. ಅದು ಎಲ್ಲೋ ಒಂದು ಕಡೆ ಹುದುಗಿ ಹೋಗಿದೆ. ಅದನ್ನು ಬಡಿದೆಬ್ಬಿಸುವ ಕಾರ್ಯ ಆಗಬೇಕಾಗಿದೆ. ಆ ಕಾಲಘಟ್ಟ ಈಗ ಬಂದಿದೆ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ದೇಶಕ್ಕಾಗಿ ಸೇವೆ ಸಲ್ಲಿಸಲಿಕ್ಕೆ. ಅಗ್ನಿಪಥ, ಬೆಂಕಿಯ ದಾರಿ, ನಾವು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ. ಆದರೆ ಈ ದಾರಿಯಲ್ಲಿ ನೀವು ಹೋದರೆ ನೀವು ತಲುಪುವಂಥ ಡೆಸ್ಟಿನೇಷನ್ ಉಂಟಲ್ಲ, ಅತ್ಯದ್ಭುತ. ಈ ನಿಟ್ಟಿನಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರ ಏನು ಜಾರಿಗೆ ತರ್ತಾ ಇದೆ, ಅಗ್ನಿಪಥ್ ಯೋಜನೆ, ಯಾವುದೇ ಸಂಕೋಚ ಇಲ್ಲದೆ ಗಣೇಶ್ ಕಾರ್ರಿಕ್ ಸರ್ ಅವರು ಹೇಳಿದರು, ಪ್ರತಿಯೊಂದನ್ನು ಬಿಡಿಸಿ ಹೇಳಿದರು. ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ಸಮಯ ಪಾಲನೆಯನ್ನು ಅಳವಡಿಸ್ಕೊಳ್ಬೇಕು. ಜೀವನದಲ್ಲಿ ಪ್ರೊಫೆಷನಲಿಸಮ್, ವೃತ್ತಿಪರತೆಯನ್ನು ಬೆಳೆಸಿಕೊಳ್ಬೇಕಾದ್ರೆ ಇದು ಅತ್ಯಂತ ಅವಶ್ಯಕ ಅಂತೇಳಿ. ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಜೀವನದಲ್ಲಿ ನಮಗೆ ದೇವರು ಕೊಟ್ಟದ್ದು 100 ವರ್ಷ, 36,500 ದಿವಸಗಳು. ಇಲ್ಲಿ ನಾವು ಕೊಡುವಂಥದ್ದು ಕೇವಲ 4 ವರ್ಷ. 4 ವರ್ಷ ಅಂದರೆ ಎಷ್ಟಾಗ್ತದೆ? 365 × 4, 1460 ದಿವಸಗಳು ಮಾತ್ರ. ನಮ್ಮ ಜೀವನದ ಈ 36,500 ದಿನಗಳಲ್ಲಿ ಕೇವಲ 1460 ದಿನಗಳನ್ನು ನಾವು ನಮ್ಮ ದೇಶಕ್ಕಾಗಿ ಕೊಡುವಂಥದ್ದು. ಅದಕ್ಕೆ ಹಾಗೆ ಕೊಟ್ಟರೆ ನಮಗೇನು ಸಿಗ್ತದೆ? ಡಿಸಿಪ್ಲಿನ್ಡ್ ಲೈಫ್, ಪ್ರೊಫೆಷನಲಿಸಮ್, ಸಮಯ ಪಾಲನೆ, ದೇಶಭಕ್ತಿ ಎಲ್ಲವೂ ನಮಗೆ ಸಿಗ್ತದೆ. ನಾವು ಒಂದು ಸಮಾಜಕ್ಕೆ ಆಸ್ತಿ ಆಗ್ತೇವೆ, ಸಮಾಜಕ್ಕೆ ಬರ್ಡನ್ ಆಗೋದಿಲ್ಲ, ಹೊರೆಯಾಗೋದಿಲ್ಲ. ಇದೇ ಚೇತನ್ ಭಗತ್ ಹೇಳ್ತಾರೆ, ಈಗಿನ ಯೂತ್ ಹೇಗಿದೆ ಅಂತ ಹೇಳಿದರೆ ನಮಗೆ ಅನ್ಲಿಮಿಟೆಡ್ ಡೇಟಾ ಬೇಕು, ಪ್ರೊಸೆಸ್ಡ್ ಆಟ ಬೇಕು ಅಂತೇಳಿ. ಅಂದರೆ ಅನ್ಲಿಮಿಟೆಡ್ ಡೇಟಾದಿಂದ ಈ ಪ್ರೊಸೆಸ್ಡ್ ಆಟ, ಮೈದಾ ಹಿಟ್ಟುಗಳನ್ನು ತಿಂದು ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಗಳೆಲ್ಲ ನೋಡ್ತಾ ನಮ್ಮ ಜೀವನವನ್ನು ವ್ಯರ್ಥಗೊಳಿಸ್ತೇವೆ. ಅದು ಆಗಬಾರ್ದು. ಈಗ ನಮಗೆ ಈ 4 ವರ್ಷ ನಮ್ಮ ಜೀವನದ ಕೇವಲ 1460 ದಿವಸಗಳನ್ನು ನಾವು ನಮ್ಮ ದೇಶಕ್ಕಾಗಿ ಕೊಟ್ಟರೆ ನಮಗೆ ಸಿಗುವಂಥ ಅಪರ್ಚುನಿಟೀಸ್ ಏನು?
ಸರ್ ಹೇಳಿದರು, ನೀವು ಎಲ್ಲಿಂದ ಎಲ್ಲಿಗೆ ತಲುಪುವುದು ಅಂತ ಒಂದು ವಿಶೇಷವಾದಂಥ ಅವಕಾಶ. ಕೆಲವೊಂದು ದೇಶಗಳಲ್ಲಿ ಸೇನೆಗೆ ಕಡ್ಡಾಯವಾಗಿ ಸೇರಬೇಕು ಅಂತ ಇದೆ. ಇಸ್ರೇಲನ್ನು ತೆಗೆದುಕೊಳ್ಳಿ, ಪ್ರತಿಯೊಬ್ಬನಿಗೂ ಸೇನೆಗೆ ಸೇರಲೇಬೇಕು ಅಂತೇಳಿ ಕಡ್ಡಾಯ ಮಾಡಿದ್ದಾರೆ. ಇಲ್ಲಿ ಏನು ಕಡ್ಡಾಯ ಮಾಡಲಿಲ್ಲ, ನಿಮಗೊಂದು ಅವಕಾಶಗಳ ಬಾಗಿಲು ಕೋಟೆನೇ ತೆರೆದಿಟ್ಟಿದ್ದಾರೆ. ನಿಮ್ಮ ಜೀವನವನ್ನು ಸಾಕಾರಗೊಳಿಸುವಂಥ ಕಾಲಘಟ್ಟ ಬಂದಿದೆ. ಈ ಅವಕಾಶವನ್ನು ದಯವಿಟ್ಟು ಕಳೆದುಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಬಹಳ ದೊಡ್ಡ ಭಾಗ್ಯದ ಬಾಗಿಲು ತೆರೆದಿದೆ. ಎಲ್ಲ ಯುವಕರಿಗೂ ನಾನು ಹೇಳುವುದಿಷ್ಟೇ, ಅವಕಾಶವನ್ನು ಎರಡೂ ಕೈಗಳಿಂದ ಬಾಚಿ ತೆಗೆದುಕೊಳ್ಳಿ. ಮುಂದೆ ಹೊರಗೆ ಬರುವಾಗ ನೀವು ಸಮಾಜಕ್ಕೆ ದೊಡ್ಡ ಆಸ್ತಿ ಆಗ್ತೀರಾ, ಸಮಾಜಕ್ಕೆ ಹೊರೆಯಾಗುವುದಿಲ್ಲ. ಒಬ್ಬರು ತಾಯಿ ಬಂದಿದ್ದಾರೆ, ನೋಡಿದಾಗ ಬಹಳ ಖುಷಿ ಆಗ್ತಾ ಇದೆ. ಸರ್ ಹೇಳಿದರು, ಕಾರ್ಗಿಲ್ ಯುದ್ಧದ ನೆನಪಿಸಿದರು. ಕಾರ್ಗಿಲ್ ಯುದ್ಧದ ಹೀರೋ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ವೀರ ಮರಣವನ್ನು ಅವರ ದೇಹವನ್ನು ತಂದಾಗ ತಾಯಿ ಕಣ್ಣೀರು ಹಾಕಿಲ್ಲಂತೆ. ಯಾಕಮ್ಮ ತಾಯಿ ಕಣ್ಣೀರು ಹಾಕ್ತಾ ಇದೆ ಅಂತ ನಾವೇ ಬೇರೆಯವರೆಲ್ಲ ಪಾಪ ಮಗನ ಕಳ್ಕೊಂಡು ಅಂತ ಹೇಳಿದಾಗ ಆ ತಾಯಿ ಏನು ಹೇಳಿದ್ರಂದರೆ, ನನಗೆ ಒಂದೇ ಮಗ ಇದ್ದ ಅಂತೇಳಿ ನಾನು ಕಣ್ಣೀರು ಹಾಕ್ತಾ ಇದ್ದೆ, ಇನ್ನೊಂದು ಮಗ ಇದ್ದಿದ್ರೆ ಅವನನ್ನು ನಾನು ಸೇನೆಗೆ ಕಳಿಸ್ತಾ ಇದ್ದೆ ಅಂತ ಹೇಳಿದ್ದು. ಅಂತಹ ತಾಯಿಯನ್ನು ಕೊಟ್ಟಂಥ ನಮ್ಮ ಭಾರತ ಮಾತೆಗೆ ಇವತ್ತು ಇಷ್ಟೊಂದು ಯುವಕರು ದೇಶಕ್ಕಾಗಿ ಸೇವೆ ಸಲ್ಲಿಸಲಿಕ್ಕೆ ಮುಂದೆ ಬರುವುದು ಬಹಳ ಸಂತೋಷದ ವಿಷಯ. ಸಂಘಟಕರು ಅತ್ಯುತ್ತಮವಾದಂಥ ಸಂಘಟನೆ ಮಾಡಿ ಎಲ್ಲರಿಗೂ ಒಂದು ಅವಕಾಶದ ಮಾಹಿತಿ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ದುರಾಲೋಚನೆ ಇಲ್ಲದೆ ನಿಮ್ಮ ಜೀವನದ ಕೇವಲ 1460 ದಿವಸಗಳನ್ನು ದೇಶಕ್ಕಾಗಿ ನೀಡಿ ನಿಮಗೆ ಸಿಗುವಂತಹ ಗೌರವ ಈಗಿನ ದಿನಗಳಲ್ಲಿ ಒಬ್ಬ ವೈದ್ಯನಿಗೆ, ಒಬ್ಬ ಇಂಜಿನಿಯರಿಗೆ ಯಾವುದೇ ವೃತ್ತಿಗಿಂತ ಅತಿ ಹೆಚ್ಚು ಗೌರವ ಸಿಗೋ ಒಂದು ಹುದ್ದೆ ಅಂತಿದ್ದರೆ ಅದು ಸೈನಿಕನ ಹುದ್ದೆ. ನೀವು ಹೋಗುವಾಗ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಸೇನೆಗೆ ಹೋಗ್ತೀರಾ, ಬರುವಾಗ ನ್ಯಾಷನಲ್ ಹೀರೋ ಆಗ್ತೀರಾ. ನೀವು ನೋಡಿ, ಯಾವುದೇ ಏರ್ಪೋರ್ಟಿಗೆ ಹೋಗಿ ಒಬ್ಬ ಸೋಲ್ಜರ್ ಡ್ರೆಸ್ಸಲ್ಲಿ ಬಂದರೆ ಪ್ರತಿಯೊಬ್ಬರು ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಸಹ ಎದ್ದು ನಿಲ್ತಾರೆ. ನಿಮಗೆ ಸಿಗುವಂಥ ಗೌರವ ಉಂಟಲ್ಲ, ಅದನ್ನು ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಬ್ಬ ಕ್ರಿಕೆಟ್ ಪ್ಲೇಯರಿಗಿಂತ ಜಾಸ್ತಿ ಗೌರವ ಸಿಗುವುದಿದ್ದರೆ ಅದು ಸೈನಿಕನಿಗೆ. ಸೊ ಈ ಒಂದು ವಿಶೇಷವಾದಂಥ ಭಾಗ್ಯದ ಬಾಗಿಲು ತೆರೆದಿರುವ ಸಂದರ್ಭದಲ್ಲಿ ಎಲ್ಲರೂ ಸಹ ಸೇನೆಗೆ ಸೇರಿ, ನಾವೆಲ್ಲ ಸೇರಿ ದೇಶವನ್ನು ಕಟ್ಟೋಣ, ದೇಶವನ್ನು ಬೆಳೆಸೋಣ, ದೇಶವನ್ನು ಉಳಿಸೋಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್. ಅಗ್ನಿವೀರರಾಗಿ ದೇಶದ ಆಸ್ತಿಯಾಗುವಂತಹ ಸೌಭಾಗ್ಯವನ್ನು, ಬಾಳಿನ ಭಾಗ್ಯದ ಬಾಗಿಲನ್ನು ತೆರೆಯಿರಿ ಎನ್ನುವಂತಹ ಮಾತನ್ನು ಆಡಿದ್ದಾರೆ. ಅವರ ಮಾತು ಯಾವ ರೀತಿ ಇತ್ತು ಅಂತ ಹೇಳಿದರೆ, ಉರಿಯುತ್ತಿರುವ ದೀಪದ ಕಡೆಗೆ ಬಂದಂತಹ ಹಣತೆಯನ್ನು ಉರಿಸಬಲ್ಲದು ಎನ್ನುವ ಹಾಗೆ ಅವರ ಮಾತು ಆಂತರಿಕವಾಗಿರತಕ್ಕಂಥ ಶಕ್ತಿಯನ್ನು ಉದ್ದೀಪನಗೊಳಿಸುವಂತಹ ಮಹಾನ್ ಚೇತನ ಅಂತ ಹೇಳ್ಬೋದು. ಅವರಿಗೆ ಒಮ್ಮೆ ಕರತಾಳದ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಸನ್ಮಾನ್ಯ ಶ್ರೀ ಚಂದ್ರದಾಸ್ ಪಂಡಿತ್ ಅವರಿಗೂ ಕೂಡ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಮುಂದಕ್ಕೆ ನಾವೆಲ್ಲರೂ ಕೂಡ ನಿರೀಕ್ಷಿಸುವಂತಹ ಆಗಮಿಸಿದಂತಹ ಎಲ್ಲರನ್ನ, ಹಾಗೆ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದವನ್ನು ಪ್ರವೀಣ್ ಎಸ್ ಕುಂಪಳ ಅವರು ನೀಡಬೇಕಾಗಿ ವಿನಂತಿ. ವೇದಿಕೆ ಬಲಿ ಆಕೆಯರಿಗೆ ಧನ್ಯವಾದ ಸಮರ್ಪಣೆ. ಚಂದ್ರದಾಸ್ ಪಂಡಿತ್ ವೇದಿಕೆ ಬತ್ ಆಸೀನರವರು ಪಣದ ವಿನಂತಿ ಮಲ್ತೊಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆ ಮಾತಾಡುವವರೇ, ಎಲ್ಲರೂ ಕೂಡ ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಗ್ನಿ ಪಥದಲ್ಲಿ ಸೇರುವವರಿಗೆ ಎಲ್ಲರಿಗೂ ಸಂದೇಶವನ್ನು ನೀಡುವವರೇ. ಆದರೂ ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಂಗವೇ ಸಂಪನ್ಮೂಲ ವ್ಯಕ್ತಿಗಳು, ಜೊತೆಯಲ್ಲಿ ಕಾರ್ಯಕ್ರಮದ ಉದ್ಘಾಟಕರು. ಆದ್ದರಿಂದ ನಮ್ಮ ಸಂತೋಷನ ಇರ್ಬೋದು, ರವೀಂದ್ರನ್ ಇರ್ಬೋದು, ಸತೀಶನ್ ಇರ್ಬೋದು, ಪ್ರವೀಣನ್, ಅದೆಲ್ಲ ಸಾಯಿ ಪರಿವಾರನ ಗೌರವ ಮಾರ್ಗದರ್ಶಕರು. ಅದರಿಂದ ಎಲ್ಲರ ಅವರ ಒಂದು ಉಪಸ್ಥಿತಿಯೇ ನಮಗೆ ಗೌರವ ಸಂದಿದೆ. ನಿಮಗೆಲ್ಲರಿಗೂ ಇದನ್ನು ಮುಂದಕ್ಕೆ ಲಯನ್ ವಿಜಯನ್ ಇವರಿಂದ ನೌಕಾಸೇನೆ ನಿವೃತ್ತ ಅಧಿಕಾರಿ, ಇವರಿಂದ ನಿಮಗೆ ಸ್ಥೂಲವಾದ PPT ನ್ಯೂಸ್ ಕೂಡ ನಡೀಲಿಕ್ಕಿದೆ. ಅದರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಂದಣಿ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತದೆ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾತು, ಅದರ ಜೊತೆಯಲ್ಲಿ ನಿಮಗೆಲ್ಲರಿಗೂ ಒಂದು ಸಂದೇಶದ ಮಾತುಗಳು ನೀಡಿದಂಥ ಕ್ಯಾಪ್ಟನ್ ಗಣೇಶ್ ಕಾರ್ನಿಕರ್ ಅವರಿಗೆ ಸಾಯಿ ಪರಿವಾರ ಟ್ರಸ್ಟ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿರುವಂಥ ಮುರಳಿ ಮೋಹನ್ ಚೂಂತಾರ್ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮಗೆ ಮುಂದಕ್ಕೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಇಲ್ಲಿ ಬರೋಂಥ ನೌಕಾಸೇನೆಯ ಒಂದು
ಮಾಜಿ ಅಧಿಕಾರಿಯಾಗಿರುವಂಥ ವಿಜಯನ್ರವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳ್ಯಾಲ್ರವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಸತೀಶ್ ಕುಂಪಾಲ್ರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಚಂದ್ರಾಸ್ ಪಂಡಿತೌಸ್ ಇವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಪ್ರವೀಣ್ ಶೆಟ್ಟಿ ಪಿಲಾರ್ ನಿವೃತ್ತ ಕಾರ್ಗಿಲ್ ಯೋಧ ಅವರಿಗೆ ಕೂಡ ವಂದನೆಗಳು ಅನಿಸುತ್ತೆ. ಅವರೊಂದು ನಿಮಗೆ ಪ್ರೇರಣೆ ಆಗಬೇಕು. ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ, ಯಾಕೆಂದರೆ ಒಂದು 10ಕ್ಕೂ ಹೆಚ್ಚು ಗುಂಡುಗಳನ್ನು ತನ್ನ ಬಗಳಿಗೆ ಹಾಕಿಕೊಂಡು ಕಾರ್ಗಿಲ್ನಲ್ಲಿ ಹೋರಾಡಿದ ಒಂದು ವೀರ ಸೇನಾನಿ ಇದ್ದರೆ ಅದು ಉಳ್ಳಲ ಭಾಗದಲ್ಲಿ ಅವರು ನಮ್ಮ ಪ್ರವೀಣ್ ಶೆಟ್ಟಿ ಅಂತ. ಅವರು ಕೂಡ ನಿಮ್ಮ ಜೊತೆ ನಿಮಗೆ ಮಾಹಿತಿಯನ್ನು, ನಿಮಗೆ ನಿಮ್ಮ ಸಂದೇಹಗಳನ್ನೆಲ್ಲ ನೀಡಲಿಕ್ಕಿದೆ. ಅವರು ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರ ಎಲ್ಲರಿಗೂ, ಸಾಯಿ ಪರಿವಾರ ಟ್ರಸ್ಟ್ನ ಎಲ್ಲ ಸೇವಕರಿಗೂ, ಈ ನೆರೆದಿರುವಂಥ ಈ ಅಗ್ನಿಪಥಿಗೆ ನೇಮಕಾತಿಗೆ 100ಕ್ಕೂ ಅಧಿಕವಾಗಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಸಮಯ ನಮ್ಮ ಜೊತೆ ಪಾಲ್ಗೊಳ್ಳಿ, ಅವಕಾಶಗಳು ನಿಮಗೆ ಬರ್ತದೆ, ಭವಿಷ್ಯಗಳು ನಿಮಗೆ ಬರ್ತದೆ. ಏಕೆಂದರೆ ಇದರ ಸಮಯವನ್ನು ಇದಕ್ಕೆ ಸದುಪಯೋಗಪಡಿಸಿ ನಿಮಗೆ ಭವಿಷ್ಯದಲ್ಲಿ ಅವಕಾಶಗಳಿರ್ತದೆ. ಅದರಿಂದ ಇದನ್ನು ಸದುಪಯೋಗಪಡಿಸಿಕೊಳ್ಳುತ್ತಾ ವಿನಂತಿಸುತ್ತಾ ಈ ಕಾರ್ಯಕ್ರಮ ವಿಜಯನ್ರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮ ಮುಕ್ತಾಯ ಇಡ್ತೇವೆ. ಇದೀಗ ಅಧಿಕೃತವಾಗಿ ನಿಮಗೆ ಮಾಹಿತಿ ಕಾರ್ಯಾಗಾರ ವೇದಿಕೆಯಲ್ಲಿ ನಡೀತದೆ. Okay, so already motivation is over. I don't want to explain again about Agniveer because ತುಂಬ ದಿನ ಇದೆ ನ್ಯೂಸ್ ಪೇಪರಲ್ಲಿ ಹಾಗೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಗ್ನಿವೀರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಅಟ್ ದ ಎಂಡ್ ಐ ವಿಲ್ ಸ್ಪೀಕ್ ಸಮಥಿಂಗ್ ಅಬೌಟ್ ಅಗ್ನಿವೀರ್. ದಟ್ ಈಸ್ ಆ್ಯಕ್ಚುಲಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವೆನ್ ಆಫ್ಟರ್ ಯು ಜಾಯಿನ್ ಅಗ್ನಿವೀರ್. ಸೊ now I will show you all the slides and all the presentation clearly. At the end you can ask all the questions and we will clear everything. Before you moving from this hall, you should be very clear about Agnipath as well as Agniveer. So before that I want to just want to explain you something about the defense services, because defense services is totally different. Don't mingle with paramilitary forces. That already Karnik said defense forces is having only three forces. That is Indian Army, Indian Navy and Indian Air Force. Other than those forces are called paramilitary forces. That is includes BSF, CSF, CRPF, RPF, ITBP, SSB, Coast Guard and Assam Rifles, like that. And all the police forces of state concern. It's all called paramilitary forces. Now today's session is totally for the defense forces only. Defense forces ಬಗ್ಗೆ ಮಾತ್ರ ಇವತ್ತು ಸೆಷನ್. ಇದು ಕನ್ಫ್ಯೂಸ್ ಮಾಡಬೇಡಿ. BSF ಹಾಗೂ ಆರ್ಮಿ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಆಲ್ ದ ಬೆನಿಫಿಟ್ ಎಷ್ಟು ಉಂಟು ಅದೆಲ್ಲ ಡಿಫೆನ್ಸ್ ಸರ್ವೀಸಿಗೆ ಮಾತ್ರ. ಓಕೆ, now why you want to join defense services? So already explained by our chief guest. First one is you can get a good chance to service to the motherland. ನಮ್ಮ ಮದರ್ಲ್ಯಾಂಡ್, ನಮ್ಮ ರಾಜ್ಯ ಸೇವಾ ಮಾಡಲಿಕ್ಕೆ ಉತ್ತಮ ಒಂದು ಸರ್ವೀಸ್. ಎ ಪ್ರೊಫೆಷನ್ ಟು ಬಿ ಪ್ರೌಡ್ ಆಫ್. ನಿಮ್ಮ ಪ್ರೊಫೆಷನ್ ಬಗ್ಗೆ ನಿಮಗೆ ಯಾವುದು ಪ್ರೊಫೆಷನ್, ನಿಮ್ಮ ಆರ್ಮಿ ಅಂತ ಹೇಳುವಾಗ ಎಲ್ಲ ಕಡೆ ನಿಮಗೆ ನಿಮ್ಮ ಹೆಮ್ಮೆ, ಓಕೆ, ಎಲ್ಲ ಕಡೆ ನಿಮಗೆ ಒಂದು ಉರ್ದು ಸಿಗ್ತದೆ. ಆಪರ್ಚುನಿಟಿ ಟು ಟ್ರಾವೆಲ್ ಆ್ಯಂಡ್ ನೋ ದ ಕಂಟ್ರಿ ಆ್ಯಂಡ್ ದ ಇಟ್ಸ್ ಪೀಪಲ್. ಇಫ್ ಯು ಕ್ಯಾನ್ ಕಮ್ ಲಿಟಲ್ ಕ್ಲೋಸರ್, ದಟ್ ವಿಲ್ ಬಿ ಬೆಟರ್ ಟು ಇಂಟ್ರಾಕ್ಟ್ ವಿತ್ ಯು. ಜಸ್ಟ್ ಕಮ್ ಲಿಟಲ್ ಫಾರ್ವರ್ಡ್. ಐ ರಿಕ್ವೆಸ್ಟ್ ಯು ಆಲ್ ಕಮ್ ಲಿಟಲ್ ಫಾರ್ವರ್ಡ್. ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಿ. ಈಗ ಇಲ್ಲಿ ಬಂದವರೆಲ್ಲರೂ 18 ವರ್ಷ, 17 ವರ್ಷ, 19, 20, 21, 22 ಅಲ್ವಾ? ಎಸ್ ಆರ್ ನೋ? ಓಕೆ, ಇಷ್ಟು ವರ್ಷ ಆಯಿತು ನಮ್ಮ ಮಾದರಿ ರಾಜ್ಯದಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾ ನಮ್ಮ ಇಂಡಿಯಾದ ಕ್ಯಾಪಿಟಲ್ ಯಾವುದು? ನ್ಯೂ ಡೆಲ್ಲಿ. ಎಷ್ಟು ಜನ ವಿಸಿಟ್ ಆಗಿ ಬಂದಿದೆ ಇದನಕ? 1 ಜನ. ಎಷ್ಟು 1, 2, 3 ಜನ. 160 ಜನ ಉಂಟಂತೆ. ಅದರಲ್ಲಿ 2 ಜನ ಅವರಿಗೆ ಸಿಕ್ಕಿದ್ದು
ಚಾನ್ಸ್ ಟು ವಿಸಿಟ್ ಡೆಲ್ಲಿ. ಯಾಕಂದರೆ ಅವರಿಗೆ ಟೈಮ್ ಇಲ್ಲ, ಹಣ ಉಂಟು, ಟೈಮ್ ಇಲ್ಲ. ನಿಮ್ಮ ಅಪ್ಪ ಹತ್ರ, ನಿಮ್ಮ ತಂದೆ ತಾಯಿ ಹತ್ರ ಹೇಳಿ, ನಿಮ್ಮೆಷ್ಟು ವರ್ಷ ಆಯಿತು ಈ ರಾಜ್ಯದಲ್ಲಿ ಬಂದು? 45, 55, 60 ವರ್ಷ ಆಯಿತು. ಈ ಕೂಡಿ ನಮ್ಮ ಕ್ಯಾಪಿಟಲ್ ಕೂಡ ನೋಡಲಿಲ್ಲ. ಇಸ್ ಇಟ್ ಟ್ರೂ ಆರ್ ನಾಟ್? ಎಸ್. ಇಫ್ ಯು ಜಾಯಿನ್ ಡಿಫೆನ್ಸ್ ಸರ್ವೀಸಸ್, you can see entire states, you can see entire country without paying a naya paisa with your family. And second thing, if you all the forces, sometimes you get a chance to visit abroad, because I was visited around 14 countries because of Indian Navy, because I was in Indian Navy as a good visit. Other than that, you can get a deputation for as a in embassy as a army attaché, navy attaché, and air force attaché. It's a golden chance. And somebody want to become a pilot here in the civil side, if you want to get a license of flying, around 56 lakhs rupees to be spent. Here you'll get a free, everything free to become a pilot. Same opportunity to serve and represent the nation abroad. What I say, a pure and noble profession. There is no lanjam, nothing is there. There is no partiality, there is no caste and creed. You must serve like you're always serving the national. You're always people serving the one person can serve entire nation, but civilian can't do that. Civilian can always civilian. What is civil service? So here you should know, ನೀವು ಗೊತ್ತಾಗಬೇಕು ಯಾವುದು ಸಿವಿಲ್ ಸರ್ವಿಸ್, ಡಿಫೆನ್ಸ್ ಸರ್ವಿಸ್, ಜಸ್ಟ್ ಒಂದು ಸಣ್ಣ ಒಂದು ಡಿಫರೆನ್ಸ್. ಬಿಕಾಸ್ ಸಿವಿಲ್ ಸರ್ವಿಸ್ ಈಸ್ ದ ಪರ್ಸನ್ ಹೂ ಡೈರೆಕ್ಟ್ಲಿ ಡೀಲ್ ವಿತ್ ದ ಸಿವಿಲಿಯನ್ಸ್, ದಟ್ ಇಸ್ ಕಾಲ್ಡ್ ಸಿವಿಲ್ ಸರ್ವಿಸ್. ಅದು ಒಂದೊಂದು ಗ್ರೂಪಿಗೆ ಸರ್ವಿಸ್ ಮಾಡುವಾರ ಅವರು ಸಿವಿಲ್ ಪರ್ಸನ್, ಸಿವಿಲ್ ಸರ್ವಿಸ್. ನಮ್ಮ IAS IPS ಹಾಗೆ ಹೀಗೆಲ್ಲ. ಮತ್ತು ಇಲ್ಲಿ ಡಿಫೆನ್ಸ್ ಸರ್ವೀಸಲ್ಲಿ ಒಂದು ಜವಾನ್ ಮೀನ್ಸ್ ಒನ್ ಜವಾನ್ ಅವನು ಎಂಟೈರ್ ನ್ಯಾಷನ್ ಸರ್ವಿಸ್ ಮಾಡಲಿಕ್ಕೆ ಆಗ್ತದೆ. ಗೊತ್ತಾಯ್ತಾ? ನಮ್ಮ ಕನ್ನಡ ಅರ್ಥ ಆಗ್ತದುಂಟಲ್ಲ? ಓಕೆ. ದೆನ್ ಸೇಮ್ honor and social status and no stagnation and new challenge every day, opportunity for growth, that already told by our chief guest. Sports and adventure activity. Here in the civil side you cannot grow, because normally ಫುಟ್ಬಾಲ್ ಬೆಸ್ಟ್ ಪ್ಲೇಯರ್ ಎಲ್ಲ ಒಂದು ಡಿಸ್ಟಿಕಲ್ಲಿ, ಸ್ಟೇಟಲ್ಲಿ ಹೋಗಿ ಮತ್ತೆ ಮುಗಿತಾಗ್ತದೆ. ಇಲ್ಲಿ ಸ್ಟ್ರೈಟ್ ಅವೇ ನಿಮಗೆ ಆರ್ಮಿ ಟೀಮಲ್ಲಿ ಸಿಗ್ಬೋದು, ಮತ್ತು ಅಲ್ಲಿಂದ ಡೈರೆಕ್ಟ್ ಸರ್ವೀಸಸ್ ಟೀಮ್, ದೆನ್ ಸ್ಟ್ರೈಟ್ ಅವೇ ನ್ಯಾಷನಲ್ ಟೀಮ್. ನೋಡಿ, ಲಾಸ್ಟ್ ಒಲಿಂಪಿಕ್ಸಲ್ಲಿ ಎಷ್ಟು ಗೋಲ್ಡ್ ಮೆಡಲ್ ತಂದಿತ್ತು ನಮ್ಮ ಡಿಫೆನ್ಸ್ ಅವರು. ಈ ಚಾನ್ಸ್ ನಿಮಗೆ ಸಿಗ್ತದೆ ಇಲ್ಲಿ. ಆ್ಯಂಡ್ ಮೆಸ್ಸಸ್, ಕ್ಲಬ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಫೆಸಿಲಿಟೀಸ್. wherever you stay, you will get all the facilities, including the sports. Around 23 events you can play. Playgrounds, high-tech gym, swimming pool, and all the facilities like sports facilities, messes facilities, and club facilities, institute facilities. These are all the things you will get it. Education facility. There is no, what is the duty of army, you know? What is the duty of army? Tell me. What is the duty of army? To serve the nation. That you are also doing. You are also serving the nation. The present scenario, the two important enemies are with us in India. Which are they? One is drugs and other one is terrorism. The both are, you are only serving, you are only saving from that. So here, there is no duty. During war, they go for war. During peace, they will go for peace, that evacuation system, wherever there is a flooding, earthquake, like that, they will go and evacuate the things, and they will get a peaceful area over there. And there is a law and order failure, then also army will march out over there. Same thing. Other than this, you can get a lot of time to study. You can get a more higher education possibilities. ನಾವು ತುಂಬ ಹೈಯರ್ ಎಜುಕೇಷನ್ ತಗೊಳ್ಳುವ, ಅದರಿಂದ ನಿಮಗೆ ತುಂಬ ಯೂನಿವರ್ಸಿಟೀಸ್ ಕೋರ್ಸ್ ನಿಮ್ಮ ರೆಜಿಮೆಂಟಲ್ಲಿ ಇರ್ತದೆ.
ಅದರಲ್ಲಿ ನಿಮಗೆ ಹೆಲ್ಪ್ ಸಿಗ್ತದೆ. ಅದರ ಬಗ್ಗೆ ನಿಮಗೆ 100% ಹೈಯರ್ ಎಜುಕೇಷನ್ ಕೂಡ ಸಿಗ್ತದೆ. And ensure your physical and mental health. Comparing to civil service, your physical and mental health should be, this will be 100% okay all the times. And job satisfaction, job security, 100%. Paid and announce that I'll come. Foreign courses and postings, post-retirement facilities, benefits, job, everything. Now, Agniveer. 6 months training and 3.6 years service. What are the benefits? What are the benefits of Agniveer? After you join at Agniveer, comparing to normal enrollment system, you will get the benefit of free ration, clothing, accommodation, and allied services. All the Ella Cobbler, Vasha, everything you will get it. And field allowances as per the norms. Whenever you will be appointed in field services, on-board ships, or like that, you will get a special field allowances. And medical treatment till you are there, free. Non-contributory life insurance cover of 48 lakhs. Here now the present scenario, we have to contribute some amount to the government and we will get only 25 lakhs insurance coverage. For Agniveer, they are going to get a 48 lakh rupees insurance cover without contributing anything. ಏನು ನೀವು ಕಾಂಟ್ರಿಬ್ಯೂಟ್ ಮಾಡಲಿಕ್ಕಿಲ್ಲ, ನಿಮಗೆ ಏನಾದರೂ ಆಗುವಾಗ ಇನ್ಶೂರೆನ್ಸ್ ಕವರೇಜ್ 48 lakhs. In addition, there is a 40 lakh rupees ex gratia also get when you die during war. Whenever you attend a war, that will come later on, that I will show later on. Then 30 days annual leave and 1 month sick leave if you have any such a disease, then board will decide how many days you suppose you get. That way, this is not compulsory. The 1 month sick leave is not, it's not a right, and it will not get every year. That is depend upon your disease, which and 30 days annual leave, that definitely will get it. And canteen facilities, CST facility, you may be knowing about that. ನಿಮಗೆ ಕಾರು ಅದು ಇದೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಡೈರೆಕ್ಟಲ್ಲಿ ಸಿಗ್ಬೋದು. ಹಣ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಕ್ಯಾಂಟೀನಲ್ಲಿ ಗ್ರೋಸರಿ ಐಟಮ್ಸ್, ಕಾಸ್ಟ್ಲಿ ಐಟಮ್ಸ್ ಎಲ್ಲ ತಗೊಳ್ಬೋದು. ಆ ಫೆಸಿಲಿಟೀಸ್ ಕೂಡ ನಿಮಗೆ ಸಿಗ್ತದೆ. ಪ್ಯಾಕೇಜ್, ಯು ಸಿ ದ ಪೇ ಸ್ಟ್ರಕ್ಚರ್, ದ ಪ್ರೆಸೆಂಟ್ ಪೇ ಸ್ಟ್ರಕ್ಚರ್ ಆ್ಯಂಡ್ ದ ಅಗ್ನಿವೀರ್ ಪೇ ಸ್ಟ್ರಕ್ಚರ್. ಬಿಕಾಸ್ first year you will get 30,000 rupees. When I was joined Indian Navy, I got only 960 rupees per month. Even though now it's happening, but only Agniveer it is a special paid people, they are getting 30,000 rupees. Here in Karnataka or India, after 10th standard, what you are going to expect? ನಿಮಗೆ ಎಷ್ಟು ಹಣ ಸಿಗ್ಬೋದು, ಎಷ್ಟು ಸ್ಯಾಲ್ರಿ ಸಿಗ್ಬೋದು 10th ಸ್ಟ್ಯಾಂಡರ್ಡ್ ಕಲಿತ ಮೇಲೆ ಏನಾದರೂ ಜಾಬ್ ಸಿಗುವಾಗ ಎಷ್ಟು ಸಿಗ್ಬೋದು? 50,000, 10,000, 5,000. He's saying that 5,000 will get it. But here, after 8th standard qualification, you are going to get 30,000 rupees per month. It's not a joke, it's not a child play. ಇದು ಹಾಗೆ ಈಗ ಎಲ್ಲ ಅಗ್ನಿವೀರ್ is a special force. It is treated as a special force. Now, in hand 21,000 will get it, contribute from your side 9,000, and contribution to Corpus Fund, Government of India by 9,000. 4th year you are going to get 40,000, 28,000 in hand, 12,000. The final, after 4 years, you are going to get 10.04 lakhs as Seva Nidhi package plus all the interest, 4 years interest. It will be nearly, it will come to 11.47 lakhs. And yesterday somebody has now just see today scenario, normal scenario, those who are retired after 15 years as a Jawan, they get only, you don't think that they will get more, they get only 10 to 12 lakh rupees as
gratuity. Isn't it? Whereas after 4 years, they are going to get a 12 lakh rupees. See the difference. Now, enrollment of regular cadre after 4 years. So after 4 years, you can become a permanent. See, there is no permanent system in army. There is two category in army, Indian Army, Navy, Air Force. That is one is permanent commission officers, then short service commission officers. They are not permanent. And another one is soldier rank. Soldier rank, they are always on contractual basis. They should sign an engagement, and certain 15 years is supposed to sign. It's a contract. Then after that again 5 years like that. It's not permanent. And people are protesting, saying that permanent. There is no permanent previous also, now also. Only the permanent commission officers are permanent staff in Indian Defence Services. So here, after 4 years, you are going to get a 100% opportunity to join as a normal engagement, normal regular cadre. For that, now in civil side, normally when you join and when you are appointed as so, you will get a there is a system, there is a probationary system there is a probationary system. After probation and clearance only you will get a promotion and you will get all the facilities. The same way, this is also the same way. Some people will come and probation system you will be checked by someone and you will calculate it with someone, then you will get a permanent chance to join there. So there, what our chief guest has told already ಮಾತಾಡಿ ಆಯಿತು. ಒಂದು ಸಿಸ್ಟಮ್ ACR, ಆನ್ಯುವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ಸ್. ನಿಮಗೆ ಗೊತ್ತಾಗೋದಿಲ್ಲ ಏನು ಅವರು ಸೀನಿಯರ್ ಆಫೀಸರ್ ಏನು ಮಾಡ್ತಾರೆ ನಿಮ್ಗೆ. ನೀವು ಏನೇನು ಕೆಲಸ ಮಾಡ್ತಾರೋ ಅದೆಲ್ಲ ನೋಡ್ತಾ ಇರ್ತಾರೆ. ಅದರಲ್ಲಿ ಮಾರ್ಕ್ ನಿಮ್ಗೆ ಇರ್ತದೆ, ಅದರಲ್ಲಿ ಡಿವಿಷನಲ್ ಒಂದು ಹವಲ್ದಾರ್ ಇರ್ತದೆ, ನಿಮ್ಮ ಡಿವಿಷನಲ್ ಆಫೀಸರ್ ಇರ್ತದೆ, ಅವರೆಲ್ಲ ನಿಮ್ಮ ನೋಟ್ ಮಾಡ್ತಾ ಇರ್ತಾರೆ. ಯುವರ್ ಆ್ಯಟಿಟ್ಯೂಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಸಮ್ JCOs ask you to pick up that table. This is a heavy weight table. Okay, gentleman Jaising, go and pick up that system and shift it to that room. I know that they cannot pick up by one single person. Okay, Jaising came down here. Yes sir, you just pick up and put it in that room. Sir, ಏನು ಸರ್ ಇಷ್ಟು ದೊಡ್ಡ ವಿಷಯ, ನೀವು ಏನು ನಿಮ್ಮ ಹುಚ್ಚ ನಿಮಗೆ, ಹೇಗೆ ಇದು ಕೊಂಡು ಹೋಗ್ತದೆ ಕೆಲಸ? ಅವರ ಆ್ಯಟಿಟ್ಯೂಡ್ ಹೇಗೆ ಇದೆ ಸರ್, ಇಷ್ಟು ದೊಡ್ಡ ಐಟಮ್ ಹೇಗೆ ಅಲ್ಲಿ ಕೊಂಡು ಹೋಗುವ ಸರ್, ನೀವು ಎಷ್ಟು 1-2 ಜನ ತರಿ ಸರ್, ನಾನು ಕೊಂಡು ಹೋಗ್ತೀನಿ ಅಂದೆ. ಓಕೆ, ಗೋದೆ ಮಿಸ್ಟರ್ ದಯಾನಂದ, ಅಗ್ನಿವೀರ್ ದಯಾನಂದ, ಪ್ಲೀಸ್ ಕಮ್. ಎಸ್ ಸರ್. ಓಕೆ, ಯು ಶಿಫ್ಟ್ ದಟ್. ಓಕೆ ಸರ್, ಐ ಸರ್. ಆ JCಗೂ ಗೊತ್ತು, ಇವನಿಗೂ ಗೊತ್ತು ಇದು ಕೊಂಡೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಆ್ಯಟಿಟ್ಯೂಡ್, ಮತ್ತು 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಇದೇ ಥರ ಇಲ್ಲಿ ಇದ್ದೀನಿ. ಏನಾಯಿತು ದಯಾನಂದ್ ಸರ್? ಇದು ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು, ಇದು ಸ್ವಲ್ಪ ಜಾಸ್ತಿ ವೆಯ್ಟ್ ಉಂಟು ಸರ್, ಇದರಲ್ಲಿ ಕೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟ, ಒಂದು ಜನ ಹೆಲ್ಪ್ ಸಿಗ್ಬೋದಾ ಸರ್? ಓಕೆ, ಬಿಸಿ, ಗೋ ಆ್ಯಂಡ್ ಹೆಲ್ಪ್ ಹಿಮ್. ಸಿ ಆ್ಯಟಿಟ್ಯೂಡ್. ವಾಟ್ ಇಸ್ ದ ಆ್ಯಟಿಟ್ಯೂಡ್ ಹ್ಯಾಪನ್? ಓಕೆ, somebody has come and asked someone, ಒಂದು ಪೆನ್ಸಿಲ್ ಕೊಡಿ ಇಲ್ಲಿ. ಸೊ ದಯಾನಂದ ಕಮ್ ವಿತ್ one small pencil. ಅದು ಶಾರ್ಪ್ ಕೂಡ ಮಾಡಲಿಲ್ಲ. ಬೇರೊಂದು ಜನ, ಜಯಸಿಂಗ್ ಕಮ್, ಒಂದು ಪೆನ್ಸಿಲ್ ಕೊಡಿ. ಅವ ಶಾರ್ಪ್ ಆಗಿ ಕೊಂಡೋಗಿ ಕೊಟ್ಟಿದ್ದು. ಏಕೆ? ಪೆನ್ಸಿಲ್ ಯೂಸ್ ಏನು ಇದೆ ಅಲ್ಲ. ಮತ್ತು ಅಲ್ಲಿಟ್ಟು, ದುರ್ಗಾಪ್ರಸಾದ್ ಒಂದು ಪೆನ್ಸಿಲ್ ಕೊಡಿ ನಮಗೊಂದು ಇದು ಬರಲಿಕ್ಕೆ. ಅವ ಪೆನ್ಸಿಲ್ ಶಾರ್ಪ್ ಆಗಿ ಒಂದು ಇರೇಸರ್ ಕೂಡ ಒಟ್ಟಿಗೆ, ಯಾಕೆಂದರೆ ಅದು ಸ್ವಲ್ಪ ಇದಾಗೋದು, ಅದು ಇರೇಸರ್ ಕೂಡ ಮಾಡಬೇಕಲ್ಲ, ಇರೇಸರ್ ಕೂಡ. ಸೊ ಆ್ಯಟಿಟ್ಯೂಡ್, ಫಸ್ಟ್ ಮಾರ್ಕ್ ವಿಲ್ ಗೋಸ್ ಟು ಹೂಮ್? Who will get the Agniveer 25% chance? That one. This attitude, this is the attitude where the army is required. Okay, this opportunity to apply for enrollment in the regular cadre considered in a centralized manner based on an objective criteria. There will be a criteria.
ದಿಸ್ ಆಲ್ ದ ಕ್ರೈಟೀರಿಯಾ ಇಟ್ ವಿಲ್ ಬಿ ಇನ್ಕ್ಲೂಡೆಡ್. ಇದೆಲ್ಲ ಆಗ್ತದೆ ಎಲ್ಲದರಲ್ಲಿ. ಸೀದಾ ನಿಮಗೆ 25% ಆಗಿಲ್ಲ ಅಂತ ಹೇಳಿ ಜಸ್ಟ್ ಫೋನ್ ಮಾಡಿ ಇಲ್ಲಿದ ಪೊಲಿಟಿಷಿಯನ್ಯೋ ಅಲ್ಲದ ಬೇರೆ ಆಫೀಸರ್ ಹತ್ರ ಮಾತಾಡಿ, ಸರ್ ನಮಗೆ ಆಗೋದಿಲ್ಲ ಸರ್, ಮಾಡುವುದಿಲ್ಲ, ಏನಾಗೋದಿಲ್ಲ. ಆರ್ಮಿಯಲ್ಲಿ ಪ್ಯೂರ್ಲಿ ಇಟ್ ಈಸ್ ಅಂಡರ್ ಆರ್ಮಿ ಆ್ಯಕ್ಟ್, ನಥಿಂಗ್ ಕ್ಯಾನ್ ಬಿ ಡನ್. ಓಕೆ, ದಟ್ ರೆಕಮೆಂಡೇಶನ್ ನೆವರ್ ಹೆಲ್ಪ್ ದೇರ್. ಕೈ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ. ಎ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ದ ಎಂಗೇಜ್ಮೆಂಟ್ ನಾಟ್ ಮೋರ್ ದನ್, ಸಿ ಇಫ್ the deserving candidates not got by the army this batch, they will take only 20%, they will not take 25%. It is not necessary that 25% supposed to take. ಗೊತ್ತಾಯ್ತಾ? ಸೊ ನಾವು ಈಗ ನಮ್ಗೆ ಸಿಗ್ತದೆ, ಓಕೆ, ಈಗೆಲ್ಲ ಮಾಡುವಾಗ ಸಿಗ್ತದೆ. ಇಲ್ಲಿ ಯಾರು ಇಂಟ್ರೆಸ್ಟ್ ಇಲ್ಲ, ತುಂಬ ಜನ ಹೋಗಲಿಕ್ಕೆ ಇದ್ದು, ಅದಕ್ಕೆ ನಾವು ಕೂಡ ಇದೇ ಮಾತಾಡೋದು, ನಿಮ್ಗೆ ಸಿಗೋದಿಲ್ಲ. 10% ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ 10% ಅಲ್ಲಿ ಇದ್ದಾರೆ, ಜಾಸ್ತಿ ತಗೊಳ್ಳೋದಿಲ್ಲ. ಆ್ಯಂಡ್ ಆಫ್ಟರ್ ದಟ್ ದೇ ಹ್ಯಾವ್ ಟು, ವೆನ್ ದೇ ಗೆಟ್ ಫರ್ದರ್ ಎಂಗೇಜ್ಮೆಂಟ್, ದೇ ಹ್ಯಾವ್ ಟು ಸೈನ್ ಫಾರ್ 15 years. 15 years then sign, then automatically this amount they will get it, but they will serve as a normal procedure, normal system, like they should follow the normal system. What benefits will the Agniveer enjoy after retirement? ಸೊ ಬೆನಿಫಿಟ್ಸ್ ಹೇಗೆಂದರೆ ಎಲ್ಲರಿಗೂ ಗೊತ್ತಾಗಬೇಕು ಬೆನಿಫಿಟ್ಸ್ ಅಂದರೆ ಹೇಗೆ ಬೇಕು. ಸೊ ಬೆನಿಫಿಟಲ್ಲಿ ಇಂಟ್ರೆಸ್ಟ್ ಇರಬೇಕು. ಸೊ ಇಲ್ಲಿ ನಿಮಗೆಲ್ಲ ಗೊತ್ತು, ಈಗ ರಿಟೈರ್ಸ್ ವಿಲ್ ಗೆಟ್ 12 lakhs ದಟ್ ಐ ಟೋಲ್ಡ್ ಯು. ನಿಮಗೆ ಎಲ್ಲರೂ 12 ಲಕ್ಷ ನಿಮಗೆ ಬರುವಾಗ ನಮ್ಮ ನ್ಯೂ ಲೈಫ್ ನಿಮ್ಗೆ ಸೆಟಲ್ ಮಾಡ್ಬೋದು ಇಲ್ಲಿ, ಆಯ್ತಾ? ಸೆಕೆಂಡ್ ಒನ್, ದೋಸ್ ಹೂ ವಿಶ್ ಟು ಬಿ ಎಂಟರ್ಪ್ರನರ್. ನೀವು ಇಲ್ಲಿ ಬಂದ ಮೇಲೆ ನೀವು ಒಂದು ಬಿಸ್ನೆಸ್ ಮ್ಯಾನ್ ಯು ವಾಂಟ್ ಟು ಬಿಕಮ್ ಎಂಟರ್ಪ್ರನರ್, ಬಿಸ್ನೆಸ್ ಮ್ಯಾನ್, ನಿಮಗೆ ಎಲ್ಲ ಕಡೆ ಬ್ಯಾಂಕದು ನಿಮಗೆ ಲೋನ್ ಸಿಗ್ತದೆ ಸಿಂಪಲ್ ಇಂಟ್ರೆಸ್ಟಲ್ಲಿ. ದೋಸ್ ಹೂ ವಾಂಟ್ ಟು ಸ್ಟಡಿ ಫರ್ದರ್, ನಿಮಗೆ ಫರ್ದರ್ ಸ್ಟಡಿ ಮಾಡಲಿಕ್ಕೆ ಇದ್ದವರಿಗೆ ನಿಮಗೆ ಸರ್ಟಿಫಿಕೇಟ್. ದೋಸ್ ಆರ್ ಕ್ವಾಲಿಫೈಡ್ 10th standard, ಅವರಿಗೆ 12th standard ಸಿಗ್ತದೆ ಒಂದು ಸ್ಕಿಲ್. ಆ್ಯಂಡ್ ದೋಸ್ ಆರ್ ಕಂಪ್ಲೀಟೆಡ್ 12th standard ಆ್ಯಂಡ್ ಜಾಯಿಂಟ್ ಆರ್ಮಿ ಆರ್ ನೇವಿ ಏರ್ಫೋರ್ಸ್, ಅವರಿಗೆ ಒಂದು 50% ಒಂದು ಬ್ರಿಡ್ಜಸ್ ಕೋರ್ಸ್ 50 ಮಾರ್ಕ್ ಆ್ಯಂಡ್ 50% ಅಲ್ಲಿಂದ ಸ್ಕಿಲ್ ಅದು ಕೂಡ ತಗೊಂಡು ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗ್ತದೆ ಅಲ್ಲಿಂದ ಬರುವಾಗ. ದೇ ವಿಲ್ ಆಲ್ಸೋ ಗೆಟ್ ಎ ಪ್ರಿಯಾರಿಟಿ ಇನ್ CAPF. CAPF ನೋ, ವಾಟ್ ಈಸ್ CAPF? CAPF ಏನು? ಅದೇ BSF, CSF, CRPF ಹೇಳಿದಲ್ಲ, ಅದರಲ್ಲಿ ನಿಮಗೆ ಜಾಬ್ ಪ್ರಿಯಾರಿಟಿ ಸಿಗ್ತದೆ. ಆ್ಯಂಡ್ IT ಸೆಕ್ಯೂರಿಟಿ ಆ್ಯಂಡ್ ಇಂಜಿನಿಯರಿಂಗ್ ಸೆಕ್ಟರ್ ವಿಲ್ ಆಲ್ಸೋ ಗಿವ್ ಪ್ರಿಯಾರಿಟಿ. ನಿನ್ನೆ ಒಂದು ಸೇಮ್ ಸೆಷನ್ ಇದ್ದು ಇದ್ದಾರಲ್ಲ ನಮ್ಮ ಬೀರಿಯಲ್ಲಿ, ಅಲ್ಲಿ ಒಂದು ಇಂಡಸ್ಟ್ರಿಯಲಿಸ್ಟ್ ಬಂದಿದ್ದು, ಇಂಡಸ್ಟ್ರಿಯಲಿಸ್ಟ್ ಒಂದು IT ಆಫೀಸರ್ ಬಂದಿದ್ದು. ಅವರು ಅಲ್ಲಿ ಅನೌನ್ಸ್ ಮಾಡಿದ್ದು, ನಿಮ್ಮ ಈ ಏರಿಯಾದಲ್ಲಿ ಉಳ್ಳಾಳ ಏರಿಯಲ್ಲಿ ಮ್ಯಾಂಗ್ಳೂರು ಏರಿಯಾದಿಂದ ಯಾರಾದರೂ ಅಗ್ನಿವೀರ ಆಗಿ ರಿಟೈರ್ಮೆಂಟ್ ಬರುವವರಿಗೆ ನಾವು ಜಾಬ್ ಕೊಡುವ ಅಂತೆ. ಆ ಥರ ತುಂಬ ಇಂಡಸ್ಟ್ರೀಸ್, ತುಂಬ IT ಫೀಲ್ಡಲ್ಲಿ ಅವರೆಲ್ಲ ವೇಟ್ ಮಾಡ್ತಾ ಉಂಟು. 4 ವರ್ಷ ಕಳೆದ ಮೇಲೆ ಯಾರು ಬರೋದು ಅವರಿಗೆಲ್ಲ ನಾವು ಕೆಲಸ ಕೊಡುವ ಅಂತೇಳಿ. ಅದಕ್ಕೆ ಅದ್ರ ಬಗ್ಗೆ ನಿಮಗೇನು ಮೊದಲು ನಾವು ರಿಟೈರ್ ಬರುವಾಗ ನಮ್ಗೆ ಯಾರು ಕೆಲಸ ಕೊಡೋದಿಲ್ಲ, ನಾವೇ ಟ್ರೈ ಮಾಡಿ ಹೋಗಬೇಕು. ಈಗಲ್ಲ, ಈಗೆಲ್ಲ MOU ಸೈನ್ ಆಯಿತು, ತುಂಬ ಇಂಡಸ್ಟ್ರಿಯಲ್ಲಿ ತುಂಬ ಕಂಪನಿಯಲ್ಲಿ ಸೈನ್ ಆಯಿತು ಇನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸರ್ವೀಸಲ್ಲಿ. ಓಕೆ, ನೀವೆಲ್ಲ ಇಷ್ಟು ಪರ್ಸೆಂಟೇಜ್ ಕೊಡಬೇಕೆಂತ ಹೇಳಿ ಅದು ಕೂಡ ಆಗಿದೆ ಅಗ್ನಿವೀರಿಗೆ. 10% ಆಫ್ ದ ಜಾಬ್ಸ್ ಇನ್ ದ ಇಂಡಿಯನ್ ಕೋಸ್ಟ್ ಗಾರ್ಡ್, 10% ಆಫ್ ಪೋಸ್ಟ್ ಇನ್ ಹೋಮ್ ಆ್ಯಂಡ್ ಡಿಫೆನ್ಸ್ ಸರ್ವೀಸಸ್. ಹೋಮ್ ಆ್ಯಂಡ್ ಡಿಫೆನ್ಸ್ ಸರ್ವೀಸಸ್ ಗೊತ್ತಾಯ್ತಲ್ಲ, ಅದರಲ್ಲಿ ಸಿವಿಲಿಯನ್ ಸೈಡ್ ಹೋಮ್ ಅಫೇರ್ಸ್ ಆ್ಯಂಡ್ ಡಿಫೆನ್ಸ್ ಸರ್ವೀಸಸಲ್ಲಿ ಸಿವಿಲಿಯನ್ ಸೈಡಲ್ಲಿ ಕೂಡ ನಿಮಗೆ ಜಾಬ್ ಸಿಗ್ತದೆ ಆಫ್ಟರ್ವರ್ಡ್. ಕೋಸ್ಟ್ ಗಾರ್ಡ್ ಗೊತ್ತುಂಟಲ್ಲ ನಿಮಗೆ, ಯಾವುದು ಕೋಸ್ಟ್ ಗಾರ್ಡ್? ಇಲ್ಲಿ ಪನಂಬೂರ್ ಬೀಚ್ ಅಲ್ಲಿ ಒಂದು ಕೋಸ್ಟ್ ಗಾರ್ಡ್ ಸ್ಟೇಷನ್ ಉಂಟು, ಅದೇ ಥರ ಸೇಮ್ ಇಂಡಿಯನ್ ನೇವಿ ಸ್ಟೈಲು, ಮತ್ತು ಅದು ಸಿವಿಲ್ ಒಂದು ಪ್ಯಾಟರ್ನ್ ಟೈಪ್. ಅದರಲ್ಲಿ ಕೂಡ ನಿಮಗೆ 10% ಸಿಗ್ತದೆ. ಆ್ಯಂಡ್ 10% ಸೀಟ್ ವಿಲ್ ಬಿ ರಿಸರ್ವ್ಡ್ ಇನ್ ದ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್, CRPF, BSF, CSF, CRPF, RPF. 3 more years. ಇದರಲ್ಲಿ ನಾರ್ಮಲಿ ನಮ್ಮ CRPF ಅಲ್ಲಿ ಹೋಗುವಾಗ ನಿಮ್ಮ ಏಜ್ ಲಿಮಿಟ್ 23 years. ಇಲ್ಲಿ ಅಗ್ನಿವೀರರಿಗೆ ಅವರಿಗೆ 26 years ಎಕ್ಸಂಪ್ಷನ್, 3 years ಎಕ್ಸ್ಟ್ರಾ ಅದು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ.
ಆ್ಯಂಡ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಸ್ ಆ್ಯಂಡ್ ವಾಟರ್ವೇಸ್, ಇಂಡಿಯನ್ ನೇವಿಯಿಂದ ರಿಟೈರ್ ಬಂದವರಿಗೆ ಡೈರೆಕ್ಟಾಗಿ ಪೋರ್ಟ್ಸ್ ಅಥವಾ ಶಿಪ್ಪಿಂಗ್ ವಾಟರ್ವೇಸ್ ಎಲ್ಲ ಜಾಬ್ ಸಿಗ್ತದೆ. ಆ್ಯಂಡ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಏರ್ಫೋರ್ಸಿಂದ ರಿಟೈರ್ ಬಂದವರಿಗೆ ಸಿವಿಲ್ ಏವಿಯೇಷನ್. ಆ್ಯಂಡ್ ರಿಕ್ರೂಟ್ಮೆಂಟ್ ಇನ್ ಮರ್ಚೆಂಟ್ ನೇವಿ, ಇಂಡಿಯನ್ ನೇವಿಯಿಂದ ರಿಟೈರ್ ಬಂದರೆ ಡೈರೆಕ್ಟ್ CDC ಸಿಗ್ತದೆ. ಡೈರೆಕ್ಟ್ CDCಯಲ್ಲಿ ನಿಮಗೆ ಮರ್ಚೆಂಟ್ ನೇವಿಯಲ್ಲಿ ಕೂಡ ಜಾಬ್ ಸಿಗ್ತದೆ. ಸ್ಟೇಟ್ ಪೊಲೀಸಲ್ಲಿ ಆಲ್ರೆಡಿ ಕರ್ನಾಟಕ ಸ್ಟೇಟ್ ಆಲ್ರೆಡಿ ಡಿಕ್ಲೇರ್ಡ್ ಸಮ್ ಪರ್ಸೆಂಟೇಜ್ ಫಾರ್ ಜಾಯ್ನಿಂಗ್ ಸ್ಟೇಟ್ ಪೊಲೀಸಸ್. ನಿಮಗೆ ಈಗ ನೋಡಿ, ಈಗ ಉಳ್ಳಾರ್ ಪೊಲೀಸ್ ಸ್ಟೇಷನಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ, ಎಲ್ಲಿ ಯಾರು ತುಳು ಮಾತಾಡೋರೇ ಇಲ್ಲ, ಉಂಟಾ? ಇಲ್ಲ. ಯಾಕಂದರೆ ನಿಮಗೆ PSC ಏನು ಅಪ್ಲೈ ಮಾಡೋದಿಲ್ಲ. ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಂದು ಗೌರ್ಮೆಂಟ್ ಜಾಬು ಹೋಗೋದವರು ತುಂಬ ಕಡಿಮೆ, ಸ್ಪೆಷಲಿ ಡಿಫೆನ್ಸ್ ಸರ್ವೀಸಲ್ಲಿ ಕೂಡ. ಅದೆಲ್ಲ ಚೇಂಜ್ ಮಾಡಬೇಕು. ಈಗ ನಮ್ಮ ಕೆಲಸ ನಾವು ನೋಡಿ, ನಮ್ಮ ಎಷ್ಟು ಎಲ್ಲಿ ಗೌರ್ಮೆಂಟ್ ಆಫೀಸಸ್ ಉಂಟು ಅದರಲ್ಲಿ ಎಲ್ಲ ಮ್ಯಾಕ್ಸಿಮಮ್ 40% 50% ಕೇರಳ ಅವರು, ಆಂಧ್ರ ಅವರು ಮರಾಠಿಯವರು ಕೂತ್ಕೊಳ್ತಾರೆ. ನಮಗೆ ಯಾರೂ ಇಂಟ್ರೆಸ್ಟ್ ಇಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿರಲಿಲ್ಲ ಏನಂತೆ. ಈಗ ಗೊತ್ತಾದ ಮೇಲೆ ನೀವು 100% ಇದೆಲ್ಲ ಅಪ್ಲೈ ಮಾಡಬೇಕು. PSC UPSC SSC ಬಗ್ಗೆ ಕೂಡ ನಾವು ಸ್ವಲ್ಪ ನಿಮಗೆ ಮತ್ತೆ ಇದಾಗಿ ಮಾಹಿತಿ ಕೊಡುವ. ಆ್ಯಂಡ್ ಸಮ್ ಆಫ್ ದ ಅನೌನ್ಸ್ ದಿ ಆ್ಯಂಡ್ ಸ್ಟೇಟ್ಸ್, ಸಮ್ ಆಫ್ ದ ಸ್ಟೇಟ್ಸ್ ಆಲ್ಸೋ ಅನೌನ್ಸಸ್ ದ ಪ್ರಯಾರಿಟಿ ಫಾರ್ ಜಾಬ್ ಇನ್ ದೇರ್ ಸ್ಟೇಟ್. Degree from program for Agniveers, Ministry of Education already decided to give a degree +2 and schooling certificate. That I already explained you. How to join defense services, Indian Army. Indian Armyಯಲ್ಲಿ ರ್ಯಾಂಕ್ಸ್ ಈ ಥರ ಬರ್ತದೆ. ಸೀನಿಯರ್ ರ್ಯಾಂಕ್ ಜನರಲ್, ಜನರಲ್, ಮೇಜರ್ ಜನರಲ್, ಬ್ರಿಗೇಡಿಯರ್, ಕರ್ನಲ್, ಲೆಫ್ಟಿನೆಂಟ್ ಕರ್ನಲ್, ಮೇಜರ್, ಕ್ಯಾಪ್ಟನ್ ಆ್ಯಂಡ್ ಲೆಫ್ಟಿನೆಂಟ್. ಇಲ್ಲಿ ಬಂದವರು ಕ್ಯಾಪ್ಟನ್ ಕಾರ್ನಿಕ್, ಅವರು ಕ್ಯಾಪ್ಟನ್. ಆ್ಯಂಡ್ ಇದರಲ್ಲಿ ಈಗ ಒಳ್ಳೆ ಚಾನ್ಸ್ ಹುಡುಗಿಯರಿಗೆ, ಗರ್ಲ್ಸ್ಗೆ ತುಂಬ ಚಾನ್ಸ್ ಆರ್ಮಿಯಲ್ಲಿ ಜಾಯಿನ್ ಮಾಡಲಿಕ್ಕೆ. ಅದು ಇದ್ದವರಿದ್ದ ನಾನು ಸ್ವಲ್ಪ ಅವರ ಹತ್ರ ಕೂಡ ಮಾತಾಡ್ತೀನಿ. ಆಫೀಸರ್ಸ್ ಜಾಯಿನ್ ಆಗುವ NDA, IMA, ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಡಿಫೆನ್ಸ್ ಸರ್ವೀಸಸ್, ಯೂನಿವರ್ಸಿಟಿ ಎಂಟ್ರಿ ಸ್ಕೀಮ್, ಟೆಕ್ನಿಕಲ್ ಗ್ರ್ಯಾಜುಯೇಟ್ ಕೋರ್ಸ್, AEC 10+2 ಆ್ಯಂಡ್ ಶಾರ್ಟ್ ಸರ್ವಿಸ್ ಕಮಿಷನ್. ಇದ್ರ ಬಗ್ಗೆ ಎಲ್ಲ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಮಾಹಿತಿ ಬೇಕಿದ್ರೆ ಇಷ್ಟು ನಿಮಗೆ ವೇಕೆನ್ಸಿ ಇರ್ತದೆ. ಇದು ಆಫೀಸರ್ಸ್ ಮೆನ್. ವುಮನ್ಗೆ ಶಾರ್ಟ್ ಸರ್ವಿಸ್ ಕಮಿಷನ್, ನಾನ್ ಟೆಕ್ನಿಕಲ್ ಮೆನ್ ಆ್ಯಂಡ್ ವುಮನ್. ಶಾರ್ಟ್ ಸರ್ವಿಸ್ ಕಮಿಷನ್ ಜಡ್ಜ್ ಅಡ್ವೊಕೇಟ್, ದೋಸ್ ಹೂ ಕಂಪ್ಲೀಟೆಡ್ LLB ದೇ ಕ್ಯಾನ್ ಜಾಯಿನ್ ಆಸ್ ಎ ಜಡ್ಜ್ ಅಡ್ವೊಕೇಟ್. ಆ್ಯಂಡ್ ನಾನ್ ಟೆಕ್ನಿಕಲಲ್ಲಿ ಯಾವುದು ಡಿಗ್ರಿ ತಗೊಳ್ಳುವಾರೋ ಮೆನ್ ಆ್ಯಂಡ್ ವುಮನ್ಗೆ ನಾನ್ ಟೆಕ್ನಿಕಲ್ಲಿ ಜಾಯಿನ್ ಮಾಡ್ಬೋದು. ಆ್ಯಂಡ್ ದೋಸ್ ಹೂ ಆರ್ ಕ್ಲಿಯರ್ಡ್ NCC ಸರ್ಟಿಫಿಕೇಟ್ ಆ್ಯಂಡ್ ಕಂಪ್ಲೀಟೆಡ್ ಡಿಗ್ರಿ ಕೋರ್ಸಸ್ ದೇ ಕ್ಯಾನ್ ಜಾಯಿನ್ ಆಸ್ ಎ NCC ಆಫೀಸರ್, NCC ಕಮಿಷನ್ ಆಫೀಸರ್. ಇದ್ರ ಬಗ್ಗೆ ನಿಮಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಮತ್ತೆ ನೀವು ನಮ್ಮ ನಂಬರಲ್ಲಿ ಕಾಲ್ ಮಾಡಿ ಹೇಳಿ, ಆಯಿತಾ? ಯು ಕ್ಯಾನ್ ಕ್ಲಿಯರ್ ದಟ್ ಔಟ್. ಇಫ್ ಎನಿಬಡಿ ವಾಂಟ್ ಇಟ್ ನೋಟ್ ಡೌನ್, ಪ್ಲೀಸ್ ನೋಟ್ ಡೌನ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, 16 to 19 years, qualification 10+2 any stream, 10+2 technical, those who are having 10+2 means PUC, ಗೊತ್ತಾ? ಸೈನ್ಸ್ ಇರೋರಿಗೆ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಟೆಕ್ನಿಕಲ್ ಗ್ರಾಜ್ಯುಯೇಟ್ ಕೋರ್ಸ್, ಯೂನಿವರ್ಸಿಟಿ ಎಂಟ್ರಿ ಸ್ಕೀಮ್, ಜಡ್ಜ್ ಅಡ್ವೊಕೇಟ್, ತುಂಬ ವೇಕೆನ್ಸಿ. ಇಫ್ ಯು ವಾಂಟ್ ಟು take a photograph, you take photograph from there itself. And one of the important, I am going to inform you one important thing, military nursing service in Indian Army, Navy, Air Force for girls ಗೆ very important opportunity, military nursing service, woman. So BSc nursing, their starting salary after 4 years of their training, their starting salary will be 1 lakh rupees per month. So here after completing your BSc nursing and all, here we will get only ಸ್ವಲ್ಪ 15,000 20,000 ಸಿಗ್ತದೆ. ಬೆಟರ್ ಯಾರು ನಿಮ್ಮ ರಿಲೇಟಿವ್ಸ್ ಅವ್ರ ಫ್ರೆಂಡ್ಸ್ ಇರೋದನ್ನು ಅವ್ರ ಹತ್ರ ಹೇಳಿ ಏನಾದರೂ ಮಾಹಿತಿ ಬೇಕೆಂದರೆ ನಾವು ಕೊಡುವ ಅವರಿಗೆ.
BSc Nursing 4 years, granted permanent commission. It's the best job for girls. Those who are completed ನಮ್ಮ PUC ಸೈನ್ಸ್ ಮಾಡಿದ PCMB ಬೇಕು. ಅನ್ಮೇರಿಡ್ ಡೈವೋರ್ಸಿ ಸಿಟಿಸನ್ ಆಫ್ ಇಂಡಿಯಾ, 25 ಏಜ್ವರೆಗೆ, ಹೈಟ್ 150 ಸೆಂಟಿಮೀಟರ್, SSC 10+2 PUC ವಿತ್ PCB. ಅವರು ಒಂದು ನೀಟ್ ಎಕ್ಸಾಮ್ ಕ್ವಾಲಿಫೈಡ್ ಮಾಡಬೇಕು ಅಷ್ಟೇ. Now we'll go over Agniveer entry. Agniveer entry. Before that, I'll show you one small army movie. जवाब दिया You will be enrolled in Sipai rank, then Naik, Havaldar, and Naik Subedar, and now entries Agniveer general duty, that is 17.5 years to 23 years, qualification 10 standard, 45 marks, 33% mark in each subject. Agniveer clerks, same. ಇದೆಲ್ಲ ಓಲ್ಡ್ ಅದೇ ಸಿಸ್ಟಮ್. Second, Agniveer Tech, 23 years. Tradesmen, Agniveer tradesmen, there is 3 things are there. One is class 10th, symbol pass, 17.5 years to 23 years. And Agniveer tradesmen, 8th pass, only 8th pass, 17.5 to 23 years. ಇದು ಟ್ರೇಡ್ಸ್ಮೆನ್ ಅಂತ ಹೇಳುವಾಗ, ಟ್ರೇಡ್ಸ್ಮೆನ್ ನಿಮಗೆ ಡೌಟ್ ಇರ್ತದೆ ಯಾವುದು ಟ್ರೇಡ್ಸ್ಮೆನ್ ಅಂದೆ. ಟ್ರೇಡ್ಸ್ಮೆನ್ ಅಂತ ಹೇಳುವಾಗ ಗಾರ್ಡನರ್, ಮೋಶಿ, ಬಾರ್ಬರ್, ಕಾಬ್ಲರ್ ಇದೆಲ್ಲ 8th ಸ್ಟ್ಯಾಂಡರ್ಡ್ ಎಲ್ಲ ಬರ್ತದೆ. ಮತ್ತು ಹೆಲ್ಪರ್ಸ್, ಇಂಜಿನಿಯರಿಂಗ್ ಹೆಲ್ಪರ್, ಎಲೆಕ್ಟ್ರಿಕಲ್ ಹೆಲ್ಪರ್, ಹಾಗೂ ನಮ್ಮ ಶೆಫ್, ಕುಕ್, ಸ್ಪೆಷಲ್ ಕುಕ್ಸ್, ಆ ಥರ ಸಪ್ಲಯರ್, ಈ ಥರ ಎಲ್ಲ ಬರ್ತದೆ 10th ಸ್ಟ್ಯಾಂಡರ್ಡ್ ಕ್ವಾಲಿಫೈಡ್ ಆದವರಿಗೆ. ಜಸ್ಟ್ ಪಾಸ್, ಮಾರ್ಕ್ ಏನು ಪ್ರಾಬ್ಲಮ್ ಇಲ್ಲ.
ಇದು ಅಪ್ಪರ್ ಏಜ್ ಲಿಮಿಟ್ ಹ್ಯಾಸ್ ಬಿನ್ ರಿಲ್ಯಾಕ್ಸ್ಡ್ ಫ್ರಮ್ 23 ಓನ್ಲಿ ಫಾರ್ 1 ಇಯರ್. ನರ್ಸಿಂಗ್ ಅಸಿಸ್ಟೆಂಟ್, ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಅದೇ ಥರ ಉಂಟು, ಅದರಲ್ಲಿ ಅದು ಬೇರೆ ರಿಕ್ರೂಟ್ಮೆಂಟ್ ಬರ್ತಾರೆ. ಓಕೆ, ಅದು ಇದರಲ್ಲಿ ಅಗ್ನಿವೀರಲ್ಲಿ ಇಲ್ಲ. ದೆನ್ ಇಂಡಿಯನ್ ನೇವಿ, ಡೌಟ್ ಲಾಸ್ಟ್ ಕ್ಲಿಯರ್ ಮಾಡು ಆಯಿತಾ. ಈಗ ಇನ್ ಬಿಟ್ವೀನ್ ಮಾಡುವ ಅಂದರೆ ನಿಮಗೆ ಡೌಟ್ ಆಗ್ತದೆ. ಎಲ್ಲ ಡೌಟ್ ನಾವು ಕ್ಲಿಯರ್ ಮಾಡಿ ಹೋಗುವ. ಓಕೆ, ಈಗ ನಮ್ಮ ಆರ್ಮಿ ರಿಕ್ರೂಟ್ಮೆಂಟ್ ರಾಲಿ ನಮ್ಮ 2 ಸೆಪ್ಟೆಂಬರಿಂದ 20 ಸೆಪ್ಟೆಂಬರ್ವರೆಗೆ ಹಾವೇರಿಯಲ್ಲಿ ನಡ್ತಾ ಉಂಟು. ಅದು ನೋಟಿಫಿಕೇಷನ್ ಈಗ ಬರಲಿಲ್ಲ, ನಮ್ಮ ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಆಗಲಿಲ್ಲ. ಸ್ಟಾರ್ಟ್ ಆಗುವಾಗ ನಿಮ್ಮ ಗ್ರೂಪ್ ಆಗ್ತದೆ. ಇಲ್ಲಿ ಇವರು ನಮ್ಮ ಸಾಯಿ ಸೇವಾ ಅವರು, ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತದೆ. ಇನ್ಫಾರ್ಮೇಷನ್ ಆಗುವಾಗ ನಿಮಗೆ ಏನಾದರೂ ಡೌಟ್ ಇರೋದು ನಮ್ಮೆಲ್ಲ ಕ್ಲಿಯರ್ ಮಾಡ್ತಾರೆ. ನಂಬರ್ ಕೂಡ ಅಲ್ಲಿ ಸಿಗ್ತದೆ ನಿಮಗೆ. ಎಲ್ಲ ನಂಬರ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಆದರೆ ನಿಮಗೆ ಏನಾದರೂ ಟ್ರೈನಿಂಗ್ ಬೇಕಾದರೆ ಮತ್ತೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲಿ ಟ್ರೈನಿಂಗ್ ಸಿಗ್ತದೆ, ಎಲ್ಲಿ ಟ್ರೈನಿಂಗ್ ಸಿಕ್ಕುವ ಎಲ್ಲ ಕ್ಲಿಯರ್ ಮಾಡಿ ಕೊಡುವ. ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ಟೆನ್ಷನ್ ಮಾಡಬೇಡ. ನಿಮ್ಮ ನಂಬರ್ ನಮ್ಮ ಕೈಯಲ್ಲಿ ಇರ್ತೀನಿ. ನಾವೆಲ್ಲ ನಿಮಗೆ ಕಾಂಟ್ಯಾಕ್ಟ್ ಕೊಟ್ಟು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ತರ್ತಾರೆ. ಓಕೆ, ಈಗ ಹುಡುಗಿಯರಿಗೆ ಈಗ ಬರಲಿಲ್ಲ, ಅದು ಕೂಡ ಈಗ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್, ಇವತ್ತೊಂದು ನೋಟಿಫಿಕೇಷನ್ ಬಂದಿದ್ದು ಇಂಡಿಯನ್ ನೇವಿದು. ಇಂಡಿಯನ್ ನೇವಿಯಲ್ಲಿ ಗರ್ಲ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಅದು ಕೂಡ ನಿಮಗೆ ನೆಕ್ಸ್ಟ್ ಇವತ್ತು ಸ್ಟಾರ್ಟ್ ಮಾಡಲಿಕ್ಕಿಲ್ಲ. ಅದು ರಿಜಿಸ್ಟ್ರೇಷನ್ ಮಾಡ್ಬೋದು ಈಗ. ಮತ್ತು ಅಪ್ಲಿಕೇಶನ್ ಯಾವ ಡೇಟಿಂದು 15 ಜುಲೈಯಿಂದ ಸ್ಟಾರ್ಟ್ ಆಗ್ತದೆ. ಸೊ 15 ಜುಲೈಯಿಂದ ನೀವು ಅಪ್ಲಿಕೇಶನ್ ಕೊಡ್ತಾ ಇರಿ, ಅದು ಬೇಗ ಫಿನಿಶ್ ಆಗ್ತದೆ. ಓಕೆ, ಗರ್ಲ್ಸ್ಗೆ ಫಸ್ಟ್ ಟೈಮ್ ಒಂದು ಸೋಲ್ಜಿಯರ್ ಲೆವೆಲಲ್ಲಿ ನಿಮಗೆ ಅಪ್ಲಿಕೇಶನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಗ್ನಿವೀರ್ MR ಆ್ಯಂಡ್ SSR ಹೇಳಿ ಬರ್ತದೆ. ಅದರಲ್ಲಿ ಎನ್ರೋಲ್ಮೆಂಟ್ ಪರ್ಮನೆಂಟ್ ಆಗುವಾಗ ಸೀಮೆನ್, ಲೀಡಿಂಗ್ ಸೀಮೆನ್, ಪಿಟ್ ಆಫೀಸರ್, CPO, MCPO ಆ ಥರ ಬರ್ತದೆ. ಇದು ನಾರ್ಮಲ್ UPSC ಎಂಟ್ರಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಾಂಡ್, NDA, NA, CDSE ಕಂಬೈನ್ಡ್ ಡಿಫೆನ್ಸ್ ಸರ್ವೀಸಸ್, NCC ಎಂಟ್ರಿ +2 ಕಳೆದವರಿಗೆಲ್ಲ ಇದರಲ್ಲಿ ಅಪ್ಲೈ ಮಾಡ್ಬೋದು. ದೆನ್ ಯೂನಿವರ್ಸಿಟಿ ಎಂಟ್ರಿ ಸ್ಕೀಮ್, ಪರ್ಮನೆಂಟ್ ಕಮಿಷನ್, +2 SSC ಇದರಲ್ಲಿ ಕೂಡ ಇದ್ದೀನಿ. ಅದು ಕೂಡ ಇದೆ. ಶಾರ್ಟ್ ಸರ್ವಿಸ್ ಕಮಿಷನಲ್ಲಿ ಇದು BCom ಮಾಡಿದವರಿಗೆ, BCom, BA, BCA, BBA ಎಲ್ಲ ಮಾಡಿದವರಿಗೆ ಲಾಜಿಸ್ಟಿಕ್ ಆಫೀಸರಲ್ಲಿ ಒಳ್ಳೆ ಕೆಲಸ. ಅದು ಮ್ಯಾಕ್ಸಿಮಮ್ ಗರ್ಲ್ಸ್ ಪ್ಲೀಸ್ ಅಪಿಯರ್ ಫಾರ್ ದಟ್. ಆ್ಯಂಡ್ SSC ಪೈಲಟ್, ನಿಮ್ಗೆ ಪೈಲಟ್ ಆಗ್ಬೋದು, ಅಬ್ಸರ್ವರ್ ಆಗ್ಬೋದು, ಎಕ್ಸಿಕ್ಯೂಟಿವ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಎಲ್ಲ ಕಡೆ ಗರ್ಲ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇದರಲ್ಲಿ ನೆಕ್ಸ್ಟ್ ಬೇರೆ SSC ಮ್ಯಾಕ್ಸಿಮಮ್ ಗರ್ಲ್ಸ್. ಓಕೆ, ದೆನ್ ಯೂನಿವರ್ಸಿಟಿ ಎಂಟ್ರಿ ಸ್ಕೀಮ್, ಕ್ಯಾಂಪಸ್ ಇಂಟರ್ವ್ಯೂ ವಿಲ್ ಬಿ ಹೆಲ್ಡ್. ನಾರ್ಮಲಿ ಎಲ್ಲ ಕಡೆ ಕಾಲೇಜಲ್ಲಿ ಒಳ್ಳೆ ಕಾಲೇಜಲ್ಲೆಲ್ಲ ನೇವಿ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ತಗೊಂಡು ಕ್ಯಾಂಡಿಡೇಟ್ಸ್ ತಗೊಳ್ತದೆ ನಾರ್ಮಲಿ. ಸೊ ಇದು ನಿಮಗೆ ಇದೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಕನ್ವೆ ಮಾಡಿ, ಇದು ಇನ್ಫಾರ್ಮೇಷನ್ ಕೊಡಿ ಆಯಿತಾ. ಇದು ಸಮ್ಮರೈನ್, ಅಂಡರ್ ವಾಟರ್ ಸಮ್ಮರೈನ್. ಇದರಲ್ಲಿ ಆಫೀಸರ್ಸ್ಗೆ ಎಕ್ಸಿಕ್ಯೂಟಿವ್, ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಎಜುಕೇಷನ್, ಮೆಡಿಕಲ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದೆ. ಇದೆಲ್ಲ ನಿಮ್ಮ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ, ಯಾಕಂದರೆ ಇದೆಲ್ಲ ಕಾಲೇಜ್ ಲೆವೆಲಲ್ಲಿ ಡಿಗ್ರಿ ಕಳೆದವರಿಗೆಲ್ಲ ಇದು ವೇಕೆನ್ಸಿ. ಸೊ ನೀವು ಅಗ್ನಿವೀರರಿಗೆ ಆರ್ಮಿ ಆಯಿತು, ನಮ್ಮ ನೇವಿ ಕೂಡ ವುಮನ್ ಎಂಟ್ರಿ, ATC ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಪೈಲಟ್ ಆಗ್ಬೋದು, ಅಬ್ಸರ್ವರ್ ಆಗ್ಬೋದು, LLB ಕಲಿದವರಿಗೆ ಲಾಜಿಸ್ಟಿಕ್, BA, BBA, BCA, ಎಲ್ಲ ಯಾವುದು ಇದೆ ಲಾಜಿಸ್ಟಿಕಲ್ಲಿ ಹೋಗೋದು ಎಲ್ಲ ಸ್ಟಾರ್ಟಿಂಗ್ ಸ್ಯಾಲರಿ 1.5 lakh ಟು ಸ್ಟಾರ್ಟ್ ಆಗ್ತದೆ. ಅವರ ಸ್ಟಾರ್ಟಿಂಗ್ ಸ್ಯಾಲರಿ 1.50 lakhs ಸ್ಟಾರ್ಟ್ ಆಗ್ತದೆ. ಎಜುಕೇಷನ್, ಯಾವುದು ಎಜುಕೇಷನ್ ಅಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ತಗೊಳ್ತದೆ ಅದೆಲ್ಲ ಅವರಿಗೆಲ್ಲ ಎಜುಕೇಷನ್ ಫೀಲ್ಡಲ್ಲಿ ಸಿಗ್ತದೆ. ಆ ನೇವಲ್ ಆರ್ಕಿಟೆಕ್ಚರ್, ನೇವಲ್ ಆರ್ಮಮೆಂಟ್ ಇನ್ಸ್ಪೆಕ್ಟರೇಟ್ ಇದರೆಲ್ಲ ಸಿಗ್ತದೆ. Agnivir entry, this is very important. This will be starting from
ನಮ್ಮ ಅಪ್ಲಿಕೇಶನ್ 15 ಜುಲೈಯಿಂದ ಸ್ಟಾರ್ಟ್ ಆಗ್ತದೆ. ಪ್ಲೀಸ್ ಲಿಸನ್ ಕೇರ್ಫುಲಿ, ಕೀಪ್ ಇಟ್ ಇನ್ ಮೈಂಡ್. ಎಲ್ಲರೂ ಅಪ್ಲೈ ಮಾಡಿ. ಎಷ್ಟು ಜನ ಏರ್ಫೋರ್ಸಿಗೆ ಎಷ್ಟು ಜನ ಅಪ್ಲೈ ಮಾಡಿದ್ದು ಏರ್ಫೋರ್ಸಲ್ಲಿ? ಯಾಕೆ ಮತ್ತು ಅವರು ಬಾಕಿಯವರು ಮಾಡಲಿಲ್ಲ? ಪ್ಲೀಸ್ ಸೆಂಡ್ ಇಟ್, ಪ್ಲೀಸ್ ಫಾರ್ವರ್ಡ್ ಯುವರ್ ಅಪ್ಲಿಕೇಶನ್. ವೆನ್ ಯು ಗೆಟ್ ಅ ಚಾನ್ಸ್ ಟು ಅಪಿಯರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಅದು ನಿಮಗೊಂದು ಎಕ್ಸ್ಪೀರಿಯನ್ಸ್ ಸೇಮ್, ಎಕ್ಸಾಮ್ ಎಲ್ಲ ಸೇಮ್ ಇರ್ತದೆ. ಆರ್ಮಿ, ನೇವಿ, ಏರ್ಫೋರ್ಸ್ ಎಕ್ಸಾಮ್ ಎಲ್ಲ ಒಂದೇ ಥರ. ಅದಕ್ಕೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಇದು ಕಾಂಪ್ರಮೈಸ್ ಅವರು ಮಾಡೋದಿಲ್ಲ ನಿಮಗೆ ಎಕ್ಸಾಮ್ ಕಡಿಮೆ ಆಗಿ ಹಾಗೆ ಹೀಗೆ ಅಂತ. ಅದಕ್ಕೆ ನೀವು ಎಲ್ಲ ಕಡೆ ಅಪ್ಲೈ ಮಾಡಿ, ನೀವು ಎಕ್ಸಾಮ್ ಅಪಿಯರ್ ಮಾಡಿ. ಅಗ್ನಿವೀರ್ SSR ವೆರಿ 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 ಇಂಪಾರ್ಟೆಂಟ್ ವೇಕೆನ್ಸಿ. 10+2 ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಅಟ್ಲೀಸ್ಟ್ 1 ಸಬ್ಜೆಕ್ಟ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇರುವಾಗ 17-23 ಏಜ್ ಇರುವವರಿಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಹೈಟ್ ಬೇಕು 157 ಸೆಂಟಿಮೀಟರ್, ಗರ್ಲ್ಸ್ಗೆ 152 ಸೆಂಟಿಮೀಟರ್, ಗರ್ಲ್ಸ್ಗೆ 152 ಸೆಂಟಿಮೀಟರ್, ಬಾಯ್ಸ್ಗೆ 157 ಸೆಂಟಿಮೀಟರ್. ರನ್ನಿಂಗ್ ಜಸ್ಟ್ ಒಂದು ರನ್ನಿಂಗ್ ಉಂಟು, ರನ್ನಿಂಗಲ್ಲಿ 6.30 ಮಿನಿಟಲ್ಲಿ ಬರಬೇಕು. ಮತ್ತು ಒಂದು ಸ್ಕ್ವಾಟ್ ಅಪ್, ಸಿಟ್ಟಪ್ ಅದೆಲ್ಲ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ನಿಮಗೆ, ಏನೇನು ಬೇಕಾದರೆ ನಿಮಗೆ ಫೇಲ್ ಆಗೋದಿಲ್ಲ. ಅಷ್ಟು ಸಿಂಪಲ್ ಇದು. ನೇವಿಯಲ್ಲಿ ಜಾಯಿನ್ ಮಾಡುವ ತುಂಬ ಸಿಂಪಲ್. ಅಗ್ನಿವೀರ್ MER ಮೀನ್ಸ್ ಡೊಮೆಸ್ಟಿಕ್ ಬ್ರಾಂಚಸ್. ಅಗ್ನಿವೀರ್ MR ಈಸ್ ಶೆಫ್ ಮೀನ್ಸ್ ಕುಕ್ಸ್ ಅಂದರೆ ನೀವು ಈ ಲೋಕಲ್ ಈ ಥರ ಕುಕ್ ಅಲ್ಲ, ನಾರ್ಮಲಿ ಇದರಲ್ಲಿ ಕಿಚನಲ್ಲಿ ಕ್ಯಾಟ್ರಿಂಗಲ್ಲಿ ಮಿಲ್ತಾ ಆ ಥರ ಕುಕ್ಕಲ್ಲ. ಇದು ಒಳ್ಳೆ MER ಡೊಮೆಸ್ಟಿಕ್ ಬ್ರಾಂಚಸ್, ಅಗ್ನಿವೀರ್ MR. ಶೆಫ್ ಅಂತ ಹೇಳುವಾಗ ಈ ನಾರ್ಮಲ್ ಶೆಫ್ ಅಲ್ಲ, ಇದು ನಾರ್ಮಲಿ ವೆಲ್ ಟ್ರೈನ್ಡ್ ಶೆಫ್. ಅವರು ಎಲ್ಲರಿಗೂ ಕುಕ್ಕಿಂಗ್ ಮಾಡಲಿ ಅವರೆಲ್ಲ, ಓನ್ಲಿ ಆಫೀಸರ್ಸ್ ಆ್ಯಂಡ್ ಸೇಲರ್ಸ್ ಇಂಡಿಯನ್ ನೇವಿ ಅವರಿಗೆ ಮಾತ್ರ. ಅವರ ಟ್ರೈನಿಂಗ್ ಎಲ್ಲ ದೊಡ್ಡ ಒಂದು ಕಾಲೇಜಲ್ಲಿ ಮಾಡ್ತಾರೆ. ಅದರಲ್ಲಿ ಸರ್ಟಿಫಿಕೇಟ್ ಸಿಗುವಾಗ ಅವರು ಸರ್ಟಿಫಿಕೇಟಲ್ಲಿ ಡಿಗ್ರಿ ಸರ್ಟಿಫಿಕೇಟ್, ಹೋಟೆಲ್ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಟ್ ಸಿಗ್ತದೆ. ಅವರ ಮ್ಯಾಕ್ಸಿಮಮ್ ಟ್ರೈನಿಂಗಲ್ಲಿ ಅವರ ಡೆಪ್ಯುಟೇಷನಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಟ್ರೈನಿಂಗ್ ತಗೊಳ್ತದೆ. ಆದರೆ ನೀವು ಅದು ರಿಟೈರ್ ಆದಮೇಲೆ ಅವರೆಲ್ಲರೂ 5 ಸ್ಟಾರ್ ಹೋಟೆಲ್ ಆ್ಯಂಡ್ 7 ಸ್ಟಾರ್ ಹೋಟೆಲ್, ದುಬೈಯಲ್ಲಿ 7 ಸ್ಟಾರ್ ಹೋಟೆಲಲ್ಲಿ ಕೊಂಡೋಗ್ತದೆ. ವೆಲ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಒಂದು ಒಂದು ವೇಕೆನ್ಸಿಯ ಶೆಫ್, ಕುಕ್ಸ್. ಓನ್ಲಿ 10th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕು ಅಷ್ಟೇ, ಬೇರೆ ಏನಿಲ್ಲ. ಅಗ್ನಿವೀರ್ MR ಸ್ಟಿವರ್ಡ್, ಸಪ್ಲೈ ಮಾಡುವರು ಆಫೀಸರ್ಸ್ಗೆ ಅವರ ಊಟ ಎಲ್ಲ ಸ್ವಲ್ಪ ಸಪ್ಲೈ ಮಾಡಲಿಕ್ಕೆ. ದೆನ್ ಅಗ್ನಿವೀರ್ ಹೈಜಿನಿಕ್ಸ್, ಅಗ್ನಿದು ವಾಶ್ರೂಮ್ ಅನ್ನೆಲ್ಲ ಒಂದು ಕ್ಲೀನ್ ಮಾಡಲಿಕ್ಕೆ. ಮೊದಲು ಇದು 6th ಸ್ಟ್ಯಾಂಡರ್ಡ್ ಇದು, ಈಗ ಅದು 10th ಸ್ಟ್ಯಾಂಡರ್ಡ್ ಆಯಿತು. ಅದು ಕೂಡ ಒಳ್ಳೆಯ ಒಂದು ವೇಕೆನ್ಸಿ. ಇಂಡಿಯನ್ ಏರ್ಫೋರ್ಸ್ ಆಲ್ರೆಡಿ ಅಪ್ಲಿಕೇಶನ್ ನಡ್ತಾ ಉಂಟು. 5th is the last date. Day after tomorrow will the last date. Maximum try to apply. After Agniveer, you will become aircraftsman, leading aircraftsman, corporal, surgeon, junior warrant officer, and master warrant officer. Because this I just included that if someone get a chance, they can at least they can contact me. Ground duty, all the degree person can attend. ಅಪಿಯರ್ ಫಾರ್ ಗ್ರೌಂಡ್ ಡ್ಯೂಟಿ ಬ್ರಾಂಚಸ್ ಎಲ್ಲ ಒಳ್ಳೆಯದು. BCom ಎಲ್ಲ ಕಲಿತವರಿಗೆಲ್ಲ ಒಳ್ಳೆ ಬ್ರಾಂಚಸ್ ಇದು. ಎಲ್ಲ ಸ್ಟಾರ್ಟಿಂಗ್ ಸ್ಯಾಲರಿ 1.50 lakhs ಸ್ಟಾರ್ಟ್ ಆಗ್ತದೆ. ಅಗ್ನಿವೀರ್ ವಾಯು, ಸೈನ್ಸ್ ಗ್ರೂಪ್ ಆ್ಯಂಡ್ ನಾನ್ ಸೈನ್ಸ್ ಗ್ರೂಪ್, +2 ಸೈನ್ಸ್ ಏಜು 17-23, +2 17-23 ನಾನ್ ಸೈನ್ಸ್ ಗ್ರೂಪ್ ಸೇಮ್. ಇದು ನೀವು ಹೇಗೆ ಅಪ್ಲೈ ಮಾಡುವಂದರೆ ಡೈರೆಕ್ಟ್ ಗೋ ಟು ಅಗ್ನಿಪಥ್ ವಾಯು .cdac 10th ಸ್ಟ್ಯಾಂಡರ್ಡ್ ಇದೆಲ್ಲ ಅಪ್ಲೋಡ್ ಮಾಡುವ. ಎಷ್ಟೇ ಜಾಸ್ತಿ ಕೆಲಸ ಇಲ್ಲ. ಲಾಸ್ಟ್ ಒಂದು 250 rupees ಒಂದು ಫೀಸ್ ಬರೀಬೇಕು, ಒಂದು ಅದರಲ್ಲಿ ಒಂದು ಎಕ್ಸಾಮ್ ಫೀಸ್. ನೇವಿಯಲ್ಲಿ ಅದು ಕೂಡ ಬೇಡ, ಸ್ಟ್ರೇಟ್ ಅವೇ ಅಪ್ಲೈ ಮಾಡಿ. ನೇವಿ ಆ್ಯಂಡ್ ಏರ್ಫೋರ್ಸಲ್ಲಿ ಅದು ಬೇಡ. हो जाइए अग्निपथ पर चलने के लिए। अग्निपथ बन सकता है आपके लिए अवसर पथ। आप बन सकते हैं अग्निवीर। भारतीय वायु, थल एवं नौसेना में अग्निवीर के रूप में शामिल होने का सुनहरा मौका। 4 साल के लिए सेना में भर्ती, 4 साल बाद सेना में स्थायी भर्ती का मौका। सारे 17 से 21 वर्ष की उम्र सीमा। पूरे देश के युवाओं को अवसर।
अधिक जानकारी के लिए संपर्क करें। ಇದು ಗೊತ್ತಾಯ್ತಲ್ಲ, ಯಾವುದು ನಿಮಗೆ ಅದು ಇದು ಬೇಕಂತೆ, ಹೇಗೆ ನಿಮ್ಮ ವೆಬ್ಸೈಟಲ್ಲಿ ಹೋಗಿ ಜಾಯಿನ್ ಇಂಡಿಯನ್ ಆರ್ಮಿ, ಜಾಯಿನ್ ಇಂಡಿಯನ್ ನೇವಿ ಆ್ಯಂಡ್ ಜಾಯಿನ್ ಇಂಡಿಯನ್ ನೇವಿ ಡ್ಯೂರಿಂಗ್ ದಿ ಸರ್ವೀಸ್ ಯು ವಿಲ್ ಗೆಟ್ ಆಲ್ ದ ಫೆಸಿಲಿಟೀಸ್ ವಾಟ್ ಎವರ್ ನಾರ್ಮಲ್ ಸರ್ವೀಸ್ ಇದ್ದವರಿಗೆ ಅದೇ ಥರ ನಿಮಗೆ ಎಲ್ಲ ಫೆಸಿಲಿಟೀಸ್ ನಿಮಗೆ ಕೂಡ ಸಿಗ್ತದೆ. ರಿಟೈರ್ಮೆಂಟ್ ಬರುವಾಗ ನಿಮಗೆ ಫಸ್ಟ್ ಕ್ಲಾಸ್ ಅರೌಂಡ್ 23 lakhs rupees ನಿಮ್ಮ ಕೈಯಲ್ಲಿ ಆಗ್ತದೆ 4 ವರ್ಷದ ಒಳಗಡೆ. ಅವ್ರ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗ್ತದೆ. ಇಲ್ಲಿ ಒಂದು ವಿಷಯ, ಡ್ಯೂರಿಂಗ್ ವಾರ್, ಇಫ್ ಯು ಲೈಕ್ ಟು ಫೈಟ್ ಎ ವಾರ್, if something happen, your family get a very huge amount. That is actually sufficient for in place of you. But an outside normal death or normal insurance, if something happen outside ನೀವು ಏನಾದರೂ ಡೆತ್ ಆಗಿದೆ ಅಂದರೆ ನಿಮಗೆ ಅಷ್ಟು ಸಿಗ್ಬೋದಾ? ಇಲ್ಲಿ ಅರೌಂಡ್ 1 CR 1 crore 1 ಕೋಟಿ ನಿಮಗೆ ಸಿಗ್ತದೆ. ಇಲ್ಲಿ ನೀವು 10 ಸತಿ ನೀವು ಡೆತ್ ಆಗಬೇಕು, ಇಲ್ಲಾದರೆ ನಿಮಗೆ ಇಷ್ಟು ಸಿಕ್ಕೋದಿಲ್ಲ ಅಲ್ವಾ? 10 ಸತಿ ಡೆತ್ ಆಗುವಾಗ ಕೂಡ ನಿಮಗೆ ಅಷ್ಟು ಸಿಕ್ಕೋದಿಲ್ಲ. ಸೇಮ್ ವೇ 4 ವರ್ಷ ನೀವು ಕೆಲಸ ಮಾಡೋ ಮತ್ತು ನಿಮಗೆ 23 ಲಕ್ಷ ನಿಮಗೆ ಕೈಯಲ್ಲಿ ಸಿಗ್ತದೆ. ಎಲ್ಲಿ ಸಿಗ್ತದೆ? ಇಲ್ಲಿ 4 ವರ್ಷ ಒಳಗಡೆ ನೀವು ಒಳ್ಳೆ ಬಿಸ್ನೆಸ್ಮೆನ್ ಮಾಡ್ಬೋದು, ಅಷ್ಟು ನಿಮಗೆ ಇದಾಗ್ತದೆ. ನಿಮಗೆ ಏನಾದರೂ ಡಿಸಬಿಲಿಟಿ, ನಿಮಗೆ ಏನಾದರೂ ಕಾಲು ಹೋಗಿತ್ತು, ಕೈ ಹೋಗಿತ್ತು, ಡಿಸಬಿಲಿಟಿ ಏನಾದರೂ ಮತ್ತು ಇದು ಈ 1 ಕೋಟಿ ನಿಮಗೆ ಸಿಗಲಿಕ್ಕೆ ನೀವು ಅಲ್ಲಿ ವಾರ್ ಡ್ಯೂರಿಂಗ್ ಸರ್ವೀಸಲ್ಲಿ ಡೆತ್ ಆಗಬೇಕು. ವಾರ್ ಬೇಡ, ಡ್ಯೂರಿಂಗ್ ಸರ್ವೀಸಲ್ಲಿ ನೀವು ಡೆತ್ ಆಗಬೇಕು. ಓನ್ ಲೀವ್ ಬಂದ ಮೇಲೆ ನೀವು ಡೆತ್ ಆಗುವಾಗ ಇಷ್ಟು ಸಿಕ್ಕೋದಿಲ್ಲ. ಎಷ್ಟು ಸಿಗ್ತದೆ? ಓನ್ಲಿ ನಿಮಗೆ 48 lakh ಸಿಗ್ತದೆ. ಇದೆಲ್ಲ ಹೇಳಲಿಕ್ಕಿಲ್ಲ. ಡೆತ್ ಇದೆ ಮರಲಿಕ್ಕೆ ನೀವು ಹೋಗುವ ನಾರ್ಮಲಿ ಯು ವಾಂಟ್ ಟು ಬಿಕಮ್ ಎ ಗುಡ್ ಸಿಟಿಸನ್. ಸೊ ಆ್ಯಕ್ಚುಲಿ ಇದ್ರ ಬಗ್ಗೆ ಒಂದು ಮಾಹಿತಿ ನಾವು ಕೊಡುವ, ಅದು ನಾವು ಕನ್ನಡದಲ್ಲಿ ಹೇಳುವ, ಗೊತ್ತಾ? ಅರ್ಥ ಆಗ್ತದಲ್ಲ? ಒಂದು ಸಣ್ಣ ಓಕೆ. ಎಲ್ಲರಿಗೂ ನಮಸ್ಕಾರ. ಸಶಸ್ತ್ರ ಸೇನಾ ಪಡೆಗಳಲ್ಲಿ ಹೊಸ ಮಾನವ ಸಂಪನ್ಮೂಲ ವಿಧಾನವನ್ನು ಪರಿಚಯಿಸಲಾಗಿದೆ, ಅಂದರೆ ಅಗ್ನಿಪಥ ಯೋಜನೆ. ಈ ಯೋಜನೆಯಲ್ಲಿ ಅಗ್ನಿವೀರ್ಗಳನ್ನು ಸೇವೆ ಮಾಡಲು ಆಯ್ಕೆ ಮಾಡಲಾಗುತ್ತದೆ. 4 ವರ್ಷಗಳ ಅವಧಿಗೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಹೊಸ ಯೋಜನೆಯ ಸುವರ್ಣಾವಕಾಶವನ್ನು ಒದಗಿಸುತ್ತದೆ. ಭಾರತದ ಯುವಕರಿಗೆ ದೀರ್ಘಕಾಲ ಸೇವೆ ಮಾಡದೆ ಮಿಲಿಟ್ರಿ ಜೀವನದ ಅನುಭವವನ್ನು ಪಡೆಯಲು ಅವಕಾಶ ಸಿಗುತ್ತದೆ. ಈ 4 ವರ್ಷಗಳ ಸಕ್ರಿಯ ಸೇವೆಯಲ್ಲಿ ಅಗ್ನಿವೀರರುಗಳು ಅವರ ಮುಂದಿನ ಸೇವೆಗೆ ಬೇಕಾಗುವ ಪ್ರಬಿದ್ಧಗಳನ್ನು ನಿವಾರಿಸಿ ಒಳ್ಳೆಯ ಒಂದು ಸೈನಿಕನಾಗಲು ಅವಕಾಶವನ್ನು ನೀಡುತ್ತದೆ. ಈ ಹೊಸ ಯೋಜನೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಗೆ ಒಳ್ಳೆಯ ಸೈನಿಕರ ಸೇವೆ ಮಾತ್ರ ಮುಂದುವರಿಸುವ ಒಂದು ಅವಕಾಶ ಕೂಡ ದೊರೆಯುತ್ತದೆ. ಅದಲ್ಲದೆ ಸೈನಿಕರಲ್ಲಿ ಒಳ್ಳೆ ದೇಶ ಸ್ನೇಹ, ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಧೈರ್ಯ, ಪ್ರಬುದ್ಧದ ಸಮಯ ನಿರ್ವಹಣಾ, ದಟ್ ಮೀನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಹಾಗೂ ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ತಿಳಿಯಲು ಅವಕಾಶ ನೀಡುತ್ತದೆ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಉದ್ದೇಶ ಏನಂದರೆ, ನಮ್ಮ ರಾಷ್ಟ್ರದ ಎಲ್ಲ ಭಾಗಗಳಿಂದ ಅಗ್ನಿವೀರರನ್ನು ದಾಖಲಿಸುವುದು. ಹೇಗೆಂದರೆ, ಒಂದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ಈಗಾಗಲೇ ಇರುವಂತಹ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹಾಗೇ ಇರುತ್ತದೆ. ಆದರೆ ಆಲ್ ಇಂಡಿಯಾ ಲೆವೆಲ್ ರಿಕ್ರೂಟ್ಮೆಂಟ್ ರ್ಯಾಲಿ ಹೊಸ ಅಗ್ನಿವೀರರನ್ನು ದಾಖಲಿಸಲು ಹೊಸ ಟೆಕ್ನಾಲಜಿ ಹಾಗೂ ಸ್ಪೆಷಲೈಸ್ಡ್ ರ್ಯಾಲೀಸ್, ಕ್ಯಾಂಪಸ್ ಇಂಟರ್ವ್ಯೂಸ್ ಎಲ್ಲ ಕಂಡಕ್ಟ್ ಮಾಡಿ ಆಲ್ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ರಾಷ್ಟ್ರದ ಎಲ್ಲ ಭಾಗಗಳಿಂದ ಕೂಡ ಯುವಕರನ್ನು ಆಯ್ಕೆ ಮಾಡುತ್ತದೆ. ಈಗ ನಮ್ಮ ದೇಶ ಯುವಕರೆಲ್ಲ ಒಳ್ಳೆಯ ಎಜುಕೇಷನ್ ಪಡೆದಿದ್ದಾರೆ. ಅದಲ್ಲದೆ ನಮ್ಮ ಯುವಕರಿಗೆ ಟೆಕ್ನಾಲಜಿ ರಿಲೇಟೆಡ್ ಎಕ್ಸ್ಪೋಸರ್ ಹೆಚ್ಚಾಗಿದ್ದು,
ಅಂದರೆ ಮೊದಲಿಗಿಂದ ITI ಕ್ವಾಲಿಫೈಡ್ ಆಗಿರುವವರಿಗೆ ನ್ಯಾಷನಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಇದ್ದ ಕ್ಯಾಂಡಿಡೇಟ್ಸ್ಗೆ ಹಾಗೂ NCC ಕ್ಯಾಡರ್ಸ್ಗೆ ಅಗ್ನಿವೀರರಾಗಿ ಬೆಟರ್ ಸ್ಟಾರ್ಟಪ್ ಸಿಗುತ್ತದೆ. ಇದರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈ 4 ವರ್ಷಗಳಲ್ಲಿ ನಿಮ್ಮನ್ನು ಬೆಸ್ಟ್ ಸಿಟಿಸನ್ ಮಾಡುವ ಜೊತೆ ನಮ್ಮ ರಾಷ್ಟ್ರದ ಧ್ವಜಾರೋಹಕರಾಗಿ ನೋಡುವುದೇ ನಮ್ಮ ಹೆಮ್ಮೆ. ಯುವಕರನ್ನು ಪ್ರೇರೇಪಿಸಿ ರಾಷ್ಟ್ರದ ಪುರೋಗಮನಕ್ಕೆ ಕೊಡುಗೆ ನೀಡುವ ನಮ್ಮ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ತೊಕ್ಕೋಟು ರಿಜಿಸ್ಟರ್ಡ್ ಮ್ಯಾಂಗ್ಳೂರ್ ಅಂದ NGOಗೆ ನನ್ನ ಹೃದಯಪೂರ್ವ ಅಭಿನಂದನೆಗಳು. ಈ ಥರ ಮುಂದೆ ಒಂದು ಲಾಸ್ಟ್ ಇಯರ್ ನಮ್ಮ ಕೌಶಲ್ಯ ಒಂದು NGO ಅವರು ಕೂಡ ಇದೇ ಥರ ಒಂದು ಮಾಹಿತಿ ಕೊಟ್ಟು ಮತ್ತು ಅವರು ಒಂದು 56 ಜನರಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟಿದ್ದು, ಫ್ರೀಯಾಗಿ ಊಟ ವಸತಿ ಎಲ್ಲ ಕೊಟ್ಟು ಒಳ್ಳೆ. ಅದರಲ್ಲಿ 23 ಜನ ಅಪ್ಲಿಕೇಶನ್ ಕೊಟ್ಟಿದ್ದು, ಅದರಲ್ಲಿ 1-2 ಜನ ಹೈಟ್ ಇಲ್ಲದೆ ರಿಜೆಕ್ಟ್ ಆಗಿದೆ. ಮತ್ತು 22 ಜನ ಗ್ರೌಂಡಲ್ಲಿ ಹೋಗಿ ರನ್ನಿಂಗ್ ಮಾಡುವ, ಅಲ್ಲಿಂದ 18 ಔಟ್ ಆಫ್ 22 18 ವೇರ್ ಸೆಲೆಕ್ಟೆಡ್. ಹಾಗಾದರೆ ಅವರಿಗೆ ನಿಮಗೆ ಸ್ವಲ್ಪ ಒಂದು ಟ್ರೈನಿಂಗ್ ಸಿಗುವಾಗ ನೀವೆಲ್ಲ ಹೋಗ್ತದೆ. ನಿಮಗೆ ಗೊತ್ತುಂಟು, ಅಲ್ಲಿ ಉಡುಪಿಯಲ್ಲಿ ಹೋದವರಿಗೆ ಗೊತ್ತು, ಅಲ್ಲಿ ಹೋದ ಮೇಲೆ 300 ಜನರಿಗೆ ಒಟ್ಟಿಗೆ ಓಡಲಿಕ್ಕೆ ಹೇಳ್ತದೆ, ಅದರಿಂದ 10-12 ಜನ ತಗೊಳ್ತದೆ. ಆದರೆ ಇಲ್ಲಿಂದ ನಾವು 22 ಹೋಗಿ 18 ಸೆಲೆಕ್ಟ್ ಆಯಿತು ಬಿಕಾಸ್ ಆಫ್ ದಟ್ ಟ್ರೈನಿಂಗ್. 21 ದಿನ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದು. ಅದರಲ್ಲಿ ಅರೌಂಡ್ 11% ಎವ್ರಿಥಿಂಗ್ ಈಸ್ ಕಂಪ್ಲೀಟೆಡ್. ಮಿಗತಾ ಅವರ ಮೆಡಿಕಲ್ ಎಲ್ಲ ಇದಾಗಿದೆ. ಮತ್ತು ಅಲ್ಲಿಂದ ಎಕ್ಸಾಮ್ ಒಂದು ಬಾಕಿ ಇದ್ದು, ಅದೀಗ ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಯಿತು. ಗೊತ್ತುಂಟಲ್ಲ, ಲಾಸ್ಟು ಎಕ್ಸಾಮ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಇಲ್ಲಾಂದರೆ ಅವರು ಕೂಡ 100% ಸಿಗ್ಬೋದಿತ್ತು. ಎಕ್ಸಾಮ್ ಕೋಚಿಂಗ್ ಕೂಡ ಮುಗೀತಾಗಿ ಇದ್ದು. ಅದು ಅದೇ ಥರ ಈ ವರ್ಷ ಕೂಡ ನಡಲಿಕ್ಕೆ ಚಾನ್ಸ್ ಉಂಟು. ಫ್ರೀಯಾಗಿ ನಿಮ್ಮ ನಂಬರೆಲ್ಲ ನಮ್ಮ ಕೈಯಲ್ಲಿ ಬರ್ತದೆ. ನಾವು ಇರುವಾಗ ನಿಮಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಆಯಿತಾ? ಈಗ ನಿಮ್ಮ ಇಲ್ಲಿ ಒಂದು ಮಾಹಿತಿ ಆಯಿತು. ಇನ್ನೂ ಕೂಡ ಜನ ಮಾಹಿತಿ ಬೇಕಂದರೆ 10ನೇ ತಾರೀಕು ನಮ್ಮ ಕೇಸರಿ ಮಿತ್ರ ಕುಂಪಳವಲ್ಲಿ ಅಲ್ಲಿ ಕೂಡ ಒಂದು ಇದೇ ಥರ ಒಂದು ಮಾಹಿತಿ ಅವರು ಕೂಡ ನಮ್ಮ ಎಕ್ಸ್ ಸರ್ವಿಸ್ ಅಸೋಸಿಯೇಷನ್ ಅವರು ಕೂಡ ಜೊತೆಗೆ ಸೇರಿ ಒಂದು ಕೊಡ್ತಾರೆ. ಯಾರು ಜನ ಬಾಕಿದಾರ ಎಲ್ಲರೂ ಅಲ್ಲಿ ಕಲಿಸಿ, ಆಯಿತಾ? 10th ಆಫ್ ಜುಲೈ. ಓಕೆ, ಇನ್ನು ಯಾವಾದರೆ ನಿಮಗೆ ಡೌಟ್ ಇದ್ದರೆ ಜಸ್ಟ್ ಆಸ್ಕ್. ಈಗ ಎಲ್ಲ ಕಂಪ್ಲೀಟ್ ಆಯಿತು ನಿಮಗೆ ಹೇಳುವ. ಎನಿ ಡೌಟ್ ರಿಗಾರ್ಡಿಂಗ್ 1 ನವಂಬರ್ 1999 ಇಂದು 2005 ಅವರಿಗೆ ನೇವಿಯಲ್ಲಿ ಅಪ್ಲೈ ಮಾಡ್ಬೋದು. 1 ನವಂಬರ್ 2099 ಎಲ್ಲರಿಗೂ ಅಪ್ಲೈ ಮಾಡ್ಬೋದು. ಓಕೆ. ಆ್ಯಂಡ್ ಇದು ಬೇರೆ ನಿಮ್ಮ ಕೈಯಲ್ಲಿ ಯಾವುದೋ ಕೂಡ ಟ್ಯಾಟೂ ಉಂಟಲ್ಲ, ಟ್ಯಾಟೂ ಇರಬಾರ್ದು. ಅದು ಇದೆ ಅಂದರೆ ತಗೊಳ್ಳಿ, ಇಡ್ಬೋದು. ಇಲ್ಲಿ ಆಗ್ಬೋದು, ಇಲ್ಲಿ ಈಗ ಇನ್ನರ್ ಆರ್ಮ್ಸಲ್ಲಿ ಆಗ್ಬೋದು, ಬೇರೆ ಕಡೆ ಆಗಲಿಕ್ಕೆ ಅದೆಲ್ಲ ರಿಜೆಕ್ಟ್ ಆಗ್ತದೆ. ನಿಮ್ಮ ಹೈಟ್ ಆರ್ಮಿಯಲ್ಲಿ ಮಿನಿಮಮ್ 166 ಸೆಂಟಿಮೀಟ್ರ್ ಬೇಕು. 66 ಸೆಂಟಿಮೀಟ್ರ್ ಇರುವಾಗ ನಿಮಗೆ ಸಿಕ್ಕಲಿಕ್ಕೆ ಚಾನ್ಸು ಸ್ವಲ್ಪ ಕಡಿಮೆ. ನಾರ್ಮಲಿ 68-70 ಇರಬೇಕು. ಅದರಲ್ಲಿ 60 ಇರೋದು ಸೆಲೆಕ್ಟ್ ಮತ್ತು ಅಲ್ಲಿ ಗ್ರೌಂಡಲ್ಲಿ ಹೋಗುವಾಗ ನೀವು ರಿಜೆಕ್ಟ್ ಆಗ್ತದೆ. ಆ್ಯಂಡ್ ನಮ್ಮ ಚೆಸ್ಟ್ 77-82. ಹುಡುಗಿಯರಿಗೆ ಅಷ್ಟು ಬೇಡ. ಈಗ ಅದು ಇನ್ಫಾರ್ಮೇಷನ್ ಸಿಕ್ಕುವಾಗ ಹುಡುಗಿಯರಿಗೆ ಅದು ಇನ್ಫಾರ್ಮೇಷನ್ ನಾವು ಕಲಿಸುವ, ಆಯಿತಾ? ಮತ್ತು 76-82. ಹೇಗೆ ಬೇರೆ ನಿಮ್ಮ ಮೆಡಿಕಲಲ್ಲಿ ಫಿಟ್ ಆಗಬೇಕು. ಹಲ್ಲೆಷ್ಟು ಬೇಕು ನಾರ್ಮಲಿ ಒಂದು ಜನರಿಗೆ ಎಷ್ಟು ಬೇಕು? 32 ಬೇಕಂದೆ. ಅಲ್ಲಿ ಯಾರು 64 ಬೇಕಂದೆ. ಎಷ್ಟು 64 ಎಲ್ಲಿ ಇರ್ತದೆ ನಿಮ್ಮ ಮೂವಲ್ಲಿ? 32 ಇಲ್ಲ, ಯಾರ ಹತ್ರ ಕೂಡ 30 ಕೂಡ ಸಿಕ್ಕೋದಿಲ್ಲ. ಓನ್ಲಿ 14 ಪಾಯಿಂಟ್ಸ್. ಇಟ್ ಇಸ್ ಕಾಲ್ಡ್ 14 ಪಾಯಿಂಟ್ಸ್. ಕೆಳಗೆ 14, ಮೇಲೆ ಕಡೆ 40. ಹಲ್ಲು ತೆಗೊಳ್ಬೇಡ. ಯಾವುದನ್ನದು ಪ್ರಾಬ್ಲಮ್ ಆಯ್ತು ಅದೆಲ್ಲ ರೂಟ್ ಕನಾಲ್ ಆಗಿ ಸೆಟಪ್ ಹಾಕಿ ಇಡ್ತಾರೆ. ಯಾರಾದರೂ ತಗೊಳ್ಳುವಂಥದ್ದು ಅಲ್ಲಿ ಒಂದು ಟೆಂಪರರಿ ಒಂದು ಫಿಟ್ ಮಾಡಿ ಇಡಿ, ಖಾಲಿ ಬಿಡಬೇಡ. ಓಕೆ, ಮೆಡಿಕಲ್ ಟೆಸ್ಟಲ್ಲಿ ಅಲ್ಲಿ ನೋಡ್ತಾರೆ.
ನಾ ಇದು ಟಂಗ್ ಮೇಲಕ್ಕೆ ಮಾಡಲಿಕ್ಕೆ ಆಗಬೇಕು. ಇದೆಲ್ಲ ಕರೆಕ್ಟಾಗಿ ಇರಬೇಕು. ನೋಕ್ನಿ ಮಾಡಬಾರ್ದು. ನೋಕ್ನಿ ಈಗ ಬೇಕು. ಇದು ಟಚ್ ಮಾಡಬೇಡ. ಫ್ಲ್ಯಾಟ್ ಫುಟ್ ನಾಟ್ ಅಲೌಡ್. ನಿಮ್ಮೆಲ್ಲ ರಿಕ್ರೂಟ್ಮೆಂಟ್ ಹೋಗುವಾಗ ಪ್ರಾಪರ್ ಹೇರ್ ಕಟ್, ಕ್ಲೀನ್, ನೋ ದಾಡಿ ಎಲ್ಲ ರಿಜೆಕ್ಟ್ ಆಗ್ತದೆ ಈ ವರ್ಷ. ಅಗ್ನಿವೀರರು ದಾಡಿ ಆಗಿ ಹೋಗುವಾಗ ರಿಜೆಕ್ಟ್. ಸೊ ದಾಡಿ ಟೇಕ್ಔಟ್ ಯುವರ್ ಥಿಂಗ್, ಕ್ಲೀನ್ ಆಗಿ ಹೋಗಬೇಕು. ಎಲ್ಲ ಕೂಡ ನಿಮಗೆ ಇದೆಲ್ಲ ಕ್ಲೀನ್ ಆಗಿ ಹೋಗಬೇಕು. ನೇಲ್ ಎಲ್ಲ ಕಟ್ ಮಾಡಿ ಹೋಗಬೇಕು. ಓಕೆ. ಮತ್ತು ನೀವೆಲ್ಲ ತುಂಬ ಬೇರೆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್, ವೆನ್ ಎವರ್ ಯು ಅಪ್ಲೈ, ನೀವು ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡ್ತಾರಲ್ಲ, ಸುವಿಧಾ ಕೇಂದ್ರ ಹಾಗೆ ಹೀಗೆಲ್ಲ ಹೋಗಿ ಅಲ್ಲಿ ಕೊಡಬಾರ್ದು. ನೀವು ಡೈರೆಕ್ಟ್ ಅಪ್ಲೈ ಮಾಡಿ. ಯಾಕಂದರೆ ಅಪ್ಲೈ ಮಾಡೋ ಮೊದಲು ನಿಮ್ಮ SSLC ಮಾರ್ಕ್ ಲಿಸ್ಟ್ ಸೈಡಲ್ಲಿ ಇರಬೇಕು. ಯಾಕಂದರೆ ನಿಮ್ಮ ಹೆಸರು ಹೇಗೆ SSLC ಸರ್ಟಿಫಿಕೇಟ್ ಇಲ್ಲದೆ ಅದೇ ಇದರಲ್ಲಿ ನೀವು ಫಿಲಪ್ ಮಾಡಬೇಕು. ಆಧಾರ್ ಕಾರ್ಡಲ್ಲಿ ಹೇಗೆ ಅದು ಫಿಲಪ್ ಮಾಡಬೇಡ. ಈಗ ದುರ್ಗಾ ಪ್ರಸಾದ್, ಇಲ್ಲಿ ಎಲ್ಲರೂ ಕೆಲಸ ಹೇಗೆ ಹೇಳಿದೆ, ದುರ್ಗಾ ಕುಂಬಳ ಟೈಪ್ ಮಾಡಬಾರ್ದು. ನಿಮ್ಮ SSLCಯಲ್ಲಿ ಏದು ಹೌದು. ಯಾಕೆಂದರೆ ಸುವಿಧಾ ಕೇಂದ್ರವರೆಗೂ ಗೊತ್ತು ಇದು ದುರ್ಗಾ ಪ್ರಸಾದ್ ಕುಂಬಳ. ಅವರು ಕುಂಬಳ ಕೂಡ ಟೈಪ್ ಮಾಡಿತು. ಮತ್ತು ಅಲ್ಲಿ ನೋಡುವಾಗ ಚೆಕ್ ಮಾಡುವಾಗ ಈ ಕುಂಬಳ ಇಲ್ಲ, ರಿಜೆಕ್ಟ್. ಹಾಗೆ ಅಲ್ಲಿ ಬಿಟ್ಟು ಹೋಗಬೇಡ. ಕರೆಕ್ಟಾಗಿ ಅದೇ ಬೇಕು. ಡೇಟ್ ಆಫ್ ಬರ್ತ್ ಕರೆಕ್ಟ್ ಬೇಕು. ತಂದೆ ತಾಯಿದು ಹೆಸರು ಕರೆಕ್ಟ್, ಇನಿಷಿಯಲ್ ಕರೆಕ್ಟ್. ಹೇಗೆ ಇನಿಷಿಯಲ್ ವಿ ಸುಬ್ರಮಣಿ ಹೀಗೆ ಸುಬ್ರಮಣಿ ಮಾಡಬೇಕು. ಸುಬ್ರಮಣಿ ವಿ ಮಾಡಿ ಇದು ಫಿಲ್ಲಪ್ ಮಾಡಬಾರ್ದು. ಗೊತ್ತಾಯ್ತಾ? ಅದು 100% ಬೇಕು. ಇಲ್ಲಾಂದರೆ ನಿಮ್ಮ ಅಲ್ಲಿ ಹೋಗುವಾಗ ನಿಮ್ಮ ರಿಜೆಕ್ಟ್ ಆಗ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಯು ಆರ್ ಫಿಲ್ಲಿಂಗ್ ದ ಫಾರ್ಮ್. ಆ್ಯಂಡ್ ಅಲ್ಲಿ ಹೋಗುವಾಗ ನಿಮ್ಮ ನೇಟಿವ್ ಸರ್ಟಿಫಿಕೇಟ್, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅದೆಲ್ಲ ತಿಕ್ತದೆ ನಿಮಗೆ. ತಾಲೂಕಲ್ಲಿ ನಿಮ್ಗೆ ಏನಾದರೂ ಡೌಟ್ ಇರುತ್ತೆ ಅದೆಲ್ಲ ನಾವು ಆವಾಗ ಕ್ಲಿಯರ್ ಮಾಡಿ ಕೊಡುವ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ನಮ್ಮ ನಂಬರ್ ನಿಮಗೆ ಗೊತ್ತುಂಟಲ್ಲ? ಗೊತ್ತಾ ನಿಮ್ಮ ನಂಬರ್? ಎನಿಬಡಿ ವಾಂಟ್ ಮೈ ನಂಬರ್? ಮೈ ನಂಬರ್ ಈಸ್ 9847 820 816 9847 820 816. You can call me anytime, but only single call. No ಬಾರ್ ಒನ್ ಕಾಲ್, ಸೆಕೆಂಡ್ ಕಾಲ್, ಎಲ್ಲಿ ಹೋಗಿದ್ದಾರೆ ನಮ್ಮ ಡಿಸ್ಟರ್ಬ್ ಮಾಡಬೇಡ. ರಿಟರ್ನ್ 100% ನಾವು ರಿಟರ್ನ್ ಕಾಲ್ ಕೊಡುವ ನಿಮಗೆ. ಯಾರು ನಾವು ಬಿಡೋದಿಲ್ಲ, ಯಾರಂದರೆ ನಾವು ನೋಡೋದಿಲ್ಲ. ಬಟ್ ಡೋಂಟ್ ರಿಪೀಟ್ ಯುವರ್ ರಿಂಗಿಂಗ್ ಮಾಡುವ ಆಫ್ಟರ್ 10 ಡೋಂಟ್ ಕಾಲ್ ಮೀ ಆಫ್ಟರ್ 10. ನೈಟ್ 10 o'clock ಬಿಟ್ಟು ನೀವು ಕಾಲ್ ಮಾಡಬೇಡ. ತುಂಬ ಮಕ್ಕಳು ಕಾಲ್ ಮಾಡ್ತಾ ಇರ್ತಾರೆ 10 o'clock. ಅದು ನಮ್ಮ ಇದು ಸ್ಲೀಪಿಂಗ್ ಡಿಸ್ಟರ್ಬ್ ಆಗ್ತದೆ, ಅದು ಬೇಡ. ಅದು ಸೈಲೆಂಟ್ ಹಾಕಿರ್ತದೆ ಈಗ. ಓಕೆ. ಇನ್ನೊಂದು ಡೌಟ್? ಮೈ ನೇಮ್ ಈಸ್ ವಿಜಯನ್. ಐ ವಾಸ್ ಇನ್ ಇಂಡಿಯನ್ ನೇವಿ. ಅಟ್ ದ ಏಜ್ ಆಫ್ 18 ಐ ಪಾರ್ಟಿಸಿಪೇಟೆಡ್, ಐ ಅಟೆಂಡೆಡ್. ಮೊದಲಿವರೆಗೂ ಗೊತ್ತು ನಮ್ಮ ಒಂದು ಶ್ರೀಲಂಕಾ ವಾರ್ ಇದ್ದು, ಶ್ರೀಲಂಕಾದಲ್ಲಿ ಹೋಗಿ ವಾರ್, ನಿಮ್ಮ ತಂದೆ ತಾಯಿಗೂ ಇರ್ಬೋದು. ಶ್ರೀಲಂಕಾ ವಾರ್ ಡ್ಯೂರಿಂಗ್ ನಮ್ಮ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರುವಾಗ, ಅದರಲ್ಲಿ ಅಟ್ ದ ಏಜ್ ಆಫ್ 18 ಐ ಅಟೆಂಡೆಡ್ ವಾರ್ ಅಟ್ ಶ್ರೀಲಂಕಾ. Then I got a certificate, I got a medal on that. And second, I participated in many operations, and finally I participated ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಪಾರ್ಟಿಸಿಪೇಟ್ ಆಗಿದೆ. ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಆಗಿ ಅದರಲ್ಲಿ ವಿಜಯ್ ಮೆಡಲ್ ಕೂಡ ನಮಗೆ ಸಿಕ್ಕಿತು ಪ್ರೆಸಿಡೆಂಟಿದು. ಮತ್ತು 2 ಬುಕ್ ನೀವು ನಮ್ಮ ಹಿಸ್ಟ್ರಿ, ನೇವಲ್ ಹಿಸ್ಟ್ರಿಯಲ್ಲಿ ನೋಡುವಾಗ 2 ಬುಕ್ ಸಿಗ್ತದೆ ಅಲ್ಲಿ. ಟ್ರಾನ್ಸಿಷನ್ ಟು ಎಮಿನೆನ್ಸ್ ಆ್ಯಂಡ್ ಟ್ರಾನ್ಸಿಷನ್ ಟು ಗಾರ್ಡಿಯನ್. Indian Naval History of 76-90 and 90-2000, written by Hiranandani, assisted by Vijayan. It was released by then President Dr. APJ Abdul Kalam. Okay, that was, you can see, ದೊಡ್ಡ ಎಕ್ಸಾಮ್ಗೆಲ್ಲ IPS ಅದೆಲ್ಲ ಕ್ಲಾಸಲ್ಲಿ ಇದೆ, ಈ ಬುಕ್ಕಲ್ಲಿ ಕ್ಲಾಸ್ ತಗೊಳ್ತದೆ. ಇದೆಲ್ಲ ಚಾನ್ಸ್. ಆ್ಯಂಡ್ ಅರೌಂಡ್ 14 countries I was visited, and all states completely visited. ಬಿಕಾಸ್ ಮೈ ಫ್ರೆಂಡ್ಸ್ ಆರ್, ನಮ್ಮ ಫ್ರೆಂಡ್ಸ್ ಎಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರ ಇದುವರೆಗೆ. ನೀವು ಇಲ್ಲಿಯವರ ಫ್ರೆಂಡ್ಸ್ ಹೇಗೆ ಫ್ರೆಂಡ್ಸ್ ಗ್ರೂಪ್
ಪಕ್ಕದವರೆಲ್ಲ ಫ್ರೆಂಡ್ಸ್ ಗ್ರೂಪ್ ಆಗಿ ಫ್ರೆಂಡ್ಸ್ ಆಗ್ತದೆ. ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡ್ತಾರೆ, ಸ್ಟ್ರೇಟ್ ವೈ ಫೇಸ್ ಟು ಫೇಸ್ ಯಾರು ಮಾತಾಡೋದಿಲ್ಲ ಅಲ್ವಾ. ನಮ್ಮ ಫ್ರೆಂಡ್ಶಿಪ್ ಅಲ್ಲ, ನಮ್ಮ ಫ್ರೆಂಡ್ಶಿಪ್ ಎಲ್ಲ ಆಂಧ್ರವರು ಮೊದಲವರು ನಮ್ಮ ಊರು ಗನ್ನಡಿಗರು, ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಯಿತು. ಈಗ ನೆಕ್ಸ್ಟ್ ಇಯರ್ ಐ ಥಿಂಕ್ ಐ ವಿಲ್ ಗೋ ಟು ಶಿವಮೊಗ್ಗ, ಅಲ್ಲಿ ಸೆಟ್ಲ್ ಆಗುವ. ನಮಗೆ ಏನಿಲ್ಲ, ನಮ್ಮ ಹೊರಟ ಜನತಾ ಹೊರಟ ಇಂಡಿಯಾ, ಒಂದೇ ಜನತಾ ಒಂದು ಇಂಡಿಯಾ. ನಮಗೆ ಹಾಗೆ ಕಾಸ್ಟ್ ರಿಲಿಜಿಯನ್ ಇವರು ಯಾರು, ಇವರು ಕನ್ನಡವರು, ಇವ್ರಿಗೆ ತಮಿಳವರು ಅವರು ಇಲ್ಲ. ಆರ್ಮಿ ಜಾಯಿನ್ ಆಗಿ ನೀವು ಅಗ್ನಿವೀರರಾಗಿ ಬರುವಾಗ ನೀವೆಲ್ಲ ನಿಮ್ಗೆ ಫೀಲಿಂಗ್ ಎಲ್ಲ ಚೇಂಜ್ ಆಗ್ತದೆ. ನಮ್ಮ ಒಂದೇ ದೇರ್ ಇಸ್ ನೋ ಕಾಸ್ಟ್, ದೇರ್ ಇಸ್ ನೋ ಕ್ರಿಯೇಷನ್, ದೇರ್ ಇಸ್ ನೋ ಪೊಲಿಟಿಕ್ಸ್, ನಥಿಂಗ್, ಎಲ್ಲ ಒಂದೇ ಇರ್ತದೆ. ಇದೇ ಥರ ನೀವು ಕೂಡಿ ನಿಮ್ಮ ಎನರ್ಜಿ ಕೂಡ ಸ್ವಲ್ಪ ಇದಾಗ್ತದೆ. ಆ್ಯಂಡ್ ಎಜುಕೇಷನ್, ಯು ವಿಲ್ ಗೆಟ್ ಅ ಗುಡ್ ಎಜುಕೇಷನ್ ಫ್ರಮ್ ದೇರ್. ಒಳ್ಳೆ ಎಜುಕೇಷನ್ ಸಿಗ್ತದೆ ನಿಮಗೆ ಅಲ್ಲಿ. ಎನಿ ರಿಗಾರ್ಡಿಂಗ್ ದಿಸ್ ಎನಿ ಡೌಟ್ ಪ್ಲೀಸ್, ಎನಿ ಡೌಟ್, ಡೋಂಟ್ ವರಿ. ವೈ ದೇರ್ ಈಸ್ ನೋ ಡೌಟ್, ಎಯ್ದರ್ ತೆಗಿತ ಆಗ್ತದೆ, ಬಟ್ ಅದರ ಇದಾಗಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ ಅಲ್ಲಿ, ಆ ಕಲರ್ ಚೇಂಜ್ ಆಗ್ತದೆ. ಇದರಲ್ಲಿ ಒಂದು ನಮ್ಮ ಮ್ಯಾಂಗ್ಳೂರಲ್ಲಿ ಒಂದು ಸ್ಕಿನ್ ಸ್ಪೆಷಲಿಸ್ಟ್ ಇದ್ದಂತೆ, ಸಂಬಡಿ ಟೋಲ್ಡ್ ದಟ್. ನಮಗೆ ಬೇಕಾದರೆ ನಾನು ನಂಬರ್ ಕೊಡುವ, ಅದು ಅವರದ್ದು ತೆಗೊಳ್ಳುವ ಅಂದೆ. ಯಾಕಂದರೆ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಸ್ ಅಲೌಡ್ ಯಾರಿಗೆ, ಟ್ರೈಬಲ್ ಕ್ಯಾಂಡಿಡೇಟ್ಸ್ ಉಂಟಲ್ಲ, ಅವರ ರಿಲಿಜಿಯಸ್ಲಿ ಅವರು ಏನಾದರೂ ಟ್ಯಾಟ್ಯೂ ಆಗೋದು ಅದು ಪರ್ಮಿಟೆಡ್ ಉಂಟು, ಬೇರೆ ಯಾರಿಗೆ ಪರ್ಮಿಷನ್ ಇಲ್ಲ. ಟ್ರೈಬಲ್ಸ್ಗೆ ಪರ್ಮಿಷನ್ ಉಂಟು. ಬಾಕಿ ನೀವು ತೆಗೊಳ್ಳುವಾಗ ಒಳ್ಳೆಯದು, ಮತ್ತು ಕಲರ್ ಚೇಂಜ್ ಕಾಡುವಾಗ ಅವರು ನೋಡ್ತಾರೆ, ಓಕೆ ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ಅಲರ್ಜಿ ಅಂತ ಹೇಳಿ ರಿಜೆಕ್ಟ್ ಆಗ್ತದೆ. ಸ್ಕಿನ್ ಪ್ರಾಬ್ಲಮ್ ಇರಬಾರ್ದು. ನಿಮ್ಮ ಅಂಡರ್ವಿಯರ್ ಹಾಗೆ ಈಗೆಲ್ಲ നല്ല ಕ್ಲೀನ್ ಆಗಿರಿ, ಅದರಲ್ಲಿ ಸ್ವಲ್ಪ ಫಂಗಸಲ್ಲಿ ಇರುವಾಗ ಎಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಹೋಗಿ ಮೆಡಿಕಲಿಗೆ. ಹಾಂ, 3 ಫೋರ್ಸ್ಗೆ ಅಪ್ಲೈ ಮಾಡಲಿ ಆಗ್ತದೆ. ನೀವು ಏರ್ ಫೋರ್ಸ್ ಮಾಡಿ, ನೇವಿ ಮಾಡಿ, ಆರ್ಮಿ ಮಾಡಿ, ಇದು ಬೇರೆ 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 ಫೋರ್ಸ್, ಒಂದೇ ಅಲ್ಲ. ಹಾಂ, ಹಾಂ, ಓಕೆ. ಸ್ಕಾರ್ ಅದೇನಿಲ್ಲ, ನಿಮ್ಮ ಕೈಯಲ್ಲಿ ಏನಾದರೂ ಸ್ಕಾರ್ ಇರ್ತದೆ, ಕೊಂಚ ವೂಂಡ್ ಹಾಕಿ, ಅದು ಆಪ್ರೇಷನ್ ಸರ್ಜರಿ. ಆಪ್ರೇಷನ್ ಅಂತ ಹೇಳುವ ನಮ್ಮ ತಲೆಯಲ್ಲಿ ಬೇರೆ ಇರ್ತದೆ. ನಮ್ಮ ಆಪ್ರೇಷನ್ ವಿಜಯ್, ಆಪ್ರೇಷನ್ ತರ್ವಾರ್, ಆಪ್ರೇಷನ್ ಪವಾನ್ ಅಂತ ಹೇಳಿ, ಅದು ಸರ್ಜರಿ ಮಾಡುವ ಒಂದು ಸ್ಕಾರ್ ಇರ್ತದೆ ಅಂತ, ಅದು ಒಂದು ಲೈನಲ್ಲಿ ಇರ್ತದಲ್ಲ, ಏನು ಪರವಾಗಿಲ್ಲ. 6 ತಿಂಗಳದೊಳಗಡೆ ಆಗುವಾಗ ಸರ್ಜರಿ ನಾಟ್ ಪರ್ಮಿಟ್, ಅದು ಮೊದಲಿದು ಏನು ಪ್ರಾಬ್ಲಮ್ ಇಲ್ಲ. ದೇ ಸೇಮ್ ಟೈಮ್ ನಮ್ಮ ಸ್ಪೋರ್ಟ್ಸ್ಮೆನ್, ದೋಸ್ ಆರ್ ಹ್ಯಾವಿಂಗ್ ಗುಡ್ ಪೋಸ್ಟ್ಮ್ಯಾನ್ ಪಿರಿಟ್, ಅವ್ರು ಒಳ್ಳೆ ಸರ್ಟಿಫಿಕೇಟ್ ಎಲ್ಲ ಉಂಟು, ಡಿಸ್ಟಿಕ್ ಲೆವೆಲ್ ಸ್ಟೇಟಲ್ಲಿ ಸರ್ಟಿಫಿಕೇಟ್ ಉಂಟು, ಅದರದ್ದು ಕೂಡ ವ್ಯಾಲಿಡಿಟಿ. ಡೋಂಟ್ ಕೀಪ್ ಆಲ್ ದ ಸರ್ಟಿಫಿಕೇಟ್ಸ್ ಟಿಲ್ ಯುವರ್ ಡೆತ್. ಅದು ವ್ಯಾಲಿಡಿಟಿ ಎಷ್ಟು ವರ್ಷ ಗೊತ್ತಾ? ಓನ್ಲಿ 2 ವರ್ಷ. ನಿಮ್ಮ ವ್ಯಾಲಿಡಿಟಿ ಆಫ್ ಯುವರ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇಸ್ ಓನ್ಲಿ ಫಾರ್ 2 years. ಓಕೆ. ಹಾಂ, ಎನಿ ಅದರ್ ಡೌಟ್? ಆಗಲ್ವಾ? If you had flat foot, can you do anything? Flat foot? Yeah. Sir, I have flat foot. Can't I do anything for that? So flat foot is normally rejected, actually, flat foot. Flat foot ಹೇಗೆ ನಿಮಗೆ ಗೊತ್ತಾಗ್ತದೆ ಅಂದರೆ, ನೀವೊಂದು ವೈಟ್ ಪೇಪರ್ ತಗೊಳ್ಳಿ, ನಿಮ್ಮ ಕಾಲು ಕೆಳಗಡೆ ಸ್ವಲ್ಪ ಆಯಿಲ್ ಇದಾಕಿ, ಮತ್ತು ಅದರಲ್ಲಿ ಆ ವೈಟ್ ಪೇಪರ್ನಲ್ಲಿ ಹಾಕಿ ಕರೆಕ್ಟಾಗಿ ನಾರ್ಮಲ್ ಒಂದು ಕಾಲು ಕೂಡ ಹಾಕಿರಿ. ಸೊ ಚೇಂಜಸ್ ನಿಮಗೆ ಕಾಣ್ತದೆ. ಅದರಲ್ಲಿ ಒಂದು ನಿಮ್ಮ ಫ್ಲ್ಯಾಟ್ ಫುಟ್ ಗ್ರಾಫ್ ಕಂಪ್ಲೀಟ್ ಸ್ಪ್ರೆಡ್ ಆಗ್ತದೆ, ಮತ್ತು ಅದರಲ್ಲಿ ಹೀಗೆ ಒಂದು ಕರ್ವ್ ಕಾಣ್ತದೆ. ಅದರಲ್ಲಿ ಒಂದೊಂದು ಕ್ಯಾಟಗರಿಯಲ್ಲಿ ಫ್ಲ್ಯಾಟ್ ಫುಟ್ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡ್ತಾರೆ, ಓಕೆ, ಬಟ್ ಯು ಮಸ್ಟ್ ಅಟೆಂಡ್. ಅದು ಹೇಗೆ ಮೆಡಿಕಲಲ್ಲಿ ಸ್ವಲ್ಪ ಕನ್ಸಿಡರೇಷನ್ ಸಿಗ್ತದೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಕಲರ್ ವಿಷನ್. Color vision is very important. Before you are appearing all the defense services, please check your eyesight. Or if you want to check your eye color vision, you come down to my office. Just call me and altogether. ಇಲ್ಲಾಂದರೆ ಇವರ ನಮ್ಮ ಸಾಯಿ ಸೇವಾ ಅವರ ಹತ್ರ ಮಾತಾಡಿ ಯಾವ ಒಂದು ಕಣ್ಣು ಟೆಸ್ಟ್, ಒಂದು ಸಿರ್ಫ್ ಕಲರ್ ವಿಷನ್ ನಾವು ಟೆಸ್ಟ್ ಮಾಡಿ ಕೊಡುವ ನಿಮಗೆ. ಅದರಲ್ಲಿ ಕಾಣ್ತದೆ ನಿಮಗೆ ಕಲರ್ ವಿಷನ್ ಪ್ರಾಬ್ಲಮ್ ಇರ್ತದಾ ಉಂಟಾ ಅಂತ. ಯಾಕಂದರೆ ಕಲರ್ ವಿಷನ್ ಇರುವಾಗ ನಿಮಗೆ ಎಲ್ಲಿ ಕೂಡ ಜಾಬ್ ಸಿಕ್ಕೋದಿಲ್ಲ ಫೋರ್ಸಲ್ಲಿ.
ಒಂದು ನಿಮಿಷ. Sir, what about NCC cadets? NCC cadets, everywhere they have a weightage for that. Because for GD people, Army GD, after completing ನೀವು ಫಿಸಿಕಲ್ ಮೆಡಿಕಲ್ ಕಂಪ್ಲೀಟ್ ಆಗುವಾಗ ಜಿ ಡಿಯಲ್ಲಿ ಎಕ್ಸಾಮ್ ಬರಲಿಕ್ಕೆ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಿಮಗೆ ಜಾಬ್ ಸಿಗ್ತದೆ. ನಂಬರ್ 1. ಬಾಕಿ ಎಲ್ಲ ಕಡೆ ನಿಮ್ಮ ಟೆಕ್ನಿಕಲ್ ಕ್ಲರ್ಕ್, ಬಾಕಿ ಎಲ್ಲ ಕಡೆ ನಿಮಗೆ ಸಿ ಸರ್ಟಿಫಿಕೇಟ್ಲಿ 15 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗ್ತದೆ, 15 ಮಾರ್ಕ್. ಆ್ಯಂಡ್ ಬಿ ಸರ್ಟಿಫಿಕೇಟ್ ಇರುವಾಗ 10 ಮಾರ್ಕ್, ಆ್ಯಂಡ್ ಎ ಸರ್ಟಿಫಿಕೇಟ್ ಇರುವಾಗ 5 ಮಾರ್ಕ್ ನಿಮಗೆ ವೇಟೇಜ್ ಸಿಗ್ತದೆ. ವೇಟೇಜ್ ಮೀನ್ಸ್ ನಿಮಗೆ ಟೋಟಲ್ ಮಾರ್ಕಿಂದು 15 ಮಾರ್ಕ್ ಅಲ್ಲ, ನೀವು ಎಷ್ಟು ತಗೊಳ್ತದೆ ಅದರದ್ದು 15% ಆ ಥರ ಸಿಗ್ತದೆ. ಓಕೆ. ಆ್ಯಂಡ್ ಸಿ ಸರ್ಟಿಫಿಕೇಟ್ಲಿ those who are completed, those who are cleared their graduation, then they can go directly to the commission officer cadre. C certificate. Those who are holding C certificate. ಕಣ್ಣು ನಾವು 2, ಅದೊಂದು ಪೇರ್ ಅಂತ ಹೇಳ್ತದೆ ಅಲ್ವಾ? ಒಂದು ಪೇರ್, ಒಂದು ಕಣ್ಣು 2 ಕಣ್ಣು ಹೇಳ್ತದ. 1 pair of eye, 1 pair of ear, 1 pair of nose. So eyesight should be clear means both eyes should be clear. ಬಟ್ ನಿಮ್ಮ ಮಕ್ಕಳಕ್ಕೆಲ್ಲ ಒಂದು ಪ್ರಾಬ್ಲಮ್, ಜಾಸ್ತಿ ಮೊಬೈಲ್ ಅದು ಇದೆಲ್ಲ ನೋಡುವಾಗ ನಮ್ಮ ಕಣ್ಣದು ಸ್ವಲ್ಪ ಇದು ಕ್ಲಾರಿಟಿ ಕಡಿಮೆ ಆಗ್ತದೆ. ನೀವು ಬೇಜಾರು ಮಾಡಬೇಡಿ. ಬೆಳಿಗ್ಗೆ ಎಂದು ನೀವು ಕೋಲ್ಡ್ ವಾಟರ್ ಉಂಟಲ್ಲ, ನಮ್ಮ ಬಾವಿದು ನೀರು, ಪೈಪ್ ನೀರಲ್ಲ, ಬಾವಿದ ನೀರು ಈಗ ಮಾಡ್ತಾ ಇರಿ. ಮಾಡಿದ್ಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಅಪ್ ಡೌನ್ ಲೆಫ್ಟ್ ರೈಟ್ ಅಂತ ಹೇಳಿ ಒಂದು 20 ನಿಮಿಷ ನೀವು ಎಕ್ಸಸೈಸ್ ಮಾಡಿ. ಡೈಲಿ ಎಕ್ಸಸೈಸ್ ಮಾಡಬೇಕು. ಆದರೆ ನಿಮಗೆ ಹೈ ಸೈಟ್ ಬರ್ತಾರೆ, ಇನ್ಕ್ರೀಸ್ ಆಗ್ತದೆ. ನಿಮಗೆ ಈ ಗ್ಲಾಸ್, ರೀಡಿಂಗ್ ಗ್ಲಾಸ್ ಎಲ್ಲ ಸ್ವಲ್ಪ ಸೈಡಲ್ಲಿ ಹಾಕಿದಿ. ಮತ್ತು ನೀವು ಒಂದು ಕೆಲಸ ಕೂಡ ಮಾಡಬೇಕು, ಅಲ್ಲಿ ಹೋಗುವಾಗ ನಿಮ್ಮ ಮೆಡಿಕಲ್ ಚೆಕಪ್ ಮಾಡುವಾಗ ಒಂದು ಈಗ ಹಾಕಿ ಚೆಕ್ ಮಾಡ್ತಾರೆ. ಓಕೆ, ABCDRBA ಅಲ್ವಾ, ಆ ಥರ ಮಾಡ್ತಾರಲ್ಲ. ನಿಮ್ಮ ಫ್ರೆಂಡ್ ಹತ್ರ ಹೇಳಿ ಸ್ವಲ್ಪ ಬೈ ಹಾರ್ಟ್ ಹಾಕಿ ಬನ್ನಿ ಹೇಳಿ ಕೇಳಿ. ಯಾವುದು ಎಲ್ಲ ಒಂದೇ, ಅದು ಚೇಂಜ್ ಮಾಡೋದಿಲ್ಲ. ಸೀದಾಗಿ ಇಲ್ಲಿ ಕೂತ್ಕೊಂಡ ಮೇಲೆ ನೀವು ಅವ್ರ ಹತ್ರ ಯಾವುದು ಕೆಳಗಡೆ ಎಂದು ನೀವು ನೀವು ಬೈ ಹಾರ್ಟ್ ಹಾಕಿ ನಮಗೆ ಸ್ವಲ್ಪ ಕಾಣೋದಿಲ್ಲ ಅಂದರೆ RMU ಅದು ಕೇಳ್ತಾ ಇರಿ. 1-2 ಕ್ಲಿಯರ್ ರಾಂಗ್ ಆಗೋದು ಪರವಾಗಿಲ್ಲ, ನೀವು ಸೆಲೆಕ್ಟ್ ಆಗ್ತದೆ. ಗೊತ್ತಾಯ್ತಾ? ಇದೆಲ್ಲ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಬೇಕು ಅಲ್ಲಿ. ಓಕೆ. ಮತ್ತು ಕೈ ಒಳಗೆ ಇದು ಸ್ವೆಟ್ಟಿಂಗ್ ಆಗಬಾರ್ದು. ಹೈಪೋಹೈಡ್ರೋಸಿಸ್ ಅಂತ ಹೇಳ್ತದೆ, ಅದು ನಾಟ್ ಪರ್ಮಿಟೆಡ್. ಇನ್ ಕೇಸ್ ದಟ್ ಈಸ್ ದೇರ್, ದೆನ್ ಸ್ವಲ್ಪ ಡ್ರೈ ಹಾಕಿ ಇರಲಿ. ಎನಿ ಅದರ್ regarding education qualification, regarding ITI, regarding diploma, regarding any other things? ಗರ್ಲ್ಸ್ ನೀವು ಇಂಡಿಯನ್ ನೇವಿಯಲ್ಲಿ ಅಪ್ಲೈ ಮಾಡ್ತಾರಾ? ಮಾಡಬೇಕು. PUC ಸೈನ್ಸ್ ಅಲ್ಲ, ಡೈರೆಕ್ಟಾಗಿ ಅಪ್ಲೈ ಮಾಡಿ. ಸೈನ್ಸ್ ಅಲ್ಲ, ಡೈರೆಕ್ಟಾಗಿ ಅಪ್ಲೈ ಮಾಡಿ. ಆಯಿತಾ? ಡೈರೆಕ್ಟಾಗಿ ಅಪ್ಲೈ ಮಾಡಿ. ವೆರಿ ಗುಡ್ ಆಪರ್ಚುನಿಟಿ ನೇವಿಯಲ್ಲಿ ಸಿಕ್ಕುವಂತೆ. ಏನಾದರೂ ಡೌಟ್ ಇದ್ದರೆ, ಏನಾದರೂ ನಿಮಗೆ ಹೆಲ್ಪ್ ಬೇಕಾದ್ರೆ ಜಸ್ಟ್ ಕಾಲ್ ಮೀ, ಐ ವಿಲ್ ಗಿವ್ ಯು ಆಲ್ ದಿ ಥಿಂಗ್, ಆರ್ ಅದರ್ವೈಸ್ ಕಾಲ್ ಸೇವಾ, ನಮ್ಮ ಸಾಯಿ ಸೇವಾ ಕೇಂದ್ರ. Any doubt? So I am going to wind up my session. Thank you very much for giving this opportunity to interact with very young Agniveer people, aspiring Agniveer people. ನಮಗೆ ಒಳ್ಳೆ ಖುಷಿ ಆಯಿತು. ಏನಾದರೂ ನಿಮಗೆ ಎನಿ ಹೆಲ್ಪ್ ಇನ್ ಫ್ಯೂಚರ್ ಇಫ್ ಯು ವಾಂಟ್. ಆ್ಯಂಡ್ ದ್ರೋಣಾಚಾರ್ಯ ಡಿಫೆನ್ಸ್ ಕೋಚಿಂಗ್ ಸೆಂಟರ್ ಈಸ್ ಆಲ್ವೇಸ್ ಗಿವಿಂಗ್ training for aspirants, 1 month training. Those who are interested, they can call me and take admission. We'll call you and we'll put a very good training ಆದ ಮೇಲೆ ನಿಮಗೆ ನಾವೇ ಕೊಂಡೋಗ್ತದೆ, ನಿಮಗೆ ಎಲ್ಲ ಇದೆಲ್ಲ ಆಗ್ತದೆ. ಇವರು ನಾವು 3 ಜನ ನಮ್ಮ ಲಾಸ್ಟ್ ಕೌಶಲ್ಯ ಟೀಮಲ್ಲಿ ಇದ್ದು, ನೀವು 1 ಜನ ಬನ್ನಿ, ಸ್ವಲ್ಪ ಹೇಳಿ ಹೇಗಿತ್ತು. ಈತನ ನಮಗೆ ಕೌಶಲ್ಯದಲ್ಲಿ 21. ಸೊ ಮಾರ್ನಿಂಗ್ ರೂಟೀನ್ ಎಲ್ಲ ಸೇಮ್ ಇತ್ತು. ಇದು ನಮ್ಮ ಕಮಾಂಡರ್ ಆಗಿದ್ದರು. ಇವರ ಅಂಡರಲ್ಲಿ 2 ಆರ್ಮಿ ಸ್ಟಾಫ್ಸ್ ಇದ್ದರು. ಸೊ ಅವರ ನೆಕ್ಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಇದ್ದರು, ಅಂದರೆ ಅಥ್ಲೆಟಿಕ್ ನ್ಯಾಷನಲ್ ಲೆವೆಲ್ ಕೋಚ್ ಇದ್ದರು. ಸೊ 3-4 ಜನ ನಮಗೆ ಟ್ರೈನರ್ ಇದ್ದರು. ಒಂದು ಇಂಟರ್ನ್ಯಾಷನಲ್ ಕೋಚ್ ಇದ್ದರು ಕರಾಟೆದು. ಸೊ 3-4 ಜನ ನಮಗೆ ಟ್ರೈನರ್ ಇದ್ದರು.
ಸೊ ಸ್ಟಾರ್ಟಿಂಗ್ ನಮಗೆ ಅಷ್ಟು ರನ್ನಿಂಗ್ ಏನು ಬರ್ತಿರಲಿಲ್ಲ. 1600 ಮೀಟರ್ಸ್ ಒಂದು 6-7 ಮಿನಿಟ್ಸ್ ಎಲ್ಲ ಆಗ್ತಿತ್ತು ನಮಗೆ ಕ್ಲಿಯರ್ ಮಾಡಲಿಕ್ಕೆ ಮಂಗಲ್ ಸ್ಟೇಡಿಯಮ್ದಲ್ಲಿ. ಅದಾದ ನಂತರ ಲಾಸ್ಟ್ 21 ಡೇಸ್ 19-20 ಡೇಸ್ ಆಗುವಾಗ 560 530 ಅದರೊಳಗೆ ಕ್ಲಿಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾವು. ಸೊ ಕ್ಯಾಂಪ್ ವಾಸ್ ತುಂಬ ಚೆನ್ನಾಗಿತ್ತು. ಪ್ರಾಕ್ಟಿಕಲ್, ಡಯಟ್, ಫುಡ್ ಎಲ್ಲ ಚೆನ್ನಾಗಿತ್ತು. ವೀಕ್ಲಿ ಒನ್ ಡೇ ನಾನ್ ವೆಜ್ ಇತ್ತು. ಮತ್ತು ಕ್ಯಾಂಪ್ ವಾಸ್ ವೆರಿ ಗುಡ್. ಸೊ ಈಗ ನಮ್ಮ ಇವತ್ತದು ಸೆಷನ್ ಹೇಗಿದ್ದು? ನಿಮಗೆ ಒಳ್ಳೆ ಪ್ರಯೋಜನ ಆಗಿದೆ ಇಲ್ಲ? ನಿಮ್ಮ ಅನುಭವ ಒಂದು ಜಸ್ಟ್ ಕಮ್ 1 ಪರ್ಸನ್ ಕಮ್ ಫ್ರಮ್ ದೇರ್. ಬೇಗ ಯಾರು ಗರ್ಲ್ಸ್ ಇದ್ದು ಬನ್ನಿ. ನೀವು ಬನ್ನಿ ಅಮ್ಮ NCC ಅವರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಾಯಿ ಪರಿವಾರ ಟ್ರಸ್ಟ್ ಹಮ್ಮಿಕೊಂಡಿದೆ. ವಿಜಯನ್ರವರು ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸಿದ್ದಾರೆ. ಇದರ ಬಗ್ಗೆ ಅನುಭವದ ಮಾತನ್ನು ನೀವು ನೀಡಬಹುದು. ತಾಯಂದರು ಸಹ ವಿದ್ಯಾರ್ಥಿಗಳು ಸಹ. ಇವತ್ತಿನ ಸೆಷನ್ ತುಂಬ ಇಂಪಾರ್ಟೆಂಟ್ ಇತ್ತು ನಮಗೆ, ಯಾಕಂದರೆ ಅಗ್ನಿವೀರ್ ಯಾರಿಗೆ ಸಹ ಬೇಕಾಗಿದ್ದು, ಆಮೇಲೆ ಎಲ್ಲರಿಗೆ ಸಹ ಒಂದು ಇನ್ಫಾರ್ಮೇಷನ್ ಸಿಗ್ತದೆ ಈಗ. ಸೊ ಥ್ಯಾಂಕ್ ಯು ಸರ್, ನೀವು ಬಂದಿದ್ದಕ್ಕೆ. ನಾವು ಬಂದಿದ್ವಿ ನಿಮ್ಮಲ್ಲಿಗೆ ಕೇಳಲಿಕ್ಕೆ ನೀವಿದ ಬಗ್ಗೆ ಇನ್ಫಾರ್ಮೇಷನ್. ಸೊ ಈ ಸರ್ತಿ NCCಯಿಂದ ನಾನು ಅಗ್ನಿವೀರ್ಗೆ ಟ್ರೈ ಮಾಡಬೇಕಂತಿದ್ದೇನೆ. ಸೊ ಇವತ್ತಿನ ಸೆಷನ್ ಎಲ್ಲರಿಗೆ ಸಹ ಇಂಪಾರ್ಟೆಂಟ್ ಆಗಿತ್ತು, ಇನ್ಫಾರ್ಮೇಷನ್ ಸಿಕ್ಕಿದ್ದು ಒಳ್ಳೆಯದು. ಸೊ ನಾವೇ ನಮ್ಮ ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತೇವೆ. ಈ ಥರ ಕಾರ್ಯಕ್ರಮ ಸೇವಾ ಸಂಘ ಮಾಡ್ತಾ ಇರಬೇಕಾ? ಸರ್ ಮಾಡಬೇಕು, ಯಾಕೆಂದರೆ ಈಗದ ಯೂತಿಗೆ ಬೇಕಾದಿದೆ ಸರ್. ಲೈಕ್ ನಮಗೆ ಗೈಡೆನ್ಸ್ ಕೊಡಲಿಕ್ಕೆ ಆರ್ಟ್ಸ್ ಇಲ್ಲ ಈಗ, ನಿಮ್ಮಂಥವರೇ ಬರಬೇಕಷ್ಟೇ ಈಗ. ಸೊ ನಮಗೆ ಬೇಕಾದದ್ದು ಈಗ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಗೆ ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ಆರ್ಮಿಯ ಬಗ್ಗೆ ಯಾವುದೂ ಮಾಹಿತಿ ಇರಲಿಲ್ಲ. ಹೋಗಬೇಕು ಅಂತ ಆಸೆ ಇತ್ತು, ಆದರೂ ಯಾವ ರೀತಿ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ನಿಜವಾಗ್ಲೂ ಸಾಯಿ ಟ್ರಸ್ಟ್ನವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಮೆಚ್ಚುವಂಥದ್ದೇ. ನಾನು ಖಾಲಿ ಸ್ಟೇಟಸ್ ನೋಡಿ ಬಂದದ್ದು, ಸವಿತ್ ಅವರ ಸ್ಟೇಟಸಲ್ಲಿ ಹಾಕಿದ್ರು, ಆ ರೀತಿ ಬಂದದ್ದು ನಾನು. ನಿಜವಾಗ್ಲೂ ಮಕ್ಕಳಿಗೆ ಒಳ್ಳೆ ಗೈಡೆನ್ಸ್ ಸಿಗುವಂಥ ಕಾರ್ಯಕ್ರಮ ಇದು. ಇನ್ನು ಮುಂದೆಯೂ ಇದೇ ರೀತಿ ಜರಗಲಿ ಅಂತ ನಾನು ಆಶಿಸ್ತೇನೆ. ಎಲ್ಲ ಮಕ್ಕಳು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ನೋಂದಣಿ ಮಾಡಿಕೊಂಡವರ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೇವೆ. ವಾಟ್ಸಪ್ ಗ್ರೂಪಲ್ಲಿ ಇವರನ್ನು ಕೂಡ ಸೇರಿಸ್ತೇವೆ. ಏನು ಕನ್ಫ್ಯೂಸ್ ಇದ್ದರೂ ಕೂಡ ಅದರಲ್ಲಿ ನೀವು ಕಮೆಂಟ್ಸ್ ಹಾಕಿ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ಗಳೆಲ್ಲ ಈ ಸೇನೆಗೆ ಸಂಬಂಧಿಸಿದಂಥ ಯಾವುದೇ ಮೆಸೇಜ್ಗಳನ್ನ ಹಾಕಿ ನಾಳೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೇವೆ. ಅದರಿಂದ ವಿಜಯ್ ಸರ್ ಸಹ ಅದರಲ್ಲಿ ಇರ್ತಾರೆ. ಏನಿದ್ರು ಸಹ ಕೂಡ ಅದರಲ್ಲಿ 2-3 ಜನರನ್ನು ವಾಯುಸೇನೆ, ನೌಕಾಸೇನೆ ಮತ್ತು ಭೂಸೇನೆ ಇವರೆಲ್ಲ ಪ್ರಮುಖರನ್ನು ಸೇರಿಸ್ತೇವೆ. ಏನಿದ್ರು ಕೂಡ ನೀವು ಡೌಟ್ಕೊಂಡು ಅವರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನೀವು ಮೆಸೇಜ್ ಹಾಕಿ ಕ್ಲಾರಿಫಿಕೇಷನ್ ಮಾಡಿಕೊಳ್ಳಿ. ಇವತ್ತು ನೋಂದಣಿ ಮಾಡಲಿಕ್ಕೆ ತುಂಬ ಒಂದು 15 ನಿಮಿಷ ಸಾಕು ಸರ್ ಒಬ್ಬರಿಗೆ. ಅದರಿಂದ ಇವತ್ತು ಅನನುಕೂಲ ಆದರೂ ಕೂಡ ನಿಮಗೆ ನಾಳಿಂದ ಕೂಡ ನಿಮಗೆ ನೋಂದಣಿ ಮಾಡ್ಕೊಂಡ ಪ್ರಕ್ರಿಯೆಯನ್ನು ನಾವು ಕೈ ಬಿಡುವುದಿಲ್ಲ. ಇವತ್ತು ಬಂದಂಥ ವಿದ್ಯಾರ್ಥಿಗಳಿಗೆ ನೋಂದಣಿ ಪ್ರಕ್ರಿಯೆಯನ್ನು ನಾವು ಮುಂದುವರಿಸಿ ನಾಳೆಯಿಂದ ಆರಂಭ ಮಾಡ್ತೇವೆ. 2 ಕಂಪ್ಯೂಟರ್ ನಮ್ಮ ಸಾಯಿ ಪರಿವಾರ ಟ್ರಸ್ಟಲ್ಲಿ ಇಟ್ಟು ನಾವು ನೋಂದಣಿ ಪ್ರಕ್ರಿಯೆಯನ್ನು ಮುಂದುವರಿಸ್ತೇವೆ. ಅದಕ್ಕಾಗಿ ನಿಮಗೆ ನಿತಿನ್ರವರ ನಂಬರ್ ಕೊಟ್ಟಿದ್ದೇವೆ. ನೀವು ನಿಮ್ಮ ಸೌಲಭ್ಯದ ಸಮಯದ ಸಂದರ್ಭದಲ್ಲಿ, ಅನುಕೂಲದ ಸಂದರ್ಭದಲ್ಲಿ ನೀವು ಬಂದು ನೋಂದಣಿ ಮಾಡಿಕೊಳ್ಳಿ. ಏಕೆಂದರೆ ಕ್ಯೂ ನಿಲ್ಲಬೇಕಂತಿಲ್ಲ, ಅವರು ಹೇಳ್ತಾರೆ ಒಂದು ಟೈಮಿಂಗ್ಸ್ ಅಂತೇಳಿ. ಆ ಟೈಮಿಗೆ ಬಂದು ನಿಮ್ಮ ನೋಂದಣಿ ಅಗ್ನಿಪಥ್ಗೆ ನೋಂದಣಿ ಮಾಡಿಕೊಂಡು ನೀವು ಅಗ್ನಿಪಥ್ ವೀರರಾಗಿ ಎಂಬುದಾಗಿ ನಮ್ಮ ಆಶಯ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೊಂದು 160 ಸಂಖ್ಯೆಯಲ್ಲಿ ಸೇರಿದ್ದಾರೆ ಸರ್ ಜನರು. ಅದರಲ್ಲಿ ಮಹತ್ವಪೂರ್ಣವಾದ ವಿಚಾರಗಳನ್ನು ವಿಜಯನ್ ಸರ್ ಹೇಳಿದ್ದಾರೆ. ಯಾಕಂದರೆ ಅವರು ಕೇರಳೀಯರು, ಅವರು ಮಲಯಾಳಂ ಆದರೂ ಕೂಡ ಕನ್ನಡವನ್ನು ಒಂದಷ್ಟು ಅರಿತುಕೊಂಡು, ಇಂಗ್ಲೀಷ್ ಅವರ ವಿದ್ಯಾಭ್ಯಾಸದ ಭಾಷೆ ಆದ್ದರಿಂದ ಕನ್ನಡವನ್ನು ನಮ್ಮ ಭಾಷೆಗೆ ಅನುಕೂಲವಾಗಿ ಅವರು ಸ್ವಲ್ಪ ಮಾಹಿತಿಯನ್ನು ಎಲ್ಲ ವಿಧದಲ್ಲಿ ಕೂಡ 3 ಭಾಷೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಕೃತಜ್ಞತೆ ಸಲ್ಲಿಸುತ್ತಾ, ಜೊತೆಯಲ್ಲಿ ಅಗ್ನಿಪಥ್ ಆರಂಭದ ಹೆಜ್ಜೆ ನಿಮ್ಮದು. ಅಗ್ನಿಪಥಿಗೆ ಸೇರುವವರು ಯಾರು ಎಂಬುದಾಗಿ ಕಲ್ಪನೆ, ಚಿಂತನೆ ನಮಗಿಲ್ಲ. ಅದು ಯಾರು ಅರ್ಹತೆ ಪಡೀತಾರೆ ಅದು ಭಗವಂತನ ಇಚ್ಛೆ, ನಿಮ್ಮ ದೈಹಿಕ ಇಚ್ಛೆ. ಅದರಿಂದ ಎಲ್ಲರೂ ಭಾಗವಹಿಸಬೇಕೆಂಬ, ಅಗ್ನಿಪಥ್ನಲ್ಲಿ ಸೇರಬೇಕೆಂಬ ಆಸೆ ಆಕಾಂಕ್ಷೆಗಳು ಸಾಯಿ ಪರಿವಾರ ಟ್ರಸ್ಟದ್ದು. ಆದರೂ ಕೂಡ ಪ್ರಯತ್ನಗಳನ್ನು ಬಿಡಬೇಡಿ. ನಾನು ಹೇಳೋದು ಅಷ್ಟೇ, ವಿಜಯ್ ಸರ್ ಸಹ ಹೇಳೋದು ಅಷ್ಟೇ, ಪ್ರಯತ್ನಗಳು ಬಿಡಬೇಡಿ. ನಿರಂತರವಾಗಿ ಪ್ರಯತ್ನಗಳು ಮಾಡ್ತಾಯಿರಿ. ಈ ವರ್ಷ ಅಲ್ಲಾದರೂ ಮುಂದಿನ ವರ್ಷ ಆದರೂ ಪ್ರಯತ್ನಗಳನ್ನು ಮಾಡಿ ಅಗ್ನಿಪಥ್ಗೆ ನೀವು ಸೇರಬೇಕೆಂಬ ನಿರೀಕ್ಷೆಯಲ್ಲಿ ಬಂದಿದ್ದೀರಿ. ಅದನ್ನು ಕಾರ್ಯಗತ ಮಾಡಿ ನಿಮ್ಮ ತಂದೆ ತಾಯಿಗೆ ಒಂದು ಉನ್ನತವಾದ
ಒಂದು ಹೆಸರನ್ನು ತಂದುಕೊಡಿ. ಮಕ್ಕಳು 17, 23ವರೆಗೆ ದಾರಿ ತಪ್ಪುವಂಥ ಪ್ರಾಯ, ಅದನ್ನು ದೇಶ ಸೇವೆಗೆ ಬಳಸಿಕೊಂಡ್ರೆ ನಮ್ಮ ಭವಿಷ್ಯ ಒಳ್ಳೆಯದಾಗುತ್ತೆ ಎಂಬ ಆಶಯ ಕೂಡ ನಮ್ಮ ಸಾಯಿ ಟ್ರಸ್ಟ್ ಇದ್ದು, ಅದರಿಂದ ಎಲ್ಲರೂ ಕೂಡ ಇವತ್ತು ಯಾರೆಲ್ಲ ನೋಂದಣಿ ಮಾಡಲಿಕ್ಕೆ ಆಗಲಿಲ್ಲ, ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನೋಂದಣಿ ಮಾಡಲಿಕ್ಕೆ ಆಗದಿದ್ದವರು ನಾಳೆಯಿಂದಲೇ ನಮಗೆ ಕಾಲ್ ಮಾಡಿ. ಯಾರನ್ನು ಕೂಡ ನೋಂದಣಿ ಮಾಡದೆ ನಾವು ಬಿಡುವುದಿಲ್ಲ. ಯಾಕಂದರೆ ಎಲ್ಲರನ್ನು ನೋಂದಣಿ ಮಾಡಿಕೊಂಡೇ ನಾವು ಇವತ್ತು ಮುಖ್ಯ ವಿಷಯ ಅಂದರೆ ಇವರ ಕಾರ್ಯಾಗಾರ ವಿಷಯ ತಿಳ್ಕೊಳ್ಬೇಕು, ಆ ನಂತರ ಎಲ್ಲ ವಿಷಯಗಳು ಕೂಡ ಅದರಿಂದ ಅಗ್ನಿಪಥಿಗೆ ನಿಮ್ಮೆಲ್ಲ ನೋಂದಣಿ ಮಾಡಿಕೊಳ್ಳಲಿಕ್ಕೆ ನಾಳೆಯಿಂದಲೇ ನಾವು ಕೂಡ ಕಾರ್ಯಪ್ರವೃತ್ತ ಆಗ್ತೇವೆ. ಇವತ್ತು 8:30ವರೆಗೆ ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೆ, ಅಲ್ಲಿಯವರೆಗೆ ಯಾರೆಲ್ಲ ಕೂತ್ಕೊಳ್ಳಿಕ್ಕೆ ಆಗದೆ ಕೂತ್ಕೊಂಡು ಮಾಡಿ, ಇಲ್ಲದ್ರೆ ನಾಳೆ ನಮ್ಮನ್ನೆಲ್ಲ ಸಂಪರ್ಕಿಸಿ ನಿಮಗೆ ಯಾವ ಜಾಗಕ್ಕೆ ಬರಬೇಕು 4-5 ಕಡೆ ನಾವು ಅದನ್ನು ನೋಂದಣಿ ಮಾಡುವಂಥ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಿಂದ ಎಲ್ಲರಿಗೂ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಭಾಗವಹಿಸ ನಿಮಗೆಲ್ಲರಿಗೂ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಈ ಕಾರ್ಯಕ್ರಮ, ಸುಂದರ ಕಾರ್ಯಕ್ರಮವನ್ನು ನಿಮಗೆಲ್ಲರಿಗೂ ಮನದಟ್ಟಾಗುವ ಹಾಗೆ, ಮನಸ್ಸಿಗೆ ಮುಟ್ಟುವ ಹಾಗೆ, ಮನಸ್ಸಿಗೆ ನಮಗೆ ವಿಕಾಸ ಆಗುವ ಹಾಗೆ ನಮಗೆ ತೋರಿಸಿದಂಥ ಶ್ರೀ ಲಯನ್ ವಿಜಯನ್ ರವರಿಗೆ ಚಪ್ಪಾಳೆಯ ಅಭಿನಂದನೆಗಳು ಬರಲಿ ಎಂಬುದಾಗಿ ವಿನಂತಿಸುತ್ತಾ ಎಲ್ರಿಗೂ ಶುಭವಾಗಲಿ. ನಾವು ಈಗ ಈ ವಿಷಯದಲ್ಲಿ ನಮಗೆ ಕನ್ನಡ ಹೇಳಿದ್ರೆ ಆದರೆ ಐ ಆಮ್ ಟೋಟ್ಲಿ ಇಂಟ್ರೆಸ್ಟೆಡ್ ಟು ಲರ್ನ್ ಮೋರ್ ಲ್ಯಾಂಗ್ವೇಜಸ್. ನಾವು ಎಲ್ಲಿ ಹೋಗ್ತದೆ ಅಲ್ಲಿ ನಾವು ಮರಾಠಿ ಸ್ವಲ್ಪ ಗೊತ್ತು, ತೆಲುಗು ಸ್ವಲ್ಪ ಗೊತ್ತು, ತಮಿಳ್ ಹಳ್ಳದಾಗಿ ಗೊತ್ತು. ಈಗ ನಾವು ಕನ್ನಡ ಕೂಡ ಮಾಡ್ತಾ ಉಂಟು. 2010 ರಿಕ್ರೂಟ್ಮೆಂಟ್ ನಮ್ಮ ರಿಟೈರ್ಮೆಂಟ್ ಬಂದ ನಾವು ಕಾಸರಗೋಡಲ್ಲಿ ಒಂದು ರಿಕ್ರೂಟ್ಮೆಂಟ್ ರ್ಯಾಲಿ ನಡೀತಾ ಇದ್ದು, ಏರ್ಫೋರ್ಸ್ ಇತ್ತು. ನಾವು ಅಲ್ಲಿ ಸ್ವಲ್ಪ ನೋಡಲಿಕ್ಕೆ ಬೆಳಿಗ್ಗೆ 4 ಗಂಟೆ ನಾವಲ್ಲಿ ಹೋಗಿದೆ. ಅಲ್ಲಿ ಲೈನ್ ತುಂಬ ದೊಡ್ಡ ಲೈನು ಏರ್ಫೋರ್ಸಿಗೆ. ನಾವೆಲ್ಲ ಕಡೆ ನೀ ಎಲ್ಲಿರುವರು ಎಲ್ಲಿರುವರು ಕೇಳ್ತಾ ಉಂಟು. ಎಲ್ಲ ಟ್ರಿವಾಂಡ್ರಮ್, ಕ್ಯಾಲಿಕೇಟ್ ಆ ಥರ ಸೌತಿಲಿ. ಕಾಸರಗೋಡಿವರು 5% ಕೂಡ ಇಲ್ಲ. ಆವಾಗ ನಮಗೆ ತುಂಬ ಕತ್ತರಲ್ಲಿ, ನಮ್ಮ ಒಮಾನಲ್ಲಿ, ನಮ್ಮ ಒಮಾನೇಜಲ್ಲಿ ನಮ್ಮ ಪರ್ಸ್ನಲಿ ಕಾಲ್ ಬಂದಿದ್ದು, ನೀವು ಬನ್ನಿ ಅಂತ ಹೇಳಿ. ನಮ್ಮ ರ್ಯಾಂಕಲ್ಲಿ ಅಲ್ಲಿ ವೇಕೆನ್ಸಿ ಇರ್ತದೆ. ನಮ್ಮ ಬಹರಿನ್ ನೇವಿ ಇದರಲ್ಲಿ ತುಂಬ ವೇಕೆನ್ಸಿ ನಮಗೆ ಕಾಲ್ ಮಾಡ್ತಾರೆ, ನಮ್ಮ ಮಲ್ಟಿನ್ಯಾಷನಲ್ ಕಂಪನಿ. ಆವಾಗಿಂದ ನಮಗೆ ಇದಾಯಿತು, ಓಕೆ ನಮ್ಮ ಮಕ್ಕಳಿಗೆ ಯಾಕೆ ನಾವು ಸ್ವಲ್ಪ ಮಾಹಿತಿ ಕೊಟ್ಟು, ನಮ್ಮ ಕಾಸರಗೋಡಿಂದ ತುಂಬ ಮಕ್ಕಳಿದೆ. ಆದರೆ ನಮ್ಮ 8-9 ವರ್ಷ ಆಯಿತು. ಅಲ್ಲಿಂದ ಕಾಸರಗೋಡು ಡಿಸ್ಟಿಕ್ಕಿಂದು ಇಟ್ಸೆಲ್ಫ್ 950 ಜನರು ನಮ್ಮ ಥ್ರೂ ಜಾಯಿನ್ ಆಯಿತು ಡಿಫೆನ್ಸಲ್ಲಿ. ಈಗ ಲಾಸ್ಟ್ ಇಯರ್ ನಾವು ಇದೇ ಥರ ದಕ್ಷಿಣ ಕನ್ನಡ, ಉಡುಪಿ ಕೂಡ ಸರ್ವೆ ಮಾಡುವಾಗ ಹಾವೇರಿ ಗೊತ್ತುಂಟಲ್ಲ, ಇಲ್ಲಿ ನಾವು ಡ್ರೈವ್ ಮಾಡಿ ಹಾವೇರಿಯಲ್ಲಿ ಹೋಯಿತು. ಅಲ್ಲಿ ಹೋಗಿ ಅಲ್ಲಿ ರಿಕ್ರೂಟ್ ಮಾಡಿ ತಗೊಂಡು ಅಲ್ಲಿ ನೋಡುವಾಗ ಕೂಡ ದಕ್ಷಿಣ ಕನ್ನಡ, ಉಡುಪಿ ನಾವು ನೋಡ್ತಾ ಇದ್ದೀನಿ, ಯಾರಿಲ್ಲ ಅಲ್ಲಿ, ಯಾರೂ ಹೋಗಲಿಲ್ಲ, ಖಾಲಿ. ಮತ್ತು ಇಲ್ಲಿ ಬಂದು ನಾವು ನಮ್ಮ ಫೀಲಿಂಗ್ ಅದೇ ಆಯಿತು. ಅಲ್ಲಿಂದ ನಾವು ಶಿಫ್ಟ್ ಆಯಿತು ಇಲ್ಲಿ ಕರ್ನಾಟಕದಲ್ಲಿ, ಇಲ್ಲಿ ಬೀರಿಯಲ್ಲಿ ಬಂದು ಸೆಟ್ಲ್ ಆಯಿತು. ಈಗ ಒಂದೊಂದು ಕಾಲೇಜಲ್ಲಿ ಎಲ್ಲಿ ಹೋಗಿ ಬೆಳ್ತಂಗಡಿ ಹಾಗೆ ಈಗ ಎಲ್ಲ ಕಾಲೇಜಲ್ಲಿ ಹೋಗಿ ನಾವು ಫ್ರೀಯಾಗಿ ಕರಿಯರ್ ಗೈಡೆನ್ಸ್ ಕ್ಲಾಸ್ ಕೊಟ್ಟು ಲಾಸ್ಟು ನಾವು ತುಂಬ ಆರ್ಗನೈಸೇಷನ್ ನಮಗೆ ಇವರದೇ ಆ್ಯಕ್ಚುಲಿ ಗೊತ್ತಿಲ್ಲ. ಇಲ್ಲಿ ಲಾಸ್ಟ್ ಇಯರ್ ಎಷ್ಟು ವರ್ಷ ಆಯ್ತು ಇದು? 4 ವರ್ಷ. ಅಲ್ಲಿ ಎಲ್ಲ ಕಡೆ ಮಾತಾಡಿ, ನೀವು ಸ್ವಲ್ಪ ಹೆಲ್ಪ್ ಮಾಡಿದರೆ ಲಾಸ್ಟ್ ಕೌಶಲ್ಯ ಹೆಲ್ಪ್ ಆಗಿದೆ, ಪಬ್ಲಿಸಿಟಿ ಕೊಟ್ಟು ಲಾಸ್ಟು ಈಗ ನಾವು ಬಿಡೋದಿಲ್ಲ. ದಕ್ಷಿಣ ಉಡುಪಿಯನ್ನು 100% ಮ್ಯಾಕ್ಸಿಮಮ್ ಜನರು ನಮ್ಮ ಡಿಫೆನ್ಸಲ್ಲಿ ಹೋಗಲಿಕ್ಕೆ ಅಂದರೆ ಅದೇ ಬಗ್ಗೆ ನಮ್ಮ ಸತೀಶ್ ಕುಂಬ್ಳೆ ಸರ್ ಹೇಳಿದರು. ನಮ್ಮ ಕೋಟೆ ಶ್ರೀನಿವಾಸ್ ಪೂಜಾರಿ ಹತ್ರ ಮಾತಾಡಿದ್ದು ಅದೇ ಪ್ರಾಜೆಕ್ಟ್ ಈಗ ನಡೀತಾ ಉಂಟು 3 ಜಾಗದಲ್ಲಿ. ದಟ್ ಕಾನ್ಸೆಪ್ಟ್ ಈಸ್ ಮೈನ್. ನಾವೇ ಅವರ ಹತ್ರ ಫುಲ್ ಪ್ರಾಜೆಕ್ಟ್ ಕೊಟ್ಟು ಈಗ ಮಾಡಬೇಕಂತ ಹೇಳಿದರು. ಸೊ ಹಿಂದುಳಿದ ವರ್ಗ, ರಿಸರ್ವ್ ಪಾರ್ಟಿ, ST ಕ್ಯಾಂಡಿಡೇಟ್ಸ್ ಇವರಿಗೆಲ್ಲ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಫುಲ್ ಮಾಹಿತಿ ಕೊಟ್ಟು ಅವರ ನಮ್ಮ ಡಿಫೆನ್ಸಿಗೆ ಜಾಯಿನ್ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಇದು. ಸೊ ಥ್ಯಾಂಕ್ ಯು ವೆರಿ ಮಚ್.